ಚತುರ ಪ್ರಬಲ ಎಲ್ಲಿಂದ ಬಂದೆ ಮುಂದೆ ಗಮಿಸುವೆ ನಿಲ್ಲಲು ರಾತ್ರಿಯ ಮಲ್ಲಯೋಧಗೂ ಭಯ ಉಳ್ಳಾಡೆ ಯಾರೇ ನೀನರು ಶಿರಸದರ ಮಥನದಿ ಹುಟ್ಟಿ ಹರಿಯ ಹರಿಯ ಸೇರಿ ವಕ್ಷದಿ ನಿನ್ನ ಕಥೆಯ ನೀನರಿಯ ಹರಿಯ ಸೇರಿ ವಕ್ಷದಿ ನಿನ್ನ ಕಥೆಯ ನೀನರಿಯ ಭಾರ್ಯ ಸಿರಿಯುನ ಬಿಟ್ಟೀಗ ಕೌರವರ ಪಾಠವರ ಕ್ಷೀರ ಸಾಗರ ಮಥನದಿ ಹುಟ್ಟಿ ಹರಿಯ ತಲೆದು ನಿಲ್ಲಿಸಿ ರೇಗಿಸುವೆಯ ರೇಗಿಸುವೆಯ ನಾಗ ಶಯನವನ್ನು ಸೇರುವೆ ಹೋಗಿ ನಿಶ್ಚಯ ನಾಗ ಶಯನವನ್ನು ಸೇರುವೆ ಹೋಗಿ ನಿಶ್ಚಯ ಸಾಧು ದೂರ ದೀಕ್ಷೆ ಯಾತ ವಿಪ್ರಡೆ ಸಾಧು ದೂರ ದೀಕ್ಷೆ ಯಾತ ವಿಪ್ರಡೆ ಈಗ ಕಾರ್ಯ ಏನೂ ಇಲ್ಲ ನಡೆಯೋ ಬೇಗನೆ ಹೋಗುವಳನು ತಡೆ
ನಿಲ್ಲಿಸಿ ರೇಗಿಸುವೆಯ ಎನ್ನ ರೇಗಿಸುವೆಯ ಮನ್ನಿಸುತ್ತ ಪೂಜಿ ಪರಮಾಳುವೆ ಮಾಯನು ಎನಗಿದ್ದಾನೆ ಮಾವ ಮಂದಿಸುತ್ತಾನೆ ಸರ್ವ ಕರ್ತಾಧಾರೇನ ನೀನೆಂದೀರೆ ವಿಪ್ಪ ಅರಿಗೆ ಸುದ ಜಗದ ಮದ ಚಂದ್ರನ ಕಳಂಕ ಸೇರಿರುವುದ ಕೌಸ್ತುಭದ ಕಠಿಣ ವಾಣಿಯೋಲ್ ನರವೋ ಅಚಾರಿ ಸ್ವರ್ಭಾವಿನ ಗ್ರಹಣ ವ್ರಮಶೂಲೆ ವೈದ್ಯನ ಪೊಲುವಳೆ ಸುರವನೆಯ ಹಾಗನಿ ಕಲಹಾಗಾಗ್ತಿಯ ವಿಷದ ತೆರಗಿ ಕೊಲ್ಲುವೆ ಸುರೆಯ ಸಮ ಹೊರ್ಕು ನಿನಗೆ ಕುರು ಹರಿಯ ನಂದಾಗಿರು ಪಾಯುವ ಗುಣ ನಿನಗೆ ಹುದು ಶಲವಿರುತ್ತದೆ ಅಂದಾಗಿಲ್ಲ ಕಟಿಯಿಂದ ಖಡ್ಗದೆ ಸತಿಯ ಕುತ್ತಗಳ ಮನೆಗೂ ಬರುತ್ತಿರಲು ಮಾರ್ಗದಲ್ಲಿ
ವಿಫಲ ಮಾಡಿದರು, ಸತ್ಯನ ನಿನಗೆ ಎನಿಸಿದರು. ನಿತ್ತಿರೆ ಅರಕ್ಷಣ ಇದ್ದು, ನಿತ್ತಿರೆ ಅರಕ್ಷಣ ಇದ್ದು, ತಡೆಯುತ್ತಗಳ ಹಾಗೆ ಇತ್ತು. ಪರಿಭವವು ಮರೆಯ ಮಗನ ಬೇಡುವುದೆಂದ. ಪಿತನಳಿದ ದೀಕ್ಷೆಯಲಿ, ಪಿತನಳಿದ ದೀಕ್ಷೆಯಲಿ ಅರಿಗಳ ಹತಿಸಲಿ ಒಳಗಾದುದಿಲ್ಲವು. ಕತಿಯ ಪೌರುಷ ರಣವಿವೇಕಕ್ಕೆ ತೊಡೆ ಮುರಿದು ರಣದಿ, ತೊಡೆ ಮುರಿದು ರಣದಿ ಗತಿಸಿ ಹೋಗುವ ಸ್ಥಿತಿಯೊಳಿಹೇ. ಛಲವತಿ ನಿಮಗೆ ಪೆರ್ಚಿರಲು, ಛಲ ಅತಿ ನಿಮಗೆ ಪೆರ್ಚಿರಲು ಪಾಂಡುವ ಸುತರ ಸುತರ ಶಿರ ತೋರೆಂದು, ಪಾಂಡುವ ಸುತರ ಶಿರ ತೋರೆಂದು ಒಡೆತನವಿದ್ದ ಸನ್ನೆಯಲ್ಲಿ ಹೊಲಿಗೆದ್ದು ರಾತ್ರಿಯಲ್ಲಿ ಪಾಂಡವರ ಘಾತಿಸಲಿಗೆದ್ದು ಗುರು ಜಗತ್ಕೃಪ ಕೃತವರ್ಮರೊಡನೆ ಬರಲಾಯ ಸತಲೆದು ಘೋರ ಮರನಡಿ ಕುಳ್ಳಿರಲು ಕ್ಷಣಕ್ಕೆ ಗುರುಜ ಉಳಿದೀರ್ವ ಹೊರಗೆ ಚಿತ್ಕಾರ ಮರದಿಂದ ಕೇಳಿದ, ಚಿತ್ಕಾರ ಮರದಿಂದ ಕೇಳಿದ ಕಾಗೆಗಳ ಪೋತಗಳು, ಕಾಗೆಗಳ ಪೋತಗಳ ಕೂಗೆಗಳು ಘಾತಿ ಹೋಗ್ತಿರಲರಿತು. ವೈರಿಗಳ ಗೆಲುವೆಂದೆನಿಸಿ ಎಬ್ಬಿಸುತ್ತ ಅಭಿಮನ್ಯತ್ತ
ಏಕಿಸಿ ಅಂದಾಗೇಡಿಸಿದಾರು ಹರಿ ನೀ ಎಂದಾರಿಯೇ ಮರೆ ಸಹಜ ನೀರೆಂಬುದು ಅಪರಾತ್ರಿಯಳು ನಾವು ಗುಪ್ಪಿಸರಿ ಕೊಂದರೆ ಜಗದಿ ಪ್ರಾಣದೆ ಬಿದ್ದವರ ಕರುಳನ್ನು ತಂದು ಉದರಾಗ್ನಿಯ ತೆಗೆದು ಆಹುತಿಯ ಕೊಡಲು ಚಿಣಯ ಬಲಿಯದಿದೆ ಬೆರಳನ್ನು ಕಡಿದು ರಕ್ತ ಪಣವ ಕೊಡುತ್ತಿರುವ ಅಶ್ವತ್ಥಾಮ ಪಿಡಿದು ನಾಲಿಗೆ ಕೊಯ್ದು ಒಡಲಿಂದ ಸೆಳೆದು ಬಿಡಲೆ ಖಂಡವಾಗಿತ್ತು ಒಡಲ ಶಿರ ಮುಡಿಗೈದು ಬರುತ್ತಿರಲಿಲ್ಲ ಶಿಖಂಡಿ. ನಮಸ್ತೆ ಮೇಡಮ್. ನಮಸ್ತೆ. ನೀವು ಒಂದು 28-30 ವರ್ಷಗಳಿಂದ ಹವ್ಯಾಸಿಯಾಗಿ ಮಹಿಳೆಯಾಗಿ ಇದ್ದುಕೊಂಡು ನೀವು ಯಕ್ಷಗಾನದಲ್ಲಿ ಹಲವಾರು ವೇಷಗಳನ್ನು ನೀವು ಮಾಡಿದವರು ಈ ಒಂದು 28 ವರ್ಷಗಳಿಂದ. ಅಂದರೆ ಬಹಳಷ್ಟು ಖ್ಯಾತಿ ಕೊಟ್ಟದ್ದು ನಿಮಗೆ ಮಹಿಷಾಸುರ. ಅದು ಅಲ್ಲದೆ ದೇವೇಂದ್ರ ಆಗಿರ್ಬೋದು ಅಥವಾ ವೀರಭದ್ರ ಆಗಿರ್ಬೋದು, ಎಲ್ಲ ರೀತಿಯ ಅಂದರೆ ಪೀಠಿಕೆ ವೇಷ, ಎದುರು ವೇಷ ಎಲ್ಲವನ್ನೂ ನೀವು ಮಾಡಿದವರು. ಈ ಓರ್ವ ಮಹಿಳೆಯಾಗಿ ಇದ್ದುಕೊಂಡು ಯಕ್ಷಗಾನದ ಆಸಕ್ತಿ ಇರುವುದು ಸಹಜವೇ. ಯಾಕೆಂತಂದರೆ ಅದು ಮಣ್ಣಿನ ಗುಣ, ಈ ಮಣ್ಣಿನ ಗುಣವೇ ಅದು. ಒಬ್ಬ ಮಹಿಳೆಯಾಗಿ ಇದ್ದುಕೊಂಡು ಈ ಯಕ್ಷಗಾನ ಕ್ಷೇತ್ರಕ್ಕೆ ಬರಲಿಕ್ಕೆ ಕಾರಣ ಏನು ಮೇಡಮ್? ನಾವಂದ್ರೆ ಬಾಳದಲ್ಲಿ ಹಳ್ಳಿಯಲ್ಲಿ ಹುಟ್ಟಿದವರು. ಅಂದ್ರೆ ಸಣ್ಣದಿಂದ ಶಾಲೆಯಲ್ಲಿ ಹೋಗ್ತಾ ಇರುವಾಗ ನಾಟಕ, ನೃತ್ಯ ಇದ್ರಲ್ಲೆಲ್ಲ ಭಾಗವಹಿಸ್ತಾ ಇದ್ದೆ. ಬಾಲ ಕಲಾವಿದೆಯಾಗಿ ನಾಟಕದಲ್ಲಿ ಅಭಿನಯಿಸಿರುವಾಗ ಎಲ್ಲ ಊರಿನವರ ಸಹಕಾರ ನಂಗಿತ್ತು. ಅಂದ್ರೆ ಉತ್ತಮ ಬಾಲ ಕಲಾವಿದ, ಅಭಿನಯವನ್ನು ಒಳ್ಳೆ ಮಾಡ್ತೀಯ, ನೃತ್ಯವನ್ನು ಒಳ್ಳೆ ಮಾಡ್ತೀಯ ಅಂತ ಪ್ರೋತ್ಸಾಹಿಸಿದ ಕಾರಣ. ಮತ್ತೆ ಆ ಸಂದರ್ಭದಲ್ಲಿ ಯಕ್ಷಗಾನಗಳು ಜಾಸ್ತಿ ಆಗ್ತಾ ಇತ್ತು. ಅದನ್ನು ನೋಡುದೇ ನಮ್ಗೆ ಖುಷಿ. ಅಂದ್ರೆ ಮೊದ್ಲಿಗೆ ಕೋಡಂಗಿ ವೇಷವನ್ನ ಹಿಡಿದು ಕೊನೆ ಆಟ ಮಂಗಳ ಆಗುವ ತನಕ ಅಲ್ಲಿ ಕೂತು ನಾವು ಯಕ್ಷಗಾನ ವೀಕ್ಷಿಸಿದವರು. ಆ ಕಾಲದಲ್ಲಿ ನೆಲದಲ್ಲಿ ಕೂತು ನೋಡುದು, ಅಷ್ಟು ಕಷ್ಟಪಟ್ಟು ಯಕ್ಷಗಾನ ವೀಕ್ಷಿಸಿದ್ರು. ಅದು ನಂಗೆ ಯಕ್ಷಗಾನ ಅಂದ್ರೆ ಪ್ರಾಣ. ಹಾಗೆ ಅದಕ್ಕೆ ಸ್ವಲ್ಪ ಒಲವು ತೋರಿಸಿದೆ ಯಕ್ಷಗಾನಕ್ಕೆ. ಸರಿ, ನಿಮ್ಮ ಒಂದು ಸಣ್ಣ ಮಟ್ಟಿಗೆ ವ್ಯಕ್ತಿ ಪರಿಚಯ ಕೊಡಿ ಮೇಡಮ್. ಅಂದ್ರೆ ನಿಮ್ಮ ಹುಟ್ಟು, ವಿದ್ಯಾಭ್ಯಾಸ, ಆಮೇಲೆ ಕೌಟುಂಬಿಕ ಹಿನ್ನೆಲೆ, ಈ ಬಗ್ಗೆ ಸ್ವಲ್ಪ. ನಂದಂದ್ರೆ 1974ರಲ್ಲಿ ನನ್ನ ಜನನ. ಮಧ್ಯ ನಾವು ಇದ್ದದ್ದು ಬಾಳ ಗ್ರಾಮದಲ್ಲಿ. ನಾನು ಶ್ರೀರಾಮಚಂದ್ರ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 7ನೇ ತರಗತಿ ತನಕ ಕಲಿತು, ಬೇಜಾವರ ಪ್ರೌಢ ಶಾಲೆಯಲ್ಲಿ ಹೈಸ್ಕೂಲ್ ಮುಗಿಸಿ, ಗೋವಿಂದದಾಸ್ ಕಾಲೇಜಲ್ಲಿ ಬಿಕಾಮ್ ಅನ್ನು ಮುಗಿಸಿದ್ದೇನೆ. ಆ ಬಳಿಕ 2003ರಲ್ಲಿ ನನ್ನ ಮದುವೆ ಆಯಿತು. ಸರಿ, ನಿಮ್ಮ ತಂದೆ ತಾಯಿ ಮೊದಲು ನೀವೀಗ ವೇಷ ಎಲ್ಲ ಮಾಡ್ಲಿಕ್ಕೆ, ಯಕ್ಷಗಾನ ಕಲೀಲಿಕ್ಕೆಲ್ಲ ಅವರ ಪ್ರೋತ್ಸಾಹ ಅಗತ್ಯ ಅಲ್ಲ, ಅವರ ಪ್ರೋತ್ಸಾಹ ಎಲ್ಲ ಯಾವ ರೀತಿ ಇತ್ತು? ನನ್ನ ತಂದೆ ಸೇಸಪ್ಪ ಶೆಟ್ಟಿ ಅಂತ, ತಾಯಿ ಶಾರದಾ. ಅಂದ್ರೆ ಅವರು ನಮ್ದು ಹಳ್ಳಿಯಲ್ಲಿದ್ರು ಸಹ ನಮ್ಗೆ ಎಲ್ಲ ಚಟುವಟಿಕೆಗಳಿಗೆ ಪ್ರೋತ್ಸಾಹ ಕೊಡ್ತಾ ಇದ್ರು. ಆ ಬಳಿಕ ನಮ್ಮ ಅಣ್ಣ ಮಾಧವ ಶೆಟ್ಟಿ ಅಂತ ಬಾಳ, ಅವರು ನಾಟಕಗಳಲ್ಲಿ ಯಕ್ಷಗಾನಗಳಲ್ಲೆಲ್ಲ ಭಾಗವಹಿಸ್ತಾ ಇದ್ರು. ಬಿಸ್ನೆಸ್ ಅವ್ರದ್ದು.
ಹಾಗೆ ಅವರು ಯಕ್ಷಗಾನದಲ್ಲಿ ಪಾತ್ರ ಮಾಡ್ತಿರುವಾಗ ನಾವು ಅದನ್ನೆಲ್ಲ ನೋಡ್ತಾ ಇದ್ದೆವು. ಒಂದು ಸಲ ಅವರ ಯಕ್ಷಗಾನ ಪುಣ್ಯಕೋಟಿ ಎಂಬ ಕಥಾಭಾಗಕ್ಕೆ ಗಂಗೆ ಗೌರಿಯ ಪಾತ್ರಕ್ಕೆ ಯಾರು ಇಲ್ಲ ಅಂತ ಹೇಳುವಾಗ ಒಂದು 4 ಹುಡುಗಿಯರನ್ನು ನಮ್ಮನ್ನ ಆರಿಸಿದ್ರು. ಆವಾಗ ಯಕ್ಷಗಾನ ಕಲೀಲಿಲ್ಲ, ನೃತ್ಯದ ಮುಖಾಂತರ ಅದರಲ್ಲಿ ನಾವು ಭಾಗವಹಿಸಿದ್ವಿ. ಅದೇ ರೂಪಕದ ಹಾಗೆ ಅಲ್ಲಿ ನಮ್ಮ ಅಣ್ಣ ನಮ್ಮನ್ನು ಕಂಡು ಅಂದ್ರೆ ಮಹಿಳೆಯರಿಂದ ಯಕ್ಷಗಾನ ಮಾಡಿಸ್ಲಿಕ್ಕೆ ಸಾಧ್ಯ ಅಂತ ಹೇಳ್ಕೊಂಡು ಎಲ್ಲ ಆಸುಪಾಸಿನ ಮಹಿಳೆಯರನ್ನು ಒಂದುಗೂಡಿಸಿ, ಅಂದ್ರೆ ಮಕ್ಕಳನ್ನು, ಮಹಿಳೆಯರು ಅಂತ ಅಂದ್ರೆ ಆಗ ನೀವು ಮಕ್ಕಳೇ ಅಲ್ವಾ? ನಾವೆಲ್ಲ ಹೈಸ್ಕೂಲ್ ಹುಡುಗಿಯರು ಅವರೆಲ್ಲ ಇದ್ರು, ದೊಡ್ಡವರಿದ್ರು, ಮದುವೆದವರಿದ್ರು. ಹೌದಾ? ಎಲ್ಲ ಆಸಕ್ತರು, ಕೃಷ್ಣಾಪುರ ಎಲ್ಲ ಅವರನ್ನೆಲ್ಲ ಒಂದುಗೂಡಿಸಿ ಶಿವರಂಪಣಂಪುರವರನ್ನ ಹೇಳಿ ಯಕ್ಷಗಾನ ನಾಟ್ಯವನ್ನು ಪ್ರಾರಂಭಿಸಿದೆವು. ಅಲ್ಲಿ ನಿಮ್ಮ ಹಾಗಾದ್ರೆ ಯಕ್ಷಗಾನದ ಮೊದಲ ಗುರುಗಳು ಶಿವರಂಪಣಂಪುರ. ಆ ನಂತರ ನೀವು ಯಾರ ಹತ್ರ ಮುಂದುವರಿಸಿದ್ರಿ? ನಾನು ರಮೇಶ್ ಶೆಟ್ಟಿ ಬಾಯರ್ ಅವರಿಂದ ಅಂದ್ರೆ ಸರ್ವ ಸಮರ್ಥ ಶಿಕ್ಷಣವನ್ನು ನಾನು ಪಡೆದಿದ್ದೇನೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಅದು ಇಂಪಾರ್ಟೆಂಟ್. ಅಂದ್ರೆ ಪೂರ್ವರಂಗದಿಂದ ಹಿಡಿದು ಎಲ್ಲ ಒಡ್ಡೋಲಗ ಕ್ರಮ, ಎಲ್ಲ ಒಡ್ಡೋಲಗ ಕ್ರಮ, ಮತ್ತೆ ಪಾತ್ರಗಳೀಗ ಕಂಸ ಇರ್ಲಿ, ಮಹಿಷಾಸುರ ಇರ್ಲಿ, ಅರ್ಜುನ ಇರ್ಲಿ, ಆ ಪಾತ್ರಕ್ಕೆ ಎಷ್ಟು ಬೇಕು ಅದೆಲ್ಲವನ್ನು ಉತ್ತಮ ರೀತಿಯಲ್ಲಿ ನನ್ನನ್ನು ಪಳಗಿಸಿದ್ದಾರೆ. ಅಂದ್ರೆ ಯಕ್ಷಗಾನದ ಪೂರ್ವರಂಗ, ಒಡ್ಡೋಲಗ ಕ್ರಮ ಎಲ್ಲವನ್ನೂ ನೀವು ಕಲ್ತವರು. ಅಂದ್ರೆ ಯಕ್ಷಗಾನ ರಂಗ ಪ್ರವೇಶ ಮಾಡಿದಾಗ ಅಲ್ಲದಿದ್ರು ಆ ನಂತರ ನೀವು ಪ್ರತಿಯೊಂದನ್ನು ರಂಗ ಪ್ರವೇಶ ಮಾಡುವಾಗ ಖಾಲಿ ಯಕ್ಷಗಾನಕ್ಕೆ ಎಷ್ಟು ಬೇಕು ಪ್ರವೇಶ ಮತ್ತೆ ವೀರರಸ ಮಾತ್ರ ಕಲಿತು ರಂಗ ಪ್ರವೇಶ ಮಾಡಿದವರು. ಆಮೇಲೆ ಹೆಚ್ಚಾಗಿ ನಾನಂದ್ರೆ ಕಟೀಲು ಮೇಳದ ಯಕ್ಷಗಾನ ವೀಕ್ಷಣೆ ಮಾಡಿಯೇ ಪೂರ್ವರಂಗವನ್ನು ಕಲ್ತವಳು. ಓ ವೆರಿ ಗುಡ್. ಅಂದ್ರೆ ಕೇವಲ ಆಟವನ್ನು ನೋಡಿಯೇ ನೀವು ಪೂರ್ವರಂಗವನ್ನು ಕಲ್ತ ಮಾಡಿದ್ದು. ಮತ್ತೆ ಯಕ್ಷಗಾನದ ತಾಳಗಳು ಅಷ್ಟೇ, ಬಾಕ್ಯ ನಾನು ಸಣ್ಣ ಪುಟ್ಟ ಪಾತ್ರ ಮಾಡ್ತಿದ್ದದ್ದು, ದೇವೇಂದ್ರ ಬಲ, ವೃಷಕೇತು, ಹಾಸ್ಯ, ಆದಿತ್ಯ ಪಾತ್ರಗಳನ್ನು ಮಾಡುವಾಗ ಉಳಿದ ನಾವೊಂದು ಅಕ್ಕ ತಂಗಿಯರು 4 ಮಂದಿ ಇದ್ದೇವೆ. ಅದರಲ್ಲಿ ಒಂದಕ್ಕ ಪುಂಡವೇಷ ಮಾಡ್ತಿದ್ರು, ಅವಳು ಬಬ್ರುವನ ಸುಧಾರ್ಮೇನ. ನನ್ಗೆ ಅವಕಾಶ ಇರ್ಲಿಲ್ಲ, ಅದು ಕಲಿಬೇಕೆಂಬ ಹಂಬಲದಿಂದ ಅವರಿಗೆ ಹೇಳಿಕೊಡುವಾಗ ಹಿಂದಿನಿಂದ ಕಲ್ತದ್ದು ನಾನು. ಓಕೆ. ಅಂದ್ರೆ ಸಮಗ್ರವಾಗಿ ಯಕ್ಷಗಾನದ ಒಂದು ಮುಮ್ಮೇಳದ ಎಲ್ಲ ಅಂಗಗಳನ್ನು ನೀವು ಸಮರ್ಥವಾಗಿ ಕಲ್ತಿದ್ದೀರಿ. ಸಮರ್ಥ ಅಂದ್ರೆ ಸಾಧಾರಣಗೆ ಯಾವ ತಾಳಕ್ಕೂ ಕುಣಿಯುವಂತ ಇದು ಉಂಟು, ಎಲ್ಲವನ್ನು ನಾವು ಅಭ್ಯಾಸಿದ್ದೇನೆ. ಮತ್ತೆ ತಿಳಿದವರಲ್ಲಿ ಕೇಳಿ ಕಲ್ತೀವಿ. ಕರೆಕ್ಟ್. ಈಗ ನೋಡಿ ಮೇಡಮ್, ಯಕ್ಷಗಾನದ ಶಾಸ್ತ್ರೀಯತೆ ಅಥವಾ ಪಾರಂಪರಿಕ ಯಕ್ಷಗಾನ ಅಥವಾ ಸಾಂಪ್ರದಾಯಿಕ ಯಕ್ಷಗಾನ, ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಪರಂಪರೆನ ನಾನು ಕಂಡ ಪ್ರಕಾರ ಮೊದಲಿನ ಪರಂಪರೆಗೆ ವ್ಯತ್ಯಾಸ ಉಂಟು. ಮೊದಲು ಪರಂಪರೆ ಅಂದ್ರೆ ಕೆಲವು ವೇಷಗಳ ರೀತಿ ಬೇರೆ ಇದ್ದವು, ಮೀಸೆಗಳು ಅಥವಾ ಬಣ್ಣ, ಉಲ್ಲನ್ ಮೀಸೆ, ಇದು ಹೌದೌದು, ಕಿರೀಟಗಳು, ಕೆಲವೀಗ ಪರಂಪರೆ ವೇಷ ಅಂತ ಹೇಳ್ತಾರೆ. ಪಂಚವಟಿದ್ದು ನಾನು ಮೊದಲು ಕಂಡದ್ದೆಲ್ಲ ಕಾವಿ ಡ್ರೆಸ್ ಹಾಕಿ ನಾಟಕೀಯವಾದಂತಹ ವೇಷಗಳು. ಈಗ ಒಂದು ಜುಟ್ಟು ಕಟ್ಟಿ ಈಗ ರಾಜವೇಷದ ಇದೆಲ್ಲ ಹೌದು. ಅಂದ್ರೆ ಕಿರೀಟ ವೇಷದ್ದು ಕಿರೀಟ ಕಟ್ಟಿ ಮೈ ಬಿಟ್ಟು ಅದು ಪರಂಪರೆ ಅಂತ ಹೇಳ್ತಾರೆ. ಹೌದು, ಪರಂಪರೆ ಅದ್ರ ಬಗ್ಗೆ ಹೆಚ್ಚು ಅಧ್ಯಯನ ಮಾಡ್ಲಿಲ್ಲ. ಆದ್ರೂ ನಾನು ತಿಳಿದುಕೊಂಡ ಪ್ರಕಾರ ಮೊದಲಿನ ಪರಂಪರೆ ನೃತ್ಯಕ್ಕೂ ಈಗಿನ ಪರಂಪರೆ ನೃತ್ಯಕ್ಕೂ ಬಹಳ ವ್ಯತ್ಯಾಸ ಇದೆ. ಅಂದ್ರೆ ವ್ಯತ್ಯಾಸ ಯಾವ ರೀತಿಯಾಗಿದೆ? ಅಂದ್ರೆ ಒಳ್ಳೆ ರೀತಿಯ ವ್ಯತ್ಯಾಸಗಳು ಆಗಿದೆಯಾ ಅಥವಾ ಒಳ್ಳೆಯದಂದ್ರೆ ಕೆಲವೊಂದು ಬೇಕು ಬೇಡ ಅಂತ ಉಂಟು. ಮೊದಲಂದ್ರೆ ಈಗ ಒಂದು ಪದ್ಯದ ಸಂಗೀತ ಆಗಿ ಆಲಾಪನೆ ಆಗಿ ಬಿಡ್ತಿಗೆಗಳನ್ನು ಮಾಡ್ತಾ ಇದ್ರು. ಆಮೇಲೆ ಎಷ್ಟು ಪದ್ಯಕ್ಕೆ ಅನುಗುಣವಾಗಿ ನಾಟ್ಯಗಳು ಬೇಕು, ಆ ಪದ್ಯಕ್ಕೆ ಸೀಮಿತವಾದಂತಹ ಒಂದು ನಾಟ್ಯ ಮಾತುಗಾರಿಕೆಯಿಂದ ಇತ್ತು. ಮತ್ತೆ ರಂಗದ ನೃತ್ಯಗಳು ಅಷ್ಟೇ, ಆ ತೆರೆ ಕುಣಿತ, ಬಣ್ಣದ ವೇಷದಾಗ್ಲಿ ಅಥವಾ ದೇವೇಂದ್ರನ ಒಡ್ಡೋಲಗ, ಅದೆಲ್ಲ ಮೊದಲಿನವರೀಗ ಓ ದೇವರ ದೇವ, ಮುರಮತನ, ಕುಂದರದನ ಅದೆಲ್ಲವನ್ನು ತಗೊಳ್ತಾ ಇದ್ರು. ಈಗಿನವರೆಲ್ಲ ಕಟ್ ಮಾಡ್ತಾ ಇದ್ದಾರೆ. ಆಮೇಲೆ ಅದು ಪರಂಪರೆ, ಆಗಿನ ಪರಂಪರೆ ನಮ್ಗೆ ಒಂದು ಅಚ್ಚುಕಟ್ಟು ಅಂತ ನನ್ನ ಲೆಕ್ಕ. ಹೌದು, ಕರೆಕ್ಟ್. ಯಕ್ಷಗಾನದ ಯಾವ ಎಲ್ಲ ಅಂಗಗಳನ್ನು ತಾವು ತಿಳ್ಕೊಂಡಿದ್ದೀರಿ ಮೇಡಮ್? ಅಂದ್ರೆ ವೇಷಗಾರಿಕೆಯನ್ನು ಬಿಟ್ಟು ಹಿಮ್ಮೇಳದಲ್ಲಿ ಏನಾದ್ರೂ ನಿಮ್ಮ ಕೃಷಿ ಉಂಟಾ? ಇದ್ರಲ್ಲಿ ಹಿಮ್ಮೇಳವನ್ನು ಕಲ್ತಿದ್ದೇನೆ. ಇವರು ಲೀಲಾವತಿ ಬೈಪಡ್ತಾರೆ ಮತ್ತೆ ಹರಿನಾರಾಯಣ ಬೈಪಡ್ತಾರೆ. ಅಲ್ಲಿ ಅಂದ್ರೆ ಭಾಗವತಿಕೆಗೆ ನಾನು ಹೆಚ್ಚು ಅವಕಾಶ ಕೊಡ್ಲಿಲ್ಲ, ಚೆಂಡೆ ಬೇಕಿತ್ತು. ಆಗಿನ ಕಾಲದಲ್ಲಿ ಚೆಂಡೆ ಬೇಡ, ಹೆಗಲಿಗೆ ಹಾಕಿ ತುಂಬಾ ನಿಂತುಕೊಳ್ಳುವುದು ತ್ರಾಸ ಅಂತ ಹೇಳಿದಕ್ಕೆ ಮದ್ದಳೆಯನ್ನು ಅಭ್ಯಸಿಸಿದ್ದೇನೆ. ಅಂದ್ರೆ ಮದ್ದಳೆಯನ್ನು ಎಷ್ಟು ನಿಮ್ಗೆ ಅಭ್ಯಾಸ ಉಂಟು? ಅಂದ್ರೆ ಯಾರು ಜನ ಇಲ್ದಿದ್ರೆ ನೀವು ಸುಧಾರಿಸುವಷ್ಟು ಗೊತ್ತು? ಅಂದ್ರೆ ಮೊದಲಿಗೆ ನನ್ನ ಅದ್ರ ಬಗ್ಗೆ ಕೈ ಚುರುಕಿತ್ತು. ನಾನು 2-3 ಪ್ರಸಂಗಗಳು ಮಕ್ಕಳ ಆಟಕ್ಕೆ ನಾನೇ ಮೊದಲಿಗೆ ಕೂತಿದ್ದೆ. ಗುರುಗಳ ರಮೇಶ್ ಶೆಟ್ಟಿ ಬಾಯರ್ ಚೆಂಡೆಗೆ, ಅಕ್ಕ ಭಾಗವತಿಗೆ. ಹಾಗಾಗಿ ಅದರ ತಾಳದ ಬಗ್ಗೆ ಜ್ಞಾನ ಇದ್ದ ಕಾರಣ ಬಾರಿಸಬಹುದು. ಈಗ ಸ್ವಲ್ಪ ಪ್ರಾಕ್ಟೀಸ್ ಇಲ್ಲದೆ ಇರುವುದರಿಂದ ಸ್ವಲ್ಪ ಸಮಸ್ಯೆ ಆಗುತ್ತೆ, ಕೈ ಚಲನೆ ಕಡಿಮೆ ಆಗ್ತದೆ. ಮಹಿಳೆಯಾಗಿ ಇದನ್ನು ನಾನು ಹೇಳದೆ ಬೇರೆ ನಿರ್ವಾಹ ಇಲ್ಲ. ಯಾಕೆಂತಂದ್ರೆ 100 ವರ್ಷದ ಹಿಂದೆಯೂ ಮಹಿಳೆಯಾಗಿ ಅಂತ ಹೇಳುವ ಕಾಲ ಇತ್ತು.
ಈಗವೂ ಮಹಿಳೆಯಾಗಿ ಅಂತ ನಾನು ಹೇಳದೆ ಬೇರೆ ದಾರಿ ಇಲ್ಲ. ಆ ಪರಿಸ್ಥಿತಿ ಬದಲಾಗಲಿಲ್ಲ ಅಂತ ನನ್ನ ಅಭಿಪ್ರಾಯ. ಅದರಿಂದಾಗಿ ಓರ್ವ ಮಹಿಳೆಯಾಗಿ ಯಕ್ಷಗಾನ ಕ್ಷೇತ್ರದಲ್ಲಿ ಅದು ಹವ್ಯಾಸಿಯಾಗಿ ನೀವು ತೊಡಗಿಕೊಳ್ಳುವುದರಲ್ಲಿ ಇರುವ ಸವಾಲುಗಳು ಏನು, ಅಥವಾ ತೊಂದರೆಗಳು ಏನು, ಅಥವಾ ಪ್ರಯೋಜನಗಳು ಏನೆಲ್ಲ ನಿಮಗೆ, ನೀವು ನಿಮ್ಮ ಈ ಒಂದು 28 ವರ್ಷದ ಅನುಭವದಲ್ಲಿ ಏನೆಲ್ಲ ನಿಮಗೆ ತೊಂದರೆಗಳು ಅಂತ ಅನಿಸಿದೆ, ಅಥವಾ ಸವಾಲುಗಳು ಅಂತ ಅನಿಸಿದೆ, ಅನುಕೂಲತೆಗಳು ಏನು? ಅದೇ ಪುರುಷ ಪ್ರಧಾನ ಸಮಾಜ ಅಂತ ಹೇಳ್ತಾರೆ. ಅಂದ್ರೆ ಹೆಚ್ಚಾಗಿ ಮಹಿಳೆಯರಿಗೆ ಯಾವಾಗಲೂ ಒಂದು 4 ಗೋಡೆಯ ಒಳಗೆ ಅಂತ ಇತ್ತು. ನಾವು ಯಕ್ಷಗಾನಕ್ಕೆ ಪಾದಾರ್ಪಣೆ ಮಾಡುವ ಸಂದರ್ಭದಲ್ಲಿ ಹಾಗೆ ಮಹಿಳೆಯರಿಗೆ ಒಂದು ಕಟ್ಟುಬಟ್ಟು ಒಂದು ನಮ್ಗೆ ಹೋಗೋದಾದ್ರೂ ಸಹ ಒಂದು ಮನೆಯವರ ಇದು ಬೇಕು ಅಂದ್ರೆ ಒಪ್ಪಿಗೆ ಬೇಕು, ಅಥವಾ ಯಾರಾದ್ರೂ ಏನು ಹೇಳ್ತಾರಂತ. ನಾವು ನಮ್ಮ ಸ್ವಂತ ನನ್ನ ಇದ್ರಲ್ಲಿ ನಾವು ಯಕ್ಷಗಾನಕ್ಕೆ ಹೋಗುವಾಗ ನಮ್ಮನ್ನು ಕಂಡು ಹೇಳಿದವರಿದ್ದಾರೆ, ಅಲಯ್ಯ ಪೊಂಜೋಕುಲು ನಲಿಪ್ಪರೆ ಬೋಪುನೆ ಅಂತ. ಆತರ ಅದೇ ಒಂದು ರೀತಿ ಅಷ್ಟು ತುಚ್ಛ ಭಾವದಿಂದ ಅಂದ್ರೆ ಯಕ್ಷಗಾನ ಹೇಳಿದ ಕೂಡಲೇ ಅದೊಂದು ರಾತ್ರಿ ಆಗುವಂತದ್ದು, ಅದಕ್ಕೆ ಅಂದ್ರೆ ರಕ್ಷಣೆ ಇಲ್ಲ, ಅಂದ್ರೆ ಹುಡುಗರು ಕುಣಿಯುವಂತಹ ಭಾವನೆ ಇತ್ತು. ಅಂತ ಯಾರ ಮಾತಿಗೂ ಕಿವಿಗೊಡದೆ ನಾವು ನಮ್ಮ ಹೆಜ್ಜೆಯನ್ನು ಮುಂದಿಟ್ಟುಕೊಂಡು ಹೋದೆವು. ಕಾರಣ ನಮ್ಮ ಅಣ್ಣ, ನಮ್ಮ 4 ತಂಗಿಯಂದ್ರು ಕರ್ಕೊಂಡು ಹೋಗುದು ಬರೋದು ನಮ್ಮ ಅಣ್ಣ. ಮತ್ತೆ ಮಹಿಳೆಯರಿಗೆ ಆತ್ಮಸ್ಥೈರ್ಯ ಇದ್ರೆ ಎಲ್ಲಿ ಹೋಗಿ ಬರ್ಬೋದು ಅಂತ ನನ್ನ ನಮ್ಮ ಬಗ್ಗೆ ನಮ್ಗೆ ಆತ್ಮವಿಶ್ವಾಸ ಬೇಕು. ನಾವು ಯಾವ್ದ ಮಾನಸಿಕವಾಗಿದ್ರು ಹಾಗೆ ನಾವು ಮಾನಸಿಕವಾಗಿ ಸ್ಥಿರತೆಯನ್ನು ಕಾಯ್ದುಕೊಂಡಿರ್ಬೇಕು. ಹೌದು. ಹಾಗಿದ್ದ ಕಾರಣ ಅಂದ್ರೆ ಸಮಾಜದ ಇದನ್ನು ತುಂಬಾ ನಾವು ಅನುಭವಿಸಿದವರು, ನಿಂದನೆಗಳನ್ನು. ಆದ್ರೆ ಅದನ್ನು ನಾವು ದಾಟಿ, ನಮ್ಮ ಧೈರ್ಯದಿಂದ ನಾವು ದಾಟಿ ಮುಂದೆ ಹೋಗಿದ್ದೇವೆ. ಅಂದ್ರೆ ಕೆಲವು ಮಹಿಳೆಯರಿಗೆ ಅಂತ ಹೇಳಿ ಸಮಾಜದಲ್ಲಿ ಕಷ್ಟ ಉಂಟು. ಕೆಲವು ಸಂದರ್ಭ ನಾವು ಬರುವಂತಹ ಸಂದರ್ಭದಲ್ಲಿ ಕೆಲವೆಲ್ಲ ಅಡೆತಡೆಗಳಾದ್ರೆ ನಾವು ಅದನ್ನು ನಿಭಾಯಿಸುವುದು ಸಹ ಸ್ವಲ್ಪ ಕಷ್ಟ. ಅಂದ್ರೆ ನಾನು ನಿಮ್ಮ ಮಾತನ್ನು ಹೀಗೆ ಅರ್ಥ ಮಾಡಿಕೊಳ್ತೇನೆ. ಅಂದ್ರೆ ಯಕ್ಷಗಾನದಂತಹ ಒಂದು ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡುವುದು ಅಂತಾದ್ರೆ ಮೊದಲಿಗೆ ಕೆಲವು ಏನು ಬಿರು ನುಡಿಗಳು ಅಥವಾ ತುಚ್ಛ ನುಡಿಗಳು ಇದೆಲ್ಲ ಇರ್ತದೆ. ಆಮೇಲೆ ಹಲವಾರು ಕಷ್ಟಗಳಿರ್ತದೆ. ಇದನ್ನೆಲ್ಲ ಎದುರಿಸಲಿಕ್ಕೆ, ಸಹಿಸಿಕೊಳ್ಳಿಕ್ಕೆ ಮಾನಸಿಕ ಸ್ಥೈರ್ಯ ಇದ್ದವರು ಮಾತ್ರ ಬರಬೇಕು ಅಂತ ಆಗ್ತದೆ ಅಲ್ವಾ? ಗಂಡು ಬೀರು ಅಂತ ಹುಡುಗಿಯರು ದಿಗಿಣ ತೆಗೆಯುವುದಂತ ಹೇಳಿದ್ರೆ ಒಂಥರ ದೈಹಿಕವಾಗಿ ಅದನ್ನು ಒಂಥರ ಕೆಟ್ಟ ದೃಷ್ಟಿಯಿಂದ ಯೋಚಿಸುವವರು ಇದ್ದಾರೆ ಅಭ್ಯಾಸದ ಸಮಯದಲ್ಲೆಲ್ಲ. ಆದ್ರೆ ಅದನ್ನೆಲ್ಲ ಕೆಲವರು ಒಳ್ಳೆಯವರಿದ್ದಾರೆ, ನಮ್ಮನ್ನ ಅಂತ ದೃಷ್ಟಿಯಲ್ಲಿ ಕಂಡವರಿಲ್ಲ. ಅದನ್ನು ನಾವು ಅಂದ್ರೆ ಎಲ್ಲದಕ್ಕೂ ನಾವು ನಮ್ಮ ತಯಾರಿರ್ಬೇಕು, ನಮ್ಮ ಮನಸ್ಸನ್ನು ನಾವು ಸಿದ್ಧಗೊಳಿಸಿಕೊಂಡಿರ್ಬೇಕು. ಹಾಗೆ ತೊಂದರೆಗಳು, ಸವಾಲುಗಳು ಹೇಳಿದ್ರಿ. ಇದರಿಂದ ಪ್ರಯೋಜನ ಏನು? ಈಗ ಯಕ್ಷಗಾನ ಹೇಳೋದು ನನ್ನ ಲೆಕ್ಕದಲ್ಲಿ ಒಂದು ಉತ್ತಮ ಕಲೆ. ಯಾಕಂದ್ರೆ ಇದು ಒಂದು ಪೌರಾಣಿಕವಾದಂತ ನೀತಿ, ಅದರಲ್ಲಿ ನಮ್ಗೆ ಬೇಕಾದಂತಹ ಒಳ್ಳೆಯ ಗುಣಗಳು ಹೆಚ್ಚು ಅಂತ ನನ್ನ ಭಾವನೆ. ಮತ್ತೆ ಮಹಿಳೆಯರಿಗೆ ಇದರಿಂದ ಪ್ರಯೋಜನ ಏನಂತ ಹೇಳಿದ್ರೆ, ನನ್ನ ಲೆಕ್ಕದಲ್ಲಿ ದೈಹಿಕವಾಗಿ, ಮಾನಸಿಕವಾಗಿ, ಬೌದ್ಧಿಕವಾಗಿ ಅದೊಂದು ವ್ಯಾಯಾಮದ ಹಾಗೆ ಅಂತ ನನ್ನ ಅನಿಸಿಕೆ. ಅಂದ್ರೆ ಮತ್ತಷ್ಟು ಸ್ಥಿರತೆಯನ್ನು ಹೆಚ್ಚಿಸ್ತದೆ ಅಂತ ನೀವು ಹೇಳಲಿಕ್ಕೆ ಇಷ್ಟಪಡ್ತೀರಿ. ಯಕ್ಷಗಾನ ಕಲೆಯಲ್ಲಿ ಈಗ ನಾನು ಅದನ್ನೇ ಪುನಃ ನಾನು ಕೇಳುದು, ಅತ್ಯಂತ ಬಿರುಸಾದ ನಾಟ್ಯ ಇದು. ಅಂದ್ರೆ ಈಗ ಆಗ ನೀವು ಹೇಳಿದ್ರು ನೋಡಿ, ಧೀಂಗಿಣ ತೆಗೆಯುವುದು, ಆಮೇಲೆ ಗಿರಿಕಿ ಹೊಡೆಯುವುದು, ಆಮೇಲೆ ಯುದ್ಧದ ಸಮಯದಲ್ಲಿ ಇರುವಂತಹ ಕೆಲವು ಇದು ಎಲ್ಲವೂ ಕೂಡ ಬಹಳ ಒಂದು ಬಿರುಸಾದ ನಾಟ್ಯ ಇದು ಯಕ್ಷಗಾನದಲ್ಲಿ. ಅದೇ ನೀವು ಭರತನಾಟ್ಯ, ಕೂಚುಪುಡಿ ಅಥವಾ ಮೋಹಿನಿ ಅಟ್ಟಂ ಇತ್ಯಾದಿ ಯಾವುದೇ ಬೇರೆ ಕಲೆಗಳಲ್ಲಿ ನಾಟ್ಯ ಈ ರೀತಿ ಬಿರುಸಲ್ಲ, ಬಹಳ ಕೋಮಲವಾದಂತಹ ನಾಟ್ಯ. ಈಗ ಪ್ರಾಕೃತಿಕವಾಗಿ ಕೋಮಲವಾಗಿರುವಂತಹ ಮಹಿಳೆಯರಿಗೆ ಯಕ್ಷಗಾನದ ನಾಟ್ಯ ಇದರಿಂದ ಮುಂದಕ್ಕೆ ತೊಂದರೆ ಆಗ್ಲಿಕ್ಕಿಲ್ವಾ? ಯಾವುದೇ ಒಂದು ಆರೋಗ್ಯದ ದೃಷ್ಟಿಯಿಂದ ಆಗಿರ್ಬೋದು ಅಥವಾ ಯಾವುದೇ ಒಂದು ದೃಷ್ಟಿಯಿಂದ ಇದು ಅವರಿಗೆ ತೊಂದರೆ ಆಗ್ಲಿಕ್ಕಿಲ್ವಾ? ಕೆಲವೊಂದು ಸಂದರ್ಭದಲ್ಲಿ ತೊಂದರೆ ಆಗುವಂತದ್ದಿದೆ. ಅಂದ್ರೆ ನರಗಳ ಸಮಸ್ಯೆ ಹಿಡಿದು ಬಿಡ್ತದೆ, ಮತ್ತೆ ನಮ್ಮ ದೈಹಿಕವಾಗಿ ತಿಂಗಳ ಸಮಸ್ಯೆ ಆಗುವಾಗ ಕೆಲವರಿಂದ ನನ್ನ ಲೆಕ್ಕಾಚಾರದ ಇಷ್ಟರವರೆಗೆ ಅಂತದ್ದು ಬರ್ಲಿಲ್ಲ. ಆದ್ರೆ ಆರೋಗ್ಯದ ಬೇರೆ ನರಗಳ ಸಮಸ್ಯೆ ಅಥವಾ ಬೇರೆ ಸಮಸ್ಯೆಗಳು ಬರ್ತದೆ. ಯಾಕಂದ್ರೆ ಮದುವೆಗಿಂತ ಮೊದಲು ಮಕ್ಕಳ ಆಟಿಕೆಯಲ್ಲಿ ನಾವಂತ ಕಷ್ಟವನ್ನು ಪಡ್ಲಿಕ್ಕಿಲ್ಲ. ಮದುವೆ ಆದ ನಂತರ, ಮದುವೆ ಆದ ಹೆಂಗಸರಿಗೆ ಸ್ವಲ್ಪ ಸಮಸ್ಯೆ. ಕರೆಕ್ಟ್. ಅಂದ್ರೆ ನಾನು ಇನ್ನೊಂದು ಇನ್ನು ಸ್ವಲ್ಪ ಆಳವಾಗಿ ನಾನು ಕೇಳುದಿದ್ರೆ, ಇದೇನಾಗ್ತದೆ, ಈಗ ಒಂದು ಹುಡುಗಿ ಈ ಮದುವೆ ಮೊದಲೇ ಈ ರೀತಿಯ ಬಿರುಸಾದ ನಾಟ್ಯ ಇದು ನೋಡಿ, ಬಿರುಸಾದ ನಾಟ್ಯ ಅದರಿಂದ ಬೇರೆ ಏನು ಸಮಸ್ಯೆ ಆಗ್ಲಿಕ್ಕಿಲ್ಲ. ಅಂದ್ರೆ ಮದುವೆ ಆದ ನಂತರ ಗರ್ಭ ಧರಿಸ್ಲಿಕ್ಕಾಗ್ಲಿ, ಇನ್ನೊಂದಕ್ಕಾಗ್ಲಿ ಆ ರೀತಿ ಏನಾದ್ರೂ ಸಮಸ್ಯೆ ಆಗ್ಲಿಕ್ಕೆ ಉಂಟಾ? ಆ ಸಾಧ್ಯತೆ ಉಂಟಾ ನಿಮ್ಮ ಒಂದು ಅಭಿಪ್ರಾಯದಲ್ಲಿ? ಇದು ನೀವು ಕೇಳಿದ ಪ್ರಶ್ನೆ ಒಳ್ಳೆಯದು. ಯಾಕಂದ್ರೆ ಇದನ್ನು ಕೆಲವರು ಆಡಿದವರಿದ್ದಾರೆ ಹೆಂಗಸರು.
ಇವರೆಲ್ಲ ಕುಣಿಲಿಕ್ಕೆ ಹೋಗ್ತಾರೆ, ಇವರಿಗೆ ಮುಂದೆ ಮದುವೆ ಹುಡುಗರು ಸಿಕ್ಕುವುದಿಲ್ಲ, ಇವರಿಗೆ ಮಕ್ಕಳಾಗುವುದಿಲ್ಲ, ಇವರ ದೈಹಿಕವಾಗಿ ಖಂಡಿತವಾಗಿಯೂ ಸಮಸ್ಯೆ ಇಲ್ಲ. ನಾವು ಕಂಡ ಪ್ರಕಾರ ನಮ್ಮ ತಂಡದಲ್ಲೇ ನಾವು ಅಭಿನಯಿಸಿದ ಎಲ್ಲ ಹುಡುಗಿಯರಿಗೆ ಒಳ್ಳೆ ಒಳ್ಳೆ ಹುಡುಗರು, ಇಂಜಿನಿಯರ್, ಡಾಕ್ಟರ್ ಇಂಥದ್ದೇ ಪ್ರಪೋಸಲ್ ಬಂದಿದೆ. 2 ಮಕ್ಕಳ ತಾಯಿಯೂ ಆಗಿದ್ದಾರೆ. ಆದ ಕಾರಣ ಯಕ್ಷಗಾನದಿಂದ ದೈಹಿಕವಾಗಿ ಸಮಸ್ಯೆ ಕರೆಕ್ಟ್. ಆಮೇಲೆ ಇನ್ನೊಂದು ಇದರ ಮಧ್ಯೆ ಇನ್ನೊಂದು ಸಣ್ಣ ಪ್ರಶ್ನೆ, ಮದುವೆ ಆದ ನಂತರ ಈಗ ಮಕ್ಕಳೆಲ್ಲ ಆದ ನಂತರ ಆಗ ಪುನಃ ಈ ನಾಟ್ಯವನ್ನು ಮಾಡುವುದರಿಂದ ಅದು ಏನು ಸಮಸ್ಯೆ ಬಂದೀತ? ಅಂದ್ರೆ ಇದನ್ನು ನಾನು ಆಕ್ಚುಲಿ ವೈದ್ಯಕೀಯವಾಗಿ ಅವರಲ್ಲಿ ಕೇಳಬೇಕು, ಆದ್ರೂ ನಿಮ್ಮ ಅನುಭವವನ್ನು ನಾನು ಕೇಳುದು. ಅದೇ ನನ್ನ ಲೆಕ್ಕಾಚಾರದ ಮದುವೆ ಆದ ನಂತರ ನಮ್ಮ ದೈಹಿಕವಾಗಿ ಮದುವೆಯ ಮೊದಲು ಕುಣಿದ ನೃತ್ಯಕ್ಕೂ ಮತ್ತೆ ಕುಣಿದಕ್ಕೂ ವ್ಯತ್ಯಾಸ ಉಂಟು. ಕರೆಕ್ಟ್. ಅಂದ್ರೆ ಆಯಾಸ ಜಾಸ್ತಿ, ಅಂದ್ರೆ ಅಷ್ಟು ಶಕ್ತಿ ಕಡಿಮೆ ಅಂತ ನನ್ನ ಅನಿಸಿಕೆ. ಯಾಕೆಂತಂದ್ರೆ ಒಂದು ಮಗುವನ್ನು ಹೆತ್ತ ನಂತರ ಅವಳ ಅರ್ಧ ಶಕ್ತಿ ಇದು ವ್ಯಯ ಆಗಿರ್ತದೆ ನೋಡಿ, ಆ ಉದ್ದೇಶದಿಂದ ನಾನು ಕೇಳ್ತಾ ಇದ್ದೀನಿ. ಅದೇ ಖಂಡಿತವಾಗಿ ಅದು ಸರಿಯಾದ ಪ್ರಶ್ನೆ. ನಮ್ಗೆ ಮದುವೆ ಮೊದಲು ಈಗ ಒಂದೊಂದು 50 ದಿನ ನೋಡಿದ್ದೇವೆ ಅಂತ ಹೇಳಿದ್ರೆ ಮದುವೆ ಆದ ನಂತರ 10ಕ್ಕೆ ಇಳಿದು ಬಿಡ್ತೇವೆ. ದೈಹಿಕವಾಗಿ ನಾವು ಕುಗ್ಗಿ ಹೋಗ್ತೇವೆ ಅದರಲ್ಲಿ. ಆದ್ರೂ ಕೆಲವು ಪಾತ್ರಗಳನ್ನು ನಿಭಾಯಿಸಬಹುದು. ಈಗ ಕೆಲವೊಂದು ಕಂಸನಂತ ಪಾತ್ರಗಳು ಅದೆಲ್ಲ ಅಭಿನಯಗಳು ಜಾಸ್ತಿ, ಆ ಪಾತ್ರಗಳನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಬಹುದು. ಪುಂಡು ವೇಷಗಳಿಗೆ ನಾವು ಅಸಮರ್ಥರಂತ ಹೇಳಬೇಕಾಗ್ತದೆ. ಹೌದು. ಈಗ ನೋಡಿ, ಮಹಿಳಾ ಯಕ್ಷಗಾನ ಬೆಳೆದು ಬಂದ ರೀತಿಯ ಬಗ್ಗೆ ನೀವು ಹೇಳ್ತೀರಾ. ಅಂದ್ರೆ ನೀವು ಯಕ್ಷಗಾನಕ್ಕೆ ಬರುವ ಸಮಯದಲ್ಲಿ ಅದಕ್ಕಿಂತ ಹಿಂದೆ ಮತ್ತೆ ಈಗ ಪ್ರಸಕ್ತ ಕಾಲದಲ್ಲಿ ಯಾವ ರೀತಿ ಅದು ಬೆಳೆದು ಬಂದಿದೆ ಅಂತ ನಿಮ್ಮ ಒಂದು ಅನುಭವ ಏನು ಹೇಳ್ತದೆ? ಅಂದ್ರೆ ನಾವು ಇರುವಂತಹ ಸಂದರ್ಭದಲ್ಲಿ ಮಹಿಳೆಯರ ತಂಡಗಳೇ ಕಡಿಮೆ. ನಮ್ದು ಪ್ರಥಮ ಇತ್ತು, ಆಮೇಲೆ ಒಂದು ಕೃಷ್ಣಾಪುರ ಅಂತ ಅಲ್ಲಿದೊಂದು ತಂಡ ಇತ್ತು. ಕರೆಕ್ಟ್. ಹಾಗೆ ಆಗ ಮಹಿಳೆಯರು ಹೆಚ್ಚಿನವರು ಭಾಗವಹಿಸ್ತಿರ್ಲಿಲ್ಲ. ಅಂದ್ರೆ ಕೆಲವೊಂದು ಸಮಸ್ಯೆ ಇರ್ತದೆ ಆಗ. ಹಳ್ಳಿ ನಮ್ಗೆ ಈಗಿನಷ್ಟು ವ್ಯವಸ್ಥೆ ಇರ್ಲಿಲ್ಲ. ಅಲ್ಲ, ಮುಖ್ಯವಾಗಿ ನಾವು ಸಮಾಜದ ಕೆಂಗಣ್ಣಿಗೆ ಗುರಿಯಾಗುವುದು ಬೇಡ ಎನ್ನುವಂತದ್ದೇ ಇದ್ದದ್ದು. ಒಂದು ಹೆದ್ರಿ ಕೂತವರು ಇದ್ದಾರೆ, ಅವಕಾಶಕ್ಕೆ ಆಸೆ ಪಟ್ಟವರು ಇದ್ದಾರೆ, ಮನೆಗೆ ಅಂತವರಿಗೆ ಹೆದ್ರಿ ಕೂತವರು ಇದ್ದಾರೆ. ಆದ್ರೆ ಈಗ ಇದು ಅಂದ್ರೆ ಸ್ವಲ್ಪ ಒಂದು ವಿದ್ಯಾವಂತರೇ ಅಧಿಕವಾದ ಕಾರಣ ಎಲ್ಲರೂ ತನ್ನ ಮಕ್ಕಳನ್ನು ಯಕ್ಷಗಾನದಲ್ಲಿ ತೊಡಗಿಸಬೇಕು, ಅವರನ್ನು ಒಂದು ಒಳ್ಳೆ ಕಲಾವಿದ ಮಾಡ್ಬೇಕೆಂಬ ಮನೆಯವರ ಪ್ರೋತ್ಸಾಹ ಕೂಡ ಜಾಸ್ತಿ. ಹಾಗೆ ಮಕ್ಕಳು ಮಹಿಳೆಯರು ಈಗ ತುಂಬಾ ಅದರಲ್ಲಿ ಆಸಕ್ತಿ ಹೊಂದಿದ್ದಾರೆ. ಈಗ ನೋಡಿ, ಯಕ್ಷಗಾನದಲ್ಲಿ ಈ ಮಡಿವಂತಿಕೆ, ಆಮೇಲೆ ಎಂತ ಹೇಳುದು, ಅಶೌಚ, ಸೂತಕ ಇತ್ಯಾದಿ ಆಚರಣೆಗಳು ಪುರುಷ ಕಲಾವಿದರಿಗೆ ಮತ್ತು ಮಹಿಳಾ ಕಲಾವಿದರಿಗೆ ಇಬ್ಬರಿಗೂ ಒಂದೇ ರೀತಿಯ ಅಥವಾ ಇದರಲ್ಲಿ ಏನಾದರೂ ವ್ಯತ್ಯಾಸಗಳುಂಟಾ? ನೀವು ಇದನ್ನು ಅದನ್ನು ಏನು ಅದರ ವ್ಯಾಪಕವನ್ನು ನೀವು ಅರ್ಥ ಮಾಡಿಕೊಂಡು ಉತ್ತರ ಕೊಡಿ ದಯವಿಟ್ಟು. ಅಂದ್ರೆ ಕೆಲವು ಈಗ ಹೆತ್ತ ಸೂತಕ ಅಂತ ಹೇಳ್ತಾರೆ, ಮತ್ತೆ ಕೆಲವರು ಸತ್ತದ್ದು ಅಂತ ಹೇಳ್ತಾರೆ. ಅಂದ್ರೆ ಪುರುಷರಿಗೆ ಅಷ್ಟು ಮಾತ್ರ ಸೀಮಿತ, ಮಹಿಳೆಯರಿಗೆ ಹಾಗಲ್ಲ, ಮುಟ್ಟಿನ ಸಮಸ್ಯೆ ಇರ್ತದೆ. ಆ ಸಂದರ್ಭದಲ್ಲಿ ಕೆಲವೊಂದ್ಸಲ ಅನಿವಾರ್ಯವಾಗಿ ನಾವು ಭಾಗವಹಿಸಲೇಬೇಕಾಗ್ತದೆ. ಅಂದ್ರೆ ಮುಖ್ಯ ಪಾತ್ರದಲ್ಲಿ ಇರುವವರು ಹೆಚ್ಚಾಗಿ ಮಹಿಳೆಯರು, ನಾವೊಂದು 20 ಜನ ಇರುವಾಗ ಏನಾದ್ರೂ ಸಮಸ್ಯೆ ಅಂತ ಇದ್ದೇ ಇರ್ತದೆ. ಅದು ಮಹಿಳೆಯರಿಗೆ ಜಾಸ್ತಿ. ಆದ್ರೆ ಅಂತ ಇದನ್ನು ನಾವು ಸ್ವಲ್ಪ ದೇವಸ್ಥಾನ ಅಂತ ಆಗುವಾಗ ಅದ್ರ ಬಗ್ಗೆ ಸ್ವಲ್ಪ ಜಾಗ್ರತೆ ವಹಿಸಿ ನಮ್ಮ ಒಂದು ತಪ್ಪು ಕಾಣಿಕೆಯನ್ನು ಹಾಕಿ ಭಾಗವಹಿಸಿದ್ದು ಉಂಟು. ನಮ್ಗೆ ಸ್ವಲ್ಪ ಕಷ್ಟ ಮಹಿಳೆಯರು. ಅಂದ್ರೆ ಅದರಿಂದ ಏನು ಅದೇ ಆ ಅಶೌಚವನ್ನು ಹೆಚ್ಚು ಅದರ ಬಗ್ಗೆ ಯೋಚನೆ ಮಾಡಬೇಕಾದಂತಹ ಒಂದು ಪ್ರಮೇಯ ಇಲ್ಲ. ಕೆಲವರು ಭಯ ಪಡ್ತಾರೆ ಅದರಿಂದ ಏನಾದ್ರು ಸಮಸ್ಯೆ ಆಗ್ತದೆ ಅಂತ, ಕೆಲವರು ದೈಹಿಕವಾಗಿ ಅಥವಾ ಕೆಲವರು ದೇವರ. ಆದ್ರೂ ಕೆಲವೊಂದು ಈಗಿನ ನಮ್ಮ ಇದರಲ್ಲಿ ನಮ್ಮ ನಂಬಿಕೆ ಪ್ರಕಾರ ಮತ್ತೆ ದೇವರ ದಯದಲ್ಲಿ ನಾವು ಇಷ್ಟರವರೆಗೆ ನಮ್ಮ ಜೀವನದಲ್ಲಿ ಅನುಭವಿಸಿದ್ದನ್ನು ನಾವು ಮಕ್ಕಳಿಗೆ ಹೇಳುವ ಕಾರಣ ಅದಕ್ಕೆ ಒಪ್ಪಿ ಏನು ಇಷ್ಟರವರೆಗೆ ತೊಂದರೆ ಆಗಲಿಲ್ಲ. ಸರಿ ಮೇಡಮ್, ಈಗ ಆಹಾರ್ಯ ಅಥವಾ ವೇಷಭೂಷಣ ಮತ್ತೆ ಬಣ್ಣಗಾರಿಕೆ ಇದಕ್ಕೆ ಸಂಬಂಧಪಟ್ಟಂತೆ ಮಹಿಳಾ ಕಲಾವಿದರಿಗೆ ಏನಾದರೂ ಸಮಸ್ಯೆಗಳಿದ್ದರೆ ಅದನ್ನು ಸ್ವಲ್ಪ ಹೇಳ್ತೀರಾ? ಮತ್ತೆ ಇನ್ನೊಂದು ನೋಡಿ, ಹೆಚ್ಚಿನ ಈ ಪ್ರಶ್ನೆ ಯಾಕೆ ಕೇಳ್ತಾ ಇರುವುದು ಅಂತಂದ್ರೆ, ಹೆಚ್ಚಿನ ಅಂತ ಹೇಳುವುದಕ್ಕಿಂತ ಎಲ್ಲ ಮಹಿಳಾ ಕಲಾವಿದೆಯರಿಗೆ ಕೂಡ ಬಣ್ಣ ಹಚ್ಚುವುದು ಕೂಡ ಏನು ಪುರುಷರು, ಆಮೇಲೆ ವೇಷಭೂಷಣದ ಕಟ್ಟೋಣಕ್ಕೆ ಸಹಕರಿಸುವುದು ಕೂಡ ಪುರುಷರು. ಇದು ಮಹಿಳೆಯರಿಗೆ ಮುಜುಗರವನ್ನು ಉಂಟು ಮಾಡುವಂಥದ್ದೇ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಇನ್ನು ಕೆಲವರೆಲ್ಲ, ಎಲ್ಲರೂ ಅಂತಲ್ಲ, ಯಾರೋ ಒಂದಿಬ್ಬರು ವಿಕೃತ ಮನಸ್ಸಿನವರು ಇರ್ತಾರೆ. ಆ ಕಟ್ಟುವಾಗ ಇದು ಮಾಡುವಾಗ ಬೇಕು ಅಂತ ಅವರು ಮೈಕೈ ಮೇಲೆ ಒಂದು ಇದು ಮಾಡುವಂಥದ್ದು. ಇದನ್ನೆಲ್ಲ ನೀವು ಹೇಗೆ, ಅಂದ್ರೆ ಯಾವ ರೀತಿ ಇದನ್ನು ಮ್ಯಾನೇಜ್ ಮಾಡುವಂಥದ್ದು? ಅಂದ್ರೆ ಬಣ್ಣಗಾರಿಕೆ ಮತ್ತೆ ವೇಷಭೂಷಣ ಇಂಥ ಸಮಸ್ಯೆಗಳು ಬಂದಿದೆ ನಮ್ಗೆ. ಅಂತ
ಅಂತವರಿಂದ ನಮ್ಮ ಮಕ್ಕಳಿಗೆ ಕೆಲವು ಸಂದರ್ಭ ಹೆಣ್ಣು ಮಕ್ಕಳು ಹೆದ್ರಿ ಹೇಳದೇ ಇರ್ತಾರೆ. ಕೆಲವೊಂದು ಮಕ್ಕಳು ಧೈರ್ಯವಾಗಿ ಬಂದು ನಮ್ಮಲ್ಲಿ ದೂರಿದ್ದವರಿದ್ದಾರೆ. ಕೆಲವೊಂದ್ಸಲ ನಾವೇ ಅನುಭವಿಸಿ ನಮ್ಗೆ ತಿಳಿದ ಕಾರಣ ಅವರ ಬಗ್ಗೆ ಜಾಗೃತರಾಗಿದ್ದೇವೆ. ನಮ್ಮ ತಂಡದಲ್ಲಿ ನಮ್ಗೆ ಅಂತವರನ್ನು ಕಂಡು ಬಂದಾಗ ನಾವು ಅವರಿಗೆ ಮತ್ತೆ ಅವಕಾಶ ಕೊಡುದಿಲ್ಲ. ಅವರಿಗೆ ನೆಕ್ಸ್ಟ್ ಬೇಡ ಅಂತ ಹೇಳುವಾಗ ನಮ್ಗೆ ಅಂತವರನ್ನು ಕಳಿಸ್ಬೇಡಿ ಅಂತ. ಇಂಥ ಸಮಸ್ಯೆಗಳು ಬಂದಿದೆ, ಅಂತವರನ್ನು ನಾವು ಅವಾಯ್ಡ್ ಮಾಡಿದ್ದೇವೆ. ಅಂತವರು ಬೇಡ ಅಂತ ಹೇಳಿ. ಅಂದ್ರೆ ನೀವು ಈಗ ಶುರು ಮಾಡಿದ ಕಾಲಕ್ಕೂ ಈಗಿನ ಕಾಲಕ್ಕೂ ಅಂತ ಸಮಸ್ಯೆಯನ್ನು ಕೊಡುವಂತಹ ಪುರುಷರ ಸಂಖ್ಯೆ ಹೆಚ್ಚಾಗಿದೆಯಾ ಅಥವಾ ಕಡಿಮೆ ಆಗಿದೆಯಾ? ನನ್ನ ಪ್ರಕಾರ ಮೊದಲು ಇತ್ತು, ಪ್ರಾರಂಭದಲ್ಲಿ ಇತ್ತು, ಅದನ್ನೇ ನಾವು ಇದು ಮಾಡಿದ್ದೇವೆ. ಅದು ಈಗ ಹೆಚ್ಚಾಗಿ ಅಂತದ್ದಿಲ್ಲ. ಅಂದ್ರೆ ಒಂದು ವೇಳೆ ಅಂತವರು 1-2 ತಪ್ಪಿ ಬಂದ್ರು ಸಹ ಅಂತವರಿಗೆ ಬಹಳಷ್ಟು ಕಡಿಮೆ ಆಗಿದೆ. ಮುಂಚಿನ ಹಾಗೆ ಉಂಟು ಈಗಿನ ಇದ್ರಲ್ಲಿ. ಅಂದ್ರೆ ಮತ್ತೆ ಅವರು ಕೂಡ ಸ್ವಲ್ಪ ನೋಡ್ತಾರೆ ಜನರು ಹೇಗೆ, ಮಕ್ಕಳು ಹೇಗಿದ್ದಾರೆ ಗೊತ್ತಾಗ್ತದಲ್ವಾ, ತಂಡವನ್ನು ಅವರು ವೀಕ್ಷಣೆ ಮಾಡಿ ಅವರು ಕೂಡ ಬರ್ತಾರೆ. ನಮ್ಮದ್ರಲ್ಲೇ ಹಿಮ್ಮೇಳ ಮುಮ್ಮೇಳ ಎಲ್ಲರೂ ಹೆಚ್ಚಾಗಿ ಸ್ವಲ್ಪ ಮಕ್ಕಳೆಲ್ಲ ಒಳ್ಳೆ ಆ ತರದ ಮನೋಭಾವ ಇಲ್ಲ. ಮತ್ತೆ ಒಂಥರ ಭಯ ಉಂಟು. ನಾವು ಅಂತವರಿದ್ರೆ ಆ ಕ್ಷಣ ಅದಕ್ಕೆ ಮಕ್ಕಳಿಗೆ ತಪ್ಪಿದ್ರು, ನಮ್ಮ ಮಕ್ಕಳಿಗೆ ನಮ್ಮ ತಂಡದ ಸಣ್ಣ ಮಕ್ಕಳು ಏನಾದ್ರು ಒಂದು ಒಟ್ಟಿಗೆ ಕೂತು ಮಾತಾಡೋದು ಕಂಡ್ರೆ ನಾವು ಅವರಿಗೆ ಬುದ್ಧಿ ಹೇಳ್ತೇವೆ. ನಾವು ಹೋದಲ್ಲಿ ಬಾಕಿಯವರು ನೋಡಿ ಈ ತಂಡದ ಇವರು ಹೀಗೆ ಅಂತ ಹೇಳಿದ್ರೆ ನಮ್ಗೆ ಕರೆಕ್ಟ್. ಅಂದ್ರೆ ನೀವು ಹೇಳುದು ನೀವು ಶಿಸ್ತನ್ನು ಪಾಲಿಸ್ತೀರಿ. ಅಂದ್ರೆ ಶಿಸ್ತುಬದ್ಧವಾಗಿ ನಿಮ್ಮ ಮಕ್ಕಳನ್ನು ಅಂದ್ರೆ ಮಕ್ಕಳನ್ನು ಮತ್ತೆ ಮಹಿಳೆಯ ಕಲಾವಿದರನ್ನು ನೋಡಿಕೊಂಡಾಗ ಇಂತಹ ಸಮಸ್ಯೆಗಳು ಬರುವುದಿಲ್ಲ. ಅದೇ ಅವರು ಮತ್ತೆ ತಂಡವನ್ನು ನೋಡಿ ಬರುವವರು ಕೂಡ ಅದನ್ನೇ ನೋಡ್ಕೊಂಡೇ ಬರ್ತಾರೆ. ಹೇಳಲಿಕ್ಕಿಲ್ಲ ನಂತವ್ರು ಬರ್ಲಿಲ್ಲ ನಮ್ಮ ತಂಡಕ್ಕೆ. ಅಂದ್ರೆ ಹೆಚ್ಚಿನವರು ಹಿಮ್ಮೇಳ ಆಗ್ಲಿ ಅಥವಾ ವೇಷಭೂಷಣ ಆಗ್ಲಿ ನನ್ನ ವೈಯಕ್ತಿಕ ತಂಡದ ಬಗ್ಗೆ ಮಾತಾಡಿದ್ದು. ನಂಗೆ ಅಂತದ್ದೇನು ಸಮಸ್ಯೆ ಹೆಚ್ಚು ಬರ್ಲಿಲ್ಲ. ಅಂದ್ರೆ ಸಮಸ್ಯೆ ಇದೆ. ಅಂದ್ರೆ ಅದನ್ನು ನಾವು ಎದುರಿಸಲಿಕ್ಕೆ ಸರ್ವಸನ್ನದ್ಧರಾಗಿರ್ಬೇಕು ಅಷ್ಟೇ. ನೋಡಿ, ಯಕ್ಷಗಾನದಲ್ಲಿ 4 ಅಂಗಗಳು: ಆಂಗಿಕ, ವಾಚಿಕ, ಆಹಾರ್ಯ ಮತ್ತೆ ಸಾತ್ವಿಕ. ಈಗ ಬಣ್ಣಗಾರಿಕೆ, ವೇಷಭೂಷಣದ ಕಟ್ಟೋಣ ಇತ್ಯಾದಿಯಾಗಿ ಎಲ್ಲವನ್ನೂ ಕೂಡ ಒಬ್ಬ ಮಹಿಳಾ ಕಲಾವಿದೆ ತಿಳಿದುಕೊಂಡಿದ್ದರೆ ಒಳ್ಳೆಯದಲ್ವಾ? ಆಮೇಲೆ ಅಥವಾ ನೇಪಥ್ಯ ಕಲಾಕಾರರು ಮಹಿಳೆಯರೇ ಇದ್ರೆ ಒಳ್ಳೆಯದಲ್ವಾ? ಈ ಒಂದು ಕ್ಷೇತ್ರದ ಬಗ್ಗೆ ಮಹಿಳೆಯರು ಯಾಕೆ ಆಸಕ್ತಿ ವಹಿಸ್ತಾ ಇಲ್ಲ? ಅಂದ್ರೆ ಇದರ ಬಗ್ಗೆ ನಾವು ಕೂಡ ಒಂದು ಹಿಮ್ಮೇಳದ ಶಿಬಿರವನ್ನು ಆಯೋಜಿಸುವಂತ ಇದ್ದೇವೆ. ಆದ್ರೆ ಇದಕ್ಕೆ ಮುಂದೆ ಬರುವುದಿಲ್ಲ ಮಹಿಳೆಯರು. ಅವರಿಗೆ ಮನೆಯದೇ ಆದ ಸಂಸಾರ ತಾಪತ್ರಯಗಳು ಇರುವ ಕಾರಣ, ಮತ್ತೆ ಯಕ್ಷಗಾನಗಳು ಸಂಜೆ ಹೊತ್ತಲ್ಲಿ ನಡೆಯುವ ಕಾರಣ ಹೆಚ್ಚಿನವರಿಗೆ ತುಂಬಾ ಕಷ್ಟ. ಸಾಧ್ಯ ಇಲ್ಲ ಅಂತಲ್ಲ, ಹೆಣ್ಣು ಮಕ್ಕಳು ವೇಷಭೂಷಣ ಕಟ್ಟುವವರು ಇದ್ದಾರೆ, ನಾನು ಕಂಡಿದ್ದೇನೆ. ಕೆರೆಗಾಡು ಮಕ್ಕಳ ಮೇಳದಲ್ಲಿ 2 ಹೆಂಗಸರು ಅವರೇ ಡ್ರೆಸ್ ಕಟ್ಟೋದೆಲ್ಲ ಇದೆ. ನಮ್ಮಲ್ಲೂ ಕೂಡ ಮಾಡ್ಬೋದು. ನಮ್ಮ ತಂಡದಲ್ಲಿ ಹೆಚ್ಚಿನ ಕಲಾವಿದರು ಸ್ವಲ್ಪ ಅದ್ರ ಬಗ್ಗೆ ಅವರೇ ಸ್ವಲ್ಪ ಕೇರ್ ತಕೊಂಡು ಕಟ್ಟುವಾಗೆಲ್ಲ ಮುಂದುವರಿತಾರೆ. ಅಲ್ಲಲ್ಲ, ಒಂದು ಸೆಕೆಂಡ್. ಈಗ ನೋಡಿ, ಕಟ್ಲಿಕ್ಕೆ ಬೇರೆ ಜನ ಬೇಕು ಅಂತ ನಾನು ಹೇಳುದಲ್ಲ. ಬೇರೆ ಜನ ಇದ್ರೆ ಒಳ್ಳೇದು, ಇಲ್ಲ ಆಗುದಿಲ್ಲ ಅಂತಾದ್ರೆ ಈಗ ನೀವು ಒಂದು ವೇಷ ಮಾಡುವವರು, ನಿಮ್ಮ ತಂಡದಲ್ಲಿ ಬೇರೆ ಬೇರೆ ಮಹಿಳೆಯರಿದ್ದಾರೆ, ಒಬ್ಬರಿಗೊಬ್ಬರು ಸಹಾಯ ಮಾಡಿಕೊಂಡು ಮಾಡಬಹುದಲ್ವಾ? ಅದನ್ನು ಮಾಡಬಹುದು. ಈಗಿನ ಮಕ್ಕಳು ಏನ್ ಹೇಳಿದ್ರೆ ಎಲ್ಲಾ ಚಟುವಟಿಕೆಗಳಿರುವ ಕಾರಣ ಹೊತ್ತಿಗೆ ಬರುವುದಿಲ್ಲ. ಆ ಸಮಯಕ್ಕೆ ಕೆಲವರು ಮತ್ತೆ ಬಂದು ಮುಟ್ಟುವವರಿದ್ದಾರೆ. ದೂರ ಅದೇ ಮಾತ್ರ ನಾವು ಒಂದಾಗಿ ಹೋಗ್ತೇವೆ. ಮತ್ತೆ ಆ ಸಂದರ್ಭದಲ್ಲಿ ಕೆಲವರಿಗೆ ಅದೇ ಹೆಚ್ಚಿನವರಿಗೆ ಆಸಕ್ತಿ ಇಲ್ಲ ಅದ್ರಲ್ಲಿ. ಮತ್ತೆ ಒಬ್ಬರೊಬ್ರು ಮಾಡಿಕೊಳ್ಳುವಷ್ಟು ಸಮಯ ಅವಕಾಶವೂ ಇಲ್ಲ. ಅಂದ್ರೆ ಬೇಗ ನಮ್ಗೆ ಕಾರ್ಯಕ್ರಮ ಪ್ರಾರಂಭ ಮಾಡ್ಬೇಕು, ಬೇಗ ಮುಗಿಸ್ಬೇಕೆಂಬ ಆ ದೃಷ್ಟಿಯಿಂದ ಸಾಧ್ಯ ಇಲ್ಲ ಅಂತಲ್ಲ, ಖಂಡಿತ ಸಾಧ್ಯವೇ. ಇದು ನೀವು ಹೇಳಿದ ಅಂಶ ಕರೆಕ್ಟೇ. ಆದ್ರೆ ಅದಕ್ಕೆ ಸ್ಪಂದಿಸ ಅಲ್ಲಿ ಇನ್ನೊಂದು ನೋಡಿ, ಮಹಿಳಾ ಕಲಾವಿದೆಯರು ಬಹಳಷ್ಟು ಜನ ಈಗ ವೇಷಭೂಷಣ ಮಾಡ್ಲಿಕ್ಕೆ ಅಥವಾ ಹಿಮ್ಮೇಳ ಕಲೀಲಿಕ್ಕೆ ಎಲ್ಲ ತಯಾರಾಗ್ತಾ ಇದ್ದಾರೆ. ಬಟ್ ಈ ವಿಚಾರಕ್ಕೆ ಯಾಕೆ ತಯಾರಾಗುದಿಲ್ಲ? ಅಂದ್ರೆ ಇದು ಅಂತ ಪ್ರಾಮುಖ್ಯ ಅಲ್ಲ ಅಂತ ಅವರು ತಿಳ್ಕೊಂಡಿದ್ದಾರಾ ಅಥವಾ ಹೆಸರು ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ತಿಳ್ಕೊಂಡಿದ್ದಾರಾ? ಯಾವ ರೀತಿ ಇದು ಕೆಲವರಿಗೆ ಅಂದ್ರೆ ಈಗ ಯಕ್ಷಗಾನದ ವೇಷ ಮಾಡುದು ಮಾತ್ರ ಅವರ ತಲೆಯಲ್ಲಿ, ನಮ್ಗೆ ವೇಷ ಮಾತ್ರ ಸಾಕು, ಬೇಡ ಅಂತ ಆ ರೀತಿಯ ಮನೋಧರ್ಮ ಉಂಟು. ಮತ್ತೆ ಅದ್ರಲ್ಲೇನು ಹೆಸರು ಇಲ್ಲ. ಕರೆಕ್ಟ್. ವೇಷಭೂಷಣ ಕಟ್ಟುದ್ರಲ್ಲಿ ಅದಕ್ಕೊಂದು ಹೆಸರು ಪ್ರಾಮುಖ್ಯತೆ ಇಲ್ಲ, ಕಡಿಮೆ ಅಂತ ಹೇಳಿ ಆ ಉದ್ದೇಶದಿಂದ ಹಿಂದೆ ಸರಿದಿರಬಹುದು ಹಾಗೆ. ಆಮೇಲೆ ನೋಡಿ, ಇನ್ನೊಂದು 4 ಅಂಗ ಅಂತ ಆದಾಗ ಕೇವಲ ಹೆಜ್ಜೆಗಾರಿಕೆ, ಆಮೇಲೆ ಭಾವನೆಗಳ ಪ್ರಕಟಪಡಿಸುವಿಕೆ, ಆಮೇಲೆ ಆಹಾರ್ಯ, ಇದು 3 ನಾನು ನೋಡಿದ್ದೇನೆ.
ಆಹಾರ ಅಲ್ಲ, ಸಾರಿ, ಅದೇ ಯಾವುದು ಆಂಗಿಕ, ವಾಚಿಕ ಮತ್ತೆ ಇದು. ಈ ಬಣ್ಣಗಾರಿಕೆ ಮತ್ತೆ ವೇಷಭೂಷಣ ಕಟ್ಟೋಣವನ್ನು ಬಿಡಿ, ಅದು ಬೇರೆಯವರು ಮಾಡಲಿ ತೊಂದರೆ ಇಲ್ಲ. ಬಣ್ಣಗಾರಿಕೆಯನ್ನು ಅವರಿಗವರೇ ಮಾಡಿಕೊಳ್ಬಹುದಲ್ಲ, ಅದನ್ನು ಯಾಕೆ ಇನ್ನೂ ಕೂಡ ಮಹಿಳಾ ಕಲಾವಿದೆಯರು ಆ ಬಗ್ಗೆ ಗಮನ ಹರಿಸಲಿಲ್ಲ? ಈಗ ಏನಾಯ್ತು, ಬಣ್ಣಗಾರಿಕೆ ಬಗ್ಗೆ ಗಮನ ಹರಿಸದೇ ಇರುವುದರಿಂದ ಒಂದು ಅಂಗ ಅವರಿಗೆ ಗೊತ್ತಿಲ್ಲ ಅಂತ ಆಗ್ತದೆ ನೋಡಿ. ಅಲ್ಲಿ 4 ಅಂಗ ಪರಿಪೂರ್ಣ ಆಗ್ಲಿಲ್ಲ, ಆಗ ಪರಿಪೂರ್ಣ ಕಲಾವಿದ ಅಂತ ಆಗುದಿಲ್ಲ. ಕರೆಕ್ಟ್. ಆದ್ರೆ ಮುಖವರ್ಣಿಕೆ ಕೆಲವು ಪಾತ್ರಗಳಿಗೆ ನಮ್ಗೆ ಮಾಡ್ಲಿಕ್ಕೆ ಸಾಧ್ಯ ಉಂಟು. ಈಗ ಪುಂಡುವೇಷ, ರಾಜವೇಷದ್ದು, ಸ್ತ್ರೀವೇಷ ಅಂತದ್ದು. ಈ ರಾಕ್ಷಸನ ಪಾತ್ರಕ್ಕೆ ಈಗ ಎದುರು ವೇಷ, ಇದು ಪೀಠಿಕೆ ವೇಷ ಅಂತ ಇರುವಾಗ ಈ ಕೆಂಪು ಬಣ್ಣವೇ ಬೇಕು, ಕಪ್ಪು ಬಣ್ಣ ಬೇಕು ಅಂತದ್ದೆಲ್ಲ ವ್ಯತ್ಯಾಸಗಳಿರುವ ಕಾರಣ ಆ ಪಾತ್ರಕ್ಕೆ ಚಿತ್ರಣ ಸರಿಯಾಗುದಿಲ್ಲ ಎಂಬ ಭಯ ಉಂಟು. ಮತ್ತೆ ಸಮಯಾವಕಾಶ ಕಡಿಮೆ ಕಲಿಯುವುದಕ್ಕೆ. ಆಸಕ್ತಿ ಕೊಡಬಹುದು, ಹಾಗೇನಿಲ್ಲ. ಅಲ್ಲ, ನಾನು ಏನು ಹೇಳುದಂತಂದ್ರೆ, ಈಗ ನಿಮ್ಮದೇ ತಂಡ ಉಂಟು, ನಿಮ್ಮ ಮಹಿಳಾ ತಂಡ ಉಂಟು, ಮಕ್ಕಳ ತಂಡ ಉಂಟು, ಎಲ್ಲ ಉಂಟು. ನೀವು ಯಾಕೆ ಎಲ್ಲರ ಮಕ್ಕಳಿಗೆ ಒಂದು ಮುಖವರ್ಣಿಕೆಗೆ ಶಿಬಿರ ಮಾಡಬಾರ್ದು? ಆ ರೀತಿಯ ಪ್ರಯತ್ನ ಅಟ್ಲೀಸ್ಟ್ ನೀವು ಮಾಡೇ ಮಾಡಿ ಅಂತಲ್ಲ, ಅಂತ ಒಂದು ಹೆಜ್ಜೆ ದಿಟ್ಟವಾಗಿ ನಾವು ಇಟ್ಟದ್ದೇ ಆದ್ರೆ ಸ್ವತಂತ್ರತೆಯನ್ನು ಗಳಿಸಿಕೊಳ್ಳಬಹುದಾದ. ಅಂದ್ರೆ 4 ಅಂಗಗಳು ಇವರಿಗೆ ಗೊತ್ತಿದೆ ಪರಿಪೂರ್ಣವಾಗಿ. ಇಲ್ಲದಿದ್ರೆ ಎಲ್ಲರೂ ಒಂದು ಇದು ಯಾರೋ ವೇಷ ಕಟ್ಟಿ ಬಿಡುದು, ನಾವು ಇವರು ಕುಣಿಯುವುದು ಅಂತ ಆ ಒಂದು ಮಾತಿಗೆ ನಾವು ಯಾಕೆ ಆಸ್ಪದ ಕೊಡಬೇಕು? ಅದು ವಿಷಯ ಏನ್ ಹೇಳಿದ್ರೆ, ಇಂಥ ಶಿಬಿರಗಳು ನಡೆಯಿತು ಸುಮಾರು. ಅದಕ್ಕೆ ಮಕ್ಕಳಿಗೆ ಹೋಗಿ ಅಂತ ಹೇಳಿದ್ರು ಮಕ್ಕಳು ಹೋಗುವ ಸ್ಥಿತಿ ಇಲ್ಲ. ಅಂದ್ರೆ ಮಕ್ಕಳ ಸಮಸ್ಯೆ ಹಾಗೆ. ಈಗ ಒಂದು ಶಿಬಿರ ಅಂತ ಒಂದು 4 ದಿನ ಆಗುವಾಗ ಈ ಮಕ್ಕಳು ಇದ್ದ ಎಲ್ಲಾ ಚಟುವಟಿಕೆಗಳಿದ್ದಾರೆ. ಟೇಬಲ್ ಟೆನ್ನಿಸ್, ಈಚೆಯಿಂದ ಡ್ರಾಯಿಂಗ್, ಈಚೆಯಿಂದ ಕರಾಟೆ. ಅಂದ್ರೆ ಮಕ್ಕಳ ಸ್ಥಿತಿ ಹೇಳಿದ್ರೆ ಒಂದರಲ್ಲಿ ಸೀಮಿತ ಅಲ್ಲ, ಎಲ್ಲವೂ ಬೇಕು. ಈಗ ಆಗಿರುವಾಗ ಅದೇ ಎಲ್ಲವೂ ಬೇಕು, ಎಲ್ಲವೂ ಅರ್ಧಂಬರ್ಧ ಆಗಿ ಹೋಗಿದೆ. ಶಿಬಿರ ಖಂಡಿತವಾಗಿ 2-3 ನಡೆದಿದೆ, ಆದ್ರೆ ಮಕ್ಕಳು ಭಾಗವಹಿಸುದಿಲ್ಲ. ನಾವು ಹೋಗಿ ಅಂತ ಹೇಳಿದ್ರೆ ಅದು ಕೆಲವು ನಮ್ಮ ತಂಡದಲ್ಲಿ ಅವರಷ್ಟಕ್ಕೆ ಮುಖವರ್ಣಿಕೆ ಮಾಡುವವರಿದ್ದಾರೆ. ಈಗ ಶ್ರೀನಿಧಿ, ಕಾರುಣ್ಯ, ಮತ್ತೆ ಅಲ್ಲಲ್ಲ, ಅದು ಸರಿ. ನಾನು ಮಹಿಳೆಯರಲ್ಲಿ ವಿಶೇಷವಾಗಿ ಮಹಿಳೆಯರು ಅವರವರೇ ಮುಖವರ್ಣಿಕೆ ಮಾಡಿಕೊಳ್ಳುವವರಿದ್ದಾರೆ. ಶ್ರೀವೇಷದೆಲ್ಲ ಮಾಡ್ತಾರೆ ನಮ್ಮದ್ರಲ್ಲಿ. ಶ್ರೀವೇಷ ಮತ್ತೆ ಬೇಸ್ ಹೆಚ್ಚಾಗಿ ಎಲ್ಲ ಮಕ್ಕಳು ಹಾಕ್ತಾರೆ, ಬೇಸ್ ಹಾಕೊಳ್ತಾರೆ ಎಲ್ಲರೂ. ಮತ್ತೆ ಹುಬ್ಬು ಬರುವಾಗ ಸ್ವಲ್ಪ ಕೈ ಚಾಲನೆ ಸ್ವಲ್ಪ ಕಡಿಮೆ, ಅಂದ್ರೆ ಅಭ್ಯಾಸ ಇಲ್ಲ. ನಮ್ದು ವೃತ್ತಿಪರ ಅಲ್ಲ, ಹವ್ಯಾಸ ಆದ ಕಾರಣ ವರ್ಷದಲ್ಲಿ ಒಂದು 15 ಯಕ್ಷಗಾನ ಕಾರ್ಯಕ್ರಮಗಳ 20 ಆ ರೀತಿ ನಡೆಯುವ ಕಾರಣ ಅಂದ್ರೆ ಅದಕ್ಕೆ ಹೆಚ್ಚಿನ ಆಸಕ್ತಿಯನ್ನು ಅವರು ಕೊಡುವುದಕ್ಕೆ ಮುಂದೆ ಬರುವುದಿಲ್ಲ. ಕರೆಕ್ಟ್. ಪಾತ್ರೋಚಿತ ಅಭಿನಯ ಮತ್ತೆ ಪರಕಾಯ ಪ್ರವೇಶ ಅಥವಾ ಪಾತ್ರದೊಂದಿಗೆ ಲೀನವಾಗುವಿಕೆ ಅಂತ ಅನ್ನುವಂಥದ್ದು ಒಂದು ಉತ್ತಮ ನಟನಾ ಕೌಶಲ ಅಂತ ನೀವು ಒಪ್ಪಿಕೊಳ್ತೀರಿ ಅಂತಾದ್ರೆ, ಮಹಿಳಾ ಕಲಾವಿದರಾಗಿದ್ದರೂ ಕೂಡ ಮೂಗುತಿ, ಆಮೇಲೆ ಕೈಕಾಲು ಬೆರಳುಗಳಲ್ಲಿ ಟ್ಯೂಟೆಕ್ಸ್, ಕಾಲುಗೆಜ್ಜೆ, ಕೈಕಾಲುಗಳಲ್ಲಿ ಮೆಹಂದಿ, ಆಮೇಲೆ ಕಾಲುಂಗುರ, ಇವುಗಳು ಇದ್ದುಕೊಂಡು ಮಹಿಳಾ ಕಲಾವಿದೆಯರು ಅಭಿಮನ್ಯು, ಸುದರ್ಶನ, ಬಬ್ರುವಾಹನ, ಅರ್ಜುನ, ದೇವೇಂದ್ರ ಮುಂತಾದ ಪುರುಷ ಪಾತ್ರಗಳನ್ನು ಮಾಡುವಾಗ ಆ ಪಾತ್ರಗಳು ಪರಿಪೂರ್ಣ ಅಂತ ಆಗ್ತದ? ಇವೆಲ್ಲವೂ ಇದ್ದುಕೊಂಡು ಮಾಡಿದ್ರೆ ಪಾತ್ರಕ್ಕೆ ನ್ಯಾಯ ಒದಗಿಸಿದ ಹಾಗೆ ಆಗ್ತದ? ಇಲ್ಲಿ ಇನ್ನೊಂದು ಪಾಯಿಂಟ್ ಉಂಟು. ಇದು ಕೇವಲ ಮಹಿಳಾ ಕಲಾವಿದೆಯರು ಮಾತ್ರ ಅಂತಲ್ಲ, ಎಷ್ಟೋ ಜನ ಪುರುಷ ಕಲಾವಿದರು ಕೂಡ ಅವರದ್ದಾದಂತಹ ಆಭರಣಗಳನ್ನು ಇಟ್ಟುಕೊಂಡೇ ರಂಗಸ್ಥಳ ಪಾತ್ರ ಮಾಡುವವರಿದ್ದಾರೆ. ಅದು ಆಕ್ಷೇಪಾರ್ಹವೇ, ಅದೇನು ಸರಿ ಅಂತ ಹೇಳುದಲ್ಲ. ಆದರೆ ಈ ಮಹಿಳೆಯರು ಅಂತಾಗುವಾಗ, ಈಗ ಅಭಿಮನ್ಯು ಮಾಡಿ ನಾವು ನೋಡುವಾಗ ಮೂಗುತಿ ಇರ್ತದೆ, ಅದು ಒಂದು ರೀತಿ ಆಭಾಸ ಕಾಣ್ತದೆ ನೋಡಿ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನನ್ನ ಪ್ರಕಾರ ಇದು ಆಭಾಸವೇ. ಮೂಗುತಿ ಆಗ್ಲಿ, ಕಾಲಗೆಜ್ಜೆ ಆಗ್ಲಿ, ನಮ್ಮದ್ರಲ್ಲಿ ಒಂದು ನಿಯಮ ಉಂಟು. ಹೆಚ್ಚಾಗಿ ನಾನು ತೆಗಿಸ್ತೇನೆ ಮಕ್ಕಳಲ್ಲಿ. ಅಂದ್ರೆ ಕಾಲ್ಗೆಜ್ಜೆ ತೆಗೀರಿ, ಮೂಗುತಿ. ಅದು ಕೆಲವು ಮಕ್ಕಳಿಗೆ ಏನಾದ್ರು ಹೇಳಿದ್ರೆ ಕೆಲವು ಮೂಗಿನ ಬೊಟ್ಟು ತೆಗಿಲಿಕ್ಕೆ ಆಗುದಿಲ್ಲ. ತೆಗಿಲಿಕ್ಕೆ ಆಗದೆ ಪುನಃ ಇಡ್ಲಿಕ್ಕೆ ಸಮಸ್ಯೆ ಆದ ಕೆಲವು ಸಂದರ್ಭಗಳು ಇತ್ತು. ಆದ ಕಾರಣ ಸ್ವಲ್ಪ ಆದಷ್ಟು ಕೆಲವರು ಇಟ್ಕೊಳ್ತಾರೆ. ಅದಕ್ಕೆ ಬಣ್ಣ ಜಾಸ್ತಿ ಹಚ್ಚಿ ಬಿಡ್ತೇವೆ ನಾವು, ಕಾಣದ ಹಾಗೆ ಅದಕ್ಕೆ ದಪ್ಪ ಬಣ್ಣವನ್ನು ಹಚ್ಚಿ ಕಾಣದ. ಆದ್ರೆ ನೈಲ್ ಪಾಲಿಶ್ ಅದೆಲ್ಲ ಒಂದು ಆಭಾಸವೇ ನನ್ನ ಲೆಕ್ಕದಲ್ಲಿ. ಕಾಲಿಗೆ ನೈಲ್ ಪಾಲಿಶ್, ಕೈಯಲ್ಲಿ ಉಂಗುರಗಳು, ಕೆಲವು ಉಂಗುರಗಳು ಸೂಕ್ತ. ಅಂದ್ರೆ ರಾಜವೇಷಕ್ಕೆ ಚೌಕದ ಉಂಗುರ ಇದ್ರೆ ಚಿನ್ನದೊಂದು ರಾಜ ಮರ್ಯಾದೆ ಅಂತ ಹೇಳ್ಬೋದು, ಅದು ಮುದ್ರೆ ಉಂಗಿಲ್ಲ ಅಂತ ಹೇಳ್ಬಹುದು. ಆದ ಕಾರಣ ಕೆಲವು ಈ ಬ್ರಾಹ್ಮಣ ಪಾತ್ರ ಅಂತದ್ದೆಲ್ಲ ಮಾಡುವಾಗ ಈ ಸರ ಇಡುದು ಅದೆಲ್ಲ ಒಂಥರ ಆಭಾಸವೇ ಅಂತ. ಅಂದ್ರೆ ನೀವು ಇದನ್ನು ಆಭಾಸ ಅಂತ ಒಪ್ಪಿಕೊಳ್ತೀರಿ? ಖಂಡಿತ. ಆಮೇಲೆ ನಮ್ದು ಸ್ಪರ್ಧಾ ಕಾರ್ಯಕ್ರಮಕ್ಕೆ ಹೋಗುವಾಗ ಅಚ್ಚುಕಟ್ಟಾಗಿ ಹೋಗ್ತೇವೆ ನಾವು. ಎಲ್ಲವೂ ಅದು ಎಷ್ಟು ಕಷ್ಟ ಆಗ್ಲಿ ಏನೇ ಆಗ್ಲಿ, ಮೂಗಿನ ಬೊಟ್ಟ, ಕಾಲಿನ ಗೆಜ್ಜೆ ಎಲ್ಲವೂ ನೇಲ್ ಪಾಲಿಶ್ ಹಾಕದೆ
Z ಪುರುಷರ ಹಾಗೆ ಮಾಡಿಕೊಂಡು ಸ್ಪರ್ಧೆಯಲ್ಲಿ ಭಾಗವಹಿಸ್ತೇವೆ. ಓ ಹೌದು, ನೀವು ಇಷ್ಟೆಲ್ಲ ಮುತುವರ್ಜಿ ತಗೊಂಡಿದ್ದೀರಿ ನೀವು ಆಲ್ರೆಡಿ. ಅದರಿಂದ ನಾವು ರಂಗದ ಶಿಸ್ತು, ರಂಗತಂತ್ರದಲ್ಲಿ ನಾವು ಇಷ್ಟು ಬಹುಮಾನಗಳನ್ನು ಪಡೆಯುವುದಕ್ಕೆ ಹಾಗೆ ಕಾರಣ ಅಂತ ಹೇಳ್ಬೋದು. ಈ ಶಿಷ್ಯಂದಿರನ್ನು ತಯಾರು ಮಾಡದೇ ಇರುವ ಕಲಾವಿದರಿಗೆ ಯಕ್ಷಗಾನದ ಉಳಿವಿನ ಬಗ್ಗೆ ಮಾತನಾಡುವ ನೈತಿಕತೆ ಉಂಟಾ? ಅಂದ್ರೆ ಕೆಲವರಿಗೆ ಅಂದ್ರೆ ಶಿಷ್ಯರನ್ನು ತಯಾರಿಸುವುದು ಬೇಡ ಅಂತ ಇರ್ಬಹುದು, ಅವರದ್ದೇ ಆದ ಅದನ್ನ ಮಾತಾಡ್ಲಿಕ್ಕೆ ಶಿಷ್ಯರ ಬಗ್ಗೆ ಹೇಳಲಿಕ್ಕಿಲ್ಲ, ಯಕ್ಷಗಾನದ ಬಗ್ಗೆ ಮಾತಾಡ್ಬಹುದು ಅವರಿಗೆ ತಿಳಿದಿದ್ರೆ. ಹೌದು, ಅಲ್ಲಲ್ಲ, ಈಗ ನೋಡಿ, ನೀವು ಒಂದು ಯಕ್ಷಗಾನವನ್ನು ಕಲ್ತಿದ್ದೀರಿ, ಆ ಕಲೆಯನ್ನು ನೀವು ಮುಂದಿನ ಪೀಳಿಗೆಗೆ ದಾಟಿಸದೇ ಇದ್ರೆ ನೀವು ಯಕ್ಷಗಾನದ ಉಳಿವಿಗೆ ನೀವು ಏನು ಕೊಟ್ಟ ಹಾಗೆ ಆಯ್ತು? ಏನೂ ಕೊಡ್ಲಿಲ್ಲ. ಈಗ ನಾನೊಬ್ಬ ಪ್ರೇಕ್ಷಕ ಆಗಿ ಇದ್ದವ, ನಾನೇನು ಮಾಡಬೇಕು? ಇನ್ನೊಬ್ಬ ಪ್ರೇಕ್ಷಕನನ್ನು ತಯಾರು ಮಾಡಬೇಕು. ನಾನು ಕೇವಲ ಪ್ರೇಕ್ಷಕರಾಗಿ ಇರುವುದಲ್ಲ, ಯಕ್ಷಗಾನ ಪ್ರೇಕ್ಷಕನಿಂದ ನನ್ನಿಂದ ಉಳಿಯುವುದು ಹೇಗೆ? ನಾನು ಇನ್ನೊಬ್ಬ ಪ್ರೇಕ್ಷಕ, ಇದು ನೋಡಿ ಹೀಗುಂಟು, ಇದರಲ್ಲಿ ಈ ರೀತಿಯ ವಿಚಾರಗಳುಂಟು, ಒಮ್ಮೆ ನೋಡಿ, ನಿಮಗೆ ಇಷ್ಟ ಆದರೆ ಮತ್ತೆ ಕಂಟಿನ್ಯೂ ಮಾಡಿ, ಇಷ್ಟ ಆಗದಿದ್ದರೆ ಬಿಡಿ. ಆ ರೀತಿ ನಾನು ಕೂಡ ಎಷ್ಟೋ ಜನ ಪ್ರೇಕ್ಷಕರನ್ನು, ನಾನು ಇಂಟ್ರೆಸ್ಟ್ ಇಲ್ಲದವರನ್ನು ನಾನು ಬರುವ ಹಾಗೆ ಮಾಡಿದ್ದೇನೆ. ಅದೇ ರೀತಿಯಾಗಿ ಯಕ್ಷಗಾನ ಕಲಿತವರು, ಅವರು ಮುಂದಿನ ಪೀಳಿಗೆಗೆ ಅದನ್ನು ದಾಟಿಸದೇ ಇದ್ರೆ ಮತ್ತೆ ಯಕ್ಷಗಾನ ಉಳಿಬೇಕು, ಬೆಳಿಬೇಕು ಅಂತ ಅವರು ಹೇಳಲಿಕ್ಕೆ ಅವರಿಗೆ ಯಾವ ಅಧಿಕಾರ ಉಂಟು? ಅದಂದ್ರೆ ಹೇಳಲಿಕ್ಕಾಗಲ್ಲ. ಈಗ ಅಂದ್ರೆ ಯಕ್ಷಗಾನದಲ್ಲಿ ಅಂದ್ರೆ ಭವಿಷ್ಯ ಇಲ್ಲ ಅಂತ ಕೆಲವರ ಇದು, ಸಂಪಾದನೆ ಇಲ್ಲ, ಭವಿಷ್ಯ ಇಲ್ಲ, ಅದಕ್ಕೊಂದು ಕೆಲವರ ಲೆಕ್ಕಾಚಾರದಲ್ಲಿ ಅದಕ್ಕೊಂದು ಸ್ಥಾನಮಾನ ಇಲ್ಲ. ಆ ರೀತಿಯ ದೃಷ್ಟಿಯಿಂದ ದೊಡ್ಡ ದೊಡ್ಡ ಕಲಾವಿದರು ತಮ್ಮ ಮಕ್ಕಳನ್ನು ಯಕ್ಷಗಾನಕ್ಕೆ ತೊಡಗಿಸ್ಲಿಲ್ಲ. ನೀವು ಹೇಳಿದ ಮಾತು ಸರಿ. ಅಂದ್ರೆ ಅವರು ಕೆಲವರನ್ನ ಮಕ್ಕಳ ಭವಿಷ್ಯದ ಬಗ್ಗೆ ಅಂತ ಹೇಳ್ತಾರೆ. ಅದು ಯಕ್ಷಗಾನ ಉಳಿಲಿಕ್ಕೆ ನಾವು ಆದಷ್ಟು ಬೇರೆಯವರಿಗಾದ್ರೂ ಹೇಳಿಕೊಟ್ಟು ಸ್ವಲ್ಪ ಉಳಿಸ್ಲಿಕ್ಕೆ ಪ್ರಯತ್ನ ಪಟ್ಟರೆ ಒಳ್ಳೇದು ಅಂತ ನನ್ನ ಅನಿಸಿಕೆ. ನೋಡಿ, ನಿನ್ನೆ ಮೊನ್ನೆ ಕಲ್ತು ಪೂರ್ಣ ಕಲ್ತಾಗಲಿಲ್ಲ, ಇನ್ನೂ ಅಭ್ಯಾಸ ಮಾಡ್ತಾ ಇದ್ದಾರೆ. ಅಂತಹ ಯಾವರೇ ಒಬ್ಬ ಕಲಾವಿದರು ರಂಗಸ್ಥಳ ಏರಿದ್ರೆ ಅವರನ್ನು ನಾವು ಪ್ರೋತ್ಸಾಹಿಸಬೇಕು. ಯಾಕೆ? ಒಂದು ವೇಳೆ ಪ್ರೋತ್ಸಾಹಿಸಬೇಕು ಅಂತ ನೀವು ಹೇಳುದಿದ್ರೆ ಯಾವ ರೀತಿಯಲ್ಲಿ ಅವರನ್ನು ನಾವು ಪ್ರೋತ್ಸಾಹ ಮಾಡಬಹುದು? ಈಗ ಯಕ್ಷಗಾನಕ್ಕೆ ಕಲಾವಿದರೇ ಕಡಿಮೆ ಆಗಿರುವ ಈ ಸಂದರ್ಭದಲ್ಲಿ ಅಂತ ಯಕ್ಷಗಾನ ಮಾಡ್ತೇನೆ ಎಂಬುದಾಗಿ ರಂಗ ಪ್ರವೇಶಿಸುವುದನ್ನು ಪ್ರೋತ್ಸಾಹಿಸಲೇಬೇಕು. ಆ ಹುಡುಗನನ್ನು ಅಥವಾ ಹುಡುಗಿಯನ್ನು ಅವರಿಗೆ ಬೇಕಾದಂತಹ ವಿದ್ಯೆಯನ್ನು ತಿಳಿದವರು ಹೇಳಿಕೊಟ್ಟು ರಂಗದಲ್ಲಿ ಒಂದು ಕಲಾವಿದನಾಗಿ ರೂಪಿಸಬೇಕು ಅಂತ ನನ್ನ ಅನಿಸಿಕೆ. ಅಂದ್ರೆ ಕಲಾವಿದರ ಕೊರತೆ ಇರುವುದರಿಂದಾಗಿ ನಾವು ಪ್ರೋತ್ಸಾಹಿಸಲೇಬೇಕು ಅಂತ ನೀವು ಹೇಳ್ತೀರಿ. ಒಳ್ಳೆ ನಾಟ್ಯ ಇಲ್ಲದಿದ್ರು ಕೂಡ ಆಭಾಸವೆಂತ ಆಗ್ತದೆ ರಂಗದಲ್ಲಿ. ಅದು ಒಂದು ವೇಳೆ ಬರ್ತಾರಂತ ಅದೊಂದು ಅವಕಾಶ ಕೊಟ್ಟು ಮತ್ತೆ ಮುಂದೆ ಎಂಟು ಅಂತ ಅವರಿಗೊಂದು ಒಳ್ಳೆಯ ಶಿಕ್ಷಣವನ್ನು ಕೊಡುವಂತ, ಯಕ್ಷಗಾನವನ್ನು ಹೇಳಿಕೊಡುವಂತದ್ದನ್ನು ಯಾರಾದ್ರೂ ಉತ್ತಮ ಕಲಾವಿದರು ವಹಿಸಿಕೊಂಡ್ರೆ ಸಂತೋಷ. ಈ ವಾಟ್ಸಪ್, ಫೇಸ್ಬುಕ್, ಯೂಟ್ಯೂಬ್ ಇತ್ಯಾದಿ ಅತ್ಯಾಧುನಿಕ ತಂತ್ರಜ್ಞಾನಗಳು ಯಕ್ಷಗಾನಕ್ಕೆ ಪೂರಕವ ಮಾರಕವ? ಪೂರಕ ಅಂತ ಆದ್ರೆ ಹೇಗೆ ಪೂರಕ, ಮಾರಕ ಅಂತ ಆದ್ರೆ ಹೇಗೆ ಮಾರಕ? ಅದು ಎರಡು ಉಂಟು, ಪೂರಕ ಉಂಟು, ಮಾರಕ ಉಂಟು. ಪೂರಕ ಅಂತ ಹೇಳಿದ್ರೆ ಕೆಲವು ನಮ್ಗೆ ಅದರಿಂದ ತಿಳಿದುಕೊಳ್ಳುವುದು, ಕೆಲವೊಂದು ವಿಚಾರದ ಬಗ್ಗೆಯೋ ಅಥವಾ ಕೆಲವೊಂದು ವೇಷದ ಬಗ್ಗೆಯೋ ಕೆಲವೊಂದು ನಾಟ್ಯದ ಬಗ್ಗೆಯೋ ತಿಳಿಲಿಕ್ಕೆ ಆಗ್ತದೆ. ಅದರಲ್ಲಿ ಮಾರಕವೂ ಉಂಟು. ಏನಂತ ಹೇಳಿದ್ರೆ ಒಂದು ವೇಷ ಮಾಡುದು ಅದೊಂದು ಅದ್ಭುತ, ಇದು ಅಂದ್ರೆ ಹೊಗಳಿಕೆಗೆ ಅಂತ ಕೇವಲ ಹೊಗಳಿಕೆಗೆ ಸೀಮಿತ ಆಗಿ ಬಿಟ್ಟಿದೆ ಈಗ. ಹೌದು, ಹೊಗಳಿದ್ರೆ ನಮ್ಗೆ ನಾವೊಂದು ದೊಡ್ಡ ಕಲಾವಿದರಾಗಿದ್ದೇವೆ, ನಮ್ಮನ್ನು ಇಷ್ಟು ಜನ ಇಷ್ಟಪಟ್ರು, ಅದೊಂದು ಆದ ಕಾರಣ ಅದು ಎರಡು ಉಂಟು, ಪೂರಕವು ಮಾರಕ. ಅಂದ್ರೆ ನಿಮ್ಮ ಪ್ರಕಾರಕ್ಕೆ ಅಂದ್ರೆ ಕೇವಲ ಒಂದು ಫೋಟೋವನ್ನು ಎಲ್ಲ ನೋಡಿ ಲೈಕ್ ಮಾಡಿ ಅದಕ್ಕೆ ಇದು ಮಾಡುವಂತದ್ದು ಅದು ಅಷ್ಟು ಸಮಂಜಸ ಅಲ್ಲ ಅಂತ ನೀವು. ಯಾಕಂತ ಹೇಳಿದ್ರೆ ಒಬ್ಬ ಚಂದ ಇದ್ದವ, ವೇಷ ಚಂದ ಉಂಟು, ಅವನಿಗೆ ಕುಣಿಲಿಕ್ಕೆ ಬರುದಿಲ್ಲ, ಮಾತಾಡ್ಲಿಕ್ಕೆ ಬರುದಿಲ್ಲ, ಆಗ ಅದು ಹೇಗೆ ಉತ್ತಮ ಅಂತ ಆಗ್ತದೆ, ಚಂದ ಅಂತ ಆಗ್ತದೆ. ಅದನ್ನ ನಾವು ಕೇವಲ ಫೋಟೋ ಚಂದ ಅಂತ ಹೇಳ್ಬೋದು, ಅಥವಾ ಫೋಟೋ ಕ್ಲಿಕ್ ಮಾಡಿದವರು ಒಳ್ಳೆ ಫೋಟೋಗ್ರಾಫರ್ ಅಂತ ಹೇಳ್ಬೋದು. ಕಣ್ಣಾರೆ ಕಂಡು ನಾವು ವಿಮರ್ಶೆ ಮಾಡ್ಬೇಕು. ಯಕ್ಷಗಾನದ ಬಗ್ಗೆ ಅವರು ಉತ್ತಮ ಕಲಾವಿದರಂತ ವೇಷವನ್ನು ನೋಡಿ ವಿಮರ್ಶೆ ಮಾಡುದು ಉತ್ತಮ. ಕರೆಕ್ಟ್ ಮೇಡಮ್, ಯಕ್ಷಗಾನದ ನಿಜವಾದ ಆಸ್ತಿ ಯಾವುದು? ಯಕ್ಷಗಾನ ಅಂದ್ರೆ ಎಲ್ಲವೂ ಬರ್ತದೆ ನನ್ನ ಲೆಕ್ಕಾಚಾರದಲ್ಲಿ. ಹಿಮ್ಮೇಳವು, ಮುಮ್ಮೇಳವು, ಪ್ರೇಕ್ಷಕರು, ಪ್ರೋತ್ಸಾಹಕರು ಎಲ್ಲರೂ ಯಕ್ಷಗಾನದ ಆಸ್ತಿ. ಖಂಡಿತವಾಗಿ. ಇಲ್ಲ ಒಂದಿದ್ರು ಒಂದಿಲ್ಲ ಅಂತ. ಕರೆಕ್ಟ್. ಯಕ್ಷಗಾನ ಕಲಾವಿದ ಆಗಬೇಕಾದರೆ ಬೇಕಾದ ಅರ್ಹತೆಗಳು ಏನು ನಿಮ್ಮ ಒಂದು ಅಭಿಪ್ರಾಯದಲ್ಲಿ? ಅಂದ್ರೆ ಯಕ್ಷಗಾನ ಕಲಾವಿದ ಅಂತ ಹೇಳಿದ್ರೆ ಅವನಿಗೆ ಸ್ವಲ್ಪ ಸಾಹಿತ್ಯ ಜ್ಞಾನ, ನೃತ್ಯದ ಬಗ್ಗೆ ಜ್ಞಾನ, ಮತ್ತೆ ಪ್ರತಿಯೊಂದರ ಬಗ್ಗೆ ತಿಳಿದುಕೊಂಡ್ರೆ ಉತ್ತಮ. ಅಂದ್ರೆ ವೇಷಭೂಷಣದ ಬಗ್ಗೆ, ಯಾವ ಪಾತ್ರಕ್ಕೆ ಬೇಕಾದಂತಹ ಬಣ್ಣಗಾರಿಕೆಯ ಬಗ್ಗೆ ಎಲ್ಲವನ್ನು ತಿಳಿದುಕೊಂಡ್ರೆ ಒಳ್ಳೆಯದು.
ಯಾವುದಾದರೂ ಒಂದು ಅಂಗದಲ್ಲಿ ಪ್ರಬಲನಾಗಿ ಉಳಿದವುಗಳಲ್ಲಿ ದುರ್ಬಲನಾದರೆ ಅವನನ್ನು ಕಲಾವಿದ ಅಂತ ಹೇಳಿ ಪುರಸ್ಕರಿಸಲಿಕ್ಕೆ ಸಾಧ್ಯ ಉಂಟಾ? ಅಂದ್ರೆ ಉದಾಹರಣೆಗೆ 4 ಅಂಗ ಆಗ ಹೇಳಿದಾಗೆ ಆಂಗಿಕ, ವಾಚಿಕ, ಆಹಾರ್ಯ, ಇದು ಮತ್ತೆ ಸಾತ್ವಿಕ. ಇದರಲ್ಲಿ 3 ಉಂಟು, 1 ಇಲ್ಲ, ಅಥವಾ 2 ಉಂಟು, 2 ಇಲ್ಲ, 1 ಉಂಟು, 3 ಇಲ್ಲ. ಈ ರೀತಿ ಎಲ್ಲ ಇದ್ದಾಗ ಅವರನ್ನು ಕಲಾವಿದ ಅಂತ ಹೇಳಲಿಕ್ಕೆ ಬರ್ತದ? ಅಂದ್ರೆ ಕಲಾವಿದನಾಗಿ ನಾವು ಒಪ್ಪಿಕೊಳ್ಳಬೇಕಷ್ಟೇ. ಯಾಕಂತ ಹೇಳಿದ್ರೆ ಎಲ್ಲವೂ ಇದ್ರೆ ಚಂದ ಅಂತ ನಾನು ಅಂದ್ರೆ 3 ಇದ್ದು ಪರಿಪೂರ್ಣ ಕಲಾವಿದ ಅಂತಾದ್ರೆ ಎಲ್ಲವೂ ಆಂಗಿಕ, ವಾಚಿಕ ಅದೆಲ್ಲವೂ ಇದ್ರೆ ಒಬ್ಬ ಪರಿಪೂರ್ಣ ಕಲಾವಿದ ಅಂತ ಹೇಳ್ಬಹುದು. ಇದು 3 ಇದ್ದು 1 ಅಂಗ ಇಲ್ಲದಿದ್ರೆ ಅವನನ್ನು ಕಲಾವಿದ ಅಂತ ಬೇರೆ ದಾರಿ ಇಲ್ಲದೆ ಒಪ್ಪಿಕೊಳ್ಬೇಕು ಅಂತ ಹೇಳುದು ನೀವು? ಅದಂದ್ರೆ ಹಾಗಲ್ಲ. ಈಗ ಎಲ್ಲರೂ ಈಗ ಒಂದು ಪ್ರದರ್ಶನದಲ್ಲಿ ಎಲ್ಲರೂ ಅರ್ಜುನ ಮಾಡುವವರು ಇದ್ರೆ ಉಳಿದ ಪಾತ್ರಕ್ಕೆ ಜನ ಬೇಕಲ್ಲ. ಅಂತ ಸಂದರ್ಭದಲ್ಲಿ ಈಗ ಎಲ್ಲವೂ ಬಲ್ಲವ ನನ್ಗೆ ಅದೇ ವೇಷ ಬೇಕು ಅಂತ ಹೇಳಿದ್ರೆ ಅಂತ ಸಮಸ್ಯೆಗಳು ಉದ್ಭವ ಆಗ್ತದೆ. ಹೌದು, ನಾನು ಕೇಳುದು ಇನ್ನೊಂದು ಆಯಾಮದಲ್ಲಿ. ಅಂದ್ರೆ ಈಗ ದೂತನೇ ಆಗ್ಲಿ, ಅದಕ್ಕೂ 4 ಅಂಗ ಉಂಟು. ದೂತ ಎಷ್ಟು ಮಾಡ್ಬೇಕು ಅಷ್ಟೇ ಮಾಡ್ಬೇಕು. ಅವನು ಅದಕ್ಕಿಂತ ಹೆಚ್ಚು ಮಾಡಿದ್ರೆ ಅದು ಅಲ್ಲಿ 1 ಅಂಗ ಊನ ಆದ ಹಾಗೆ, ಹೆಚ್ಚಾದ್ರೂ ಊನ, ಕಡಿಮೆ ಆದ್ರೂ ಊನ. ಈ ವಿಚಾರದಲ್ಲಿ ಹೇಳುದು, ಒಂದು ಪಾತ್ರಕ್ಕೆ ಅದಕ್ಕೆ ಸರಿಯಾದಂತಹ ನ್ಯಾಯ ಒದಗಿಸಬೇಕು 4 ಅಂಗಗಳಿಂದ. ಆ ನ್ಯಾಯ ಒದಗಿಸಲಿಕ್ಕೆ ಅಸಮರ್ಥನಾಗಿ, ಅಂದ್ರೆ 3 ಅಂಗಗಳಲ್ಲಿ ನ್ಯಾಯ ಒದಗಿಸ್ತಾನೆ, 1ರಲ್ಲಿ ಆಗುದಿಲ್ಲ. ಆಗ ಅಂತವನನ್ನು ಕಲಾವಿದ ಅಂತ ಹೇಳಲಿಕ್ಕೆ ಬರ್ತದ? ಕಲಾವಿದ ಒಪ್ಪಿಕೊಳ್ಬೇಕಷ್ಟೇ. ನಾನು ಹೇಳಿದೆ ಕಲಾವಿದ ಅಲ್ಲ ಅಂದ್ರೆ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಕೆಲವರಿಗೆ ಅಂದ್ರೆ ಮಾತು ಬಲ್ಲವನಿಗೆ ಕುಣಿತ ಬರುದಿಲ್ಲ ಅಂತ, ಹಾಗೆ ಅದರ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಕಲಾವಿದರಿಗೆ ಅವರಿಗೆ ಆಸಕ್ತಿ ಇರುವ ಕಾರಣ ನಾವು ಒಂದು ಎಲ್ಲಾ ವಿಚಾರದಲ್ಲಿ ಅಂತ ಹೇಳಿಕ್ಕೆ ಆಗುದಿಲ್ಲ. ಎಲ್ಲರೆಲ್ಲ ಓದುದ್ರಲ್ಲಿ ಆಗ್ಲಿ ಎಲ್ಲದ್ರಲ್ಲಿ ಹಾಗೆ ಅಲ್ಲ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಅದ ಕಾರಣ ಒಪ್ಪಿಕೊಳ್ಬೇಕಾಗಿ. ಯಶಸ್ವಿ ಪ್ರದರ್ಶನದ ಮಾನದಂಡ ಏನು? ಅಂದ್ರೆ ಒಂದು ಪ್ರದರ್ಶನ, ಯಕ್ಷಗಾನ ಪ್ರದರ್ಶನ ಆಯ್ತು, 1,500 ಜನ ಸೇರಿದ್ದಾರೆ ಅಂತ ಅದು ಯಶಸ್ವಿಯ? ಅಥವಾ ಒಳ್ಳೆಯ ಪ್ರದರ್ಶನ ಅಂತ ಅಂದ್ರೆ ಎಲ್ಲರೂ ಒಳ್ಳೆ ರೀತಿಯಲ್ಲಿ ಒಂದು ಪ್ರದರ್ಶನವನ್ನು ಕೊಟ್ಟರು ಅಂತ ಹೇಳಿ ಒಳ್ಳೆಯದ? ಅಥವಾ ಅಲ್ಲಿ ಕಲಾವಿದರಿಗೆಲ್ಲ ಒಳ್ಳೆಯ ವ್ಯವಸ್ಥೆ ಇತ್ತು ಅನ್ನೋದಕ್ಕೆ ಯಶಸ್ವಿಯ? ಯಾವ ರೀತಿ ಒಂದು ಯಶಸ್ವಿ ಪ್ರದರ್ಶನದ ಮಾನದಂಡ ಏನು? ಯಶಸ್ವಿ ಪ್ರದರ್ಶನ ಅಂದ್ರೆ ಆ ಒಂದು ಹಿಮ್ಮೇಳ ಆಗ್ಲಿ, ಮುಮ್ಮೇಳ ಆಗ್ಲಿ, ಹೊಂದಾಣಿಕೆ ಇದ್ದುಕೊಂಡು ಸರ್ವಸಮರ್ಥ ಪ್ರದರ್ಶನವನ್ನು ನೀಡಿ ಕಲಾವಿದರ ಅಂದ್ರೆ ಕಲಾಭಿಮಾನಿಗಳ ಮೆಚ್ಚುಗೆಗೆ ಪಾತ್ರ ಆಯ್ತು ಅಂತ ಅದೊಂದು ಯಶಸ್ವಿ ಪ್ರದರ್ಶನ ಅಂತ ಒಪ್ಪಿಕೊಳ್ಬಹುದು. ಮಹಿಳಾ ಕಲಾವಿದರಿಗೆ ಅವಕಾಶದ ಅಗತ್ಯ ಉಂಟಾ? ಅನುಕಂಪದ ಅಗತ್ಯ ಉಂಟಾ? ಅಥವಾ ಪ್ರೋತ್ಸಾಹದ ಅಗತ್ಯ ಉಂಟಾ? ಏನು ಅಗತ್ಯ ನಿಜವಾಗಿ? ಮಹಿಳೆಯರಿಗೆ ಅನುಕಂಪ ಬೇಡ, ಅವಕಾಶ ಮತ್ತೆ ಪ್ರೋತ್ಸಾಹ ಇದ್ರೆ ಮಹಿಳಾ ಕಲಾವಿದರು ಬೆಳೆಸುವುದಕ್ಕೆ ಸಾಧ್ಯ. ಕರೆಕ್ಟ್. ಅಂದ್ರೆ ಅವಕಾಶ ಅಂತ ಹೇಳಿದ್ರೆ ಮಹಿಳೆಯರು ಎನ್ನುವಂತ ಒಂದು ಕಾರಣಕ್ಕೆ ಅವಕಾಶ ಅಂತ ಹೇಳುದ? ಯಾವ ರೀತಿ ನೀವು ಅಲ್ಲ, ಮಹಿಳೆಯರು ಅಂತ ಅಲ್ಲ, ಅವರ ಕಾರ್ಯಕ್ರಮವನ್ನು ನೋಡಿ ಅದು ಉತ್ತಮ ತಂಡ ಅಂತ ಎಣಿಸಿದ್ರೆ ಅವರಿಗೆ ಅವಕಾಶ ಕೊಡುವುದು ಉತ್ತಮ ಅಂತ ನಾನು ಅನಿಸಿಕೆ. ಪೂರ್ಣಕಾಲಿಕವಾದಂತಹ ಮಹಿಳಾ ಮೇಳವನ್ನು ಯಶಸ್ವಿಯಾಗಿ ನಡೆಸಲಿಕ್ಕೆ ಸಾಧ್ಯ ಉಂಟಾ ಈಗಿನ ಕಾಲದಲ್ಲಿ? ಅಂದ್ರೆ ಇಡೀ ರಾತ್ರಿಯದ್ದು ಅಂತ ನಾನು ಹೇಳ್ತಾ ಇಲ್ಲ, ಕಾಲಮಿತಿಯದ್ದೇ ಆಗಿರ್ಲಿ ಬೇಕಿದ್ರೆ, ದಿನಾಲು ಆಟ ಬೇಕು ಅಂತಾನು ನಾನು ಹೇಳ್ತಾ ಇಲ್ಲ. ಒಂದು ಮೇಳ ಮಹಿಳೆಯರು ತಂಡ ಮಾಡಿ ಮಾಡ್ತಾರೆ, ಒಂದು ತಿಂಗಳಿಗೆ ಒಂದು 25-20 ಆಟಗಳು ಬರುವ ಹಾಗೆ. ಅಂದ್ರೆ ಆ ರೀತಿಯಾಗಿ ಮೇಳವನ್ನು ನಡೆಸಲಿಕ್ಕೆ ಸಾಧ್ಯ ಉಂಟಾ? ಖಂಡಿತ ಸಾಧ್ಯ ಇಲ್ಲ. ಯಾಕೆ ಹೇಳಿದ್ರೆ ಅವರವರ ಸಂಸಾರ ತಾಪತ್ರ ಇರುವ ಕಾರಣ ಒಂದು ತಿಂಗಳಿಗೆ 1-2 ಕಾರ್ಯಕ್ರಮವನ್ನು ನಿಭಾಯಿಸಬಹುದು ಹೇಗಾದ್ರೂ ಮಾಡಿ. ಅಲ್ಲಲ್ಲ, ನಾನು ಕೇಳುದು ಯಾಕೆಂತಂದ್ರೆ ಇದು ಸರಿ, ಹವ್ಯಾಸಿಯಾಗಿ ಇರುವಾಗ ಮಹಿಳೆಯರು ಅಂತಲ್ಲ, ಪುರುಷರಿಗಾದ್ರೂ ಅದು ಸಾಧ್ಯ ಇಲ್ಲ. ಹವ್ಯಾಸಿಗಳು ಹವ್ಯಾಸಿಗಳಾಗಿ ಇರುವಂತವ್ರು. ಆದ್ರೆ ನಾನು ಕೇಳುದು, ಈಗ ಎಲ್ಲಾ ರಂಗದಲ್ಲೂ ಮಹಿಳೆಯರು ಅದನ್ನು ವೃತ್ತಿಯನ್ನಾಗಿ ತೆಗೆದುಕೊಂಡಿದ್ದಾರೆ. ಯಕ್ಷಗಾನವನ್ನು ವೃತ್ತಿಯನ್ನಾಗಿ ತೆಗೆದುಕೊಂಡು ಒಂದು ಮೇಳ ಮಾಡಿಕೊಂಡು ಮುಂದುವರಿಲಿಕ್ಕೆ ಸಾಧ್ಯ ಉಂಟಾ? ಮಹಿಳೆಯರಿಗೆ ಅಸಾಧ್ಯ ಅದು. ಯಾಕಂದ್ರೆ ಅವರಿಗೆ ಸಂಸಾರ ತಾಪತ್ರಯ. ಅವರು ಒಂದು ವೇಳೆ ಅಂದ್ರೆ ಒಂದು ಲೆಕ್ಕದಲ್ಲಿ ಪುರುಷರಿಗಿಂತ 2 ಪಟ್ಟು ಕೆಲಸ ಅವರಿಗೆ ಹೆಚ್ಚು. ಉದ್ಯೋಗದಲ್ಲಿದ್ರೆ ಮನೆಗೆ ಬಂದು ಮನೆಯ ಕೆಲಸವನ್ನು ಅವರು ನಿಭಾಯಿಸಬೇಕು, ಮಕ್ಕಳ ಕೆಲಸವನ್ನು ಅವರು ಮಾಡ್ಬೇಕು. ಆದ ಕಾರಣ ಎಲ್ಲವನ್ನು ಅದನ್ನು ನೋಡುವಾಗ ಸಂಸಾರ ಅಂದ್ರೆ ಆ ರೀತಿಯ ಒಂದು ಸಂಸಾರದವರಿಗೆ ಇದು ಕಷ್ಟ. ಮಹಿಳಾ ಕಲಾವಿದರು ಸಮಾಜದಿಂದ ಏನನ್ನು ನಿರೀಕ್ಷೆ ಮಾಡ್ತಾರೆ? ಅಂದ್ರೆ ನೀವು ಒಬ್ಬ ಮಹಿಳಾ ಕಲಾವಿದೆಯಾಗಿ ಈ ಒಂದು ಮಟ್ಟದಲ್ಲಿ ಇದ್ದೀರಿ, ನೀವು ಸಮಾಜದಿಂದ ಏನನ್ನು ನಿರೀಕ್ಷೆ ಮಾಡ್ತೀರಿ? ಸಮಾಜ ನಮ್ಗೆ ಮಹಿಳೆಯರಿಗೆ ಪ್ರೋತ್ಸಾಹ ಕೊಡ್ಬೇಕು. ನಮ್ಗೆ ಪ್ರೋತ್ಸಾಹ ಕೊಟ್ರೆ ನಾವು ನಮ್ಮ ಮುಂದಿನ ಮಕ್ಕಳಿಗೋ ಇವರಿಗೆಲ್ಲ ಏನಾದ್ರು ಹೇಳಿಕೊಟ್ಟು ಅವರನ್ನು ಮುಂದೆ ಬರುವ ಹಾಗೆ ಮಾಡ್ಬೇಕು ಅಂತ, ಪ್ರೋತ್ಸಾಹಿಸ್ಬೇಕು ಅಂತ. ಮಹಿಳಾ ಕಲಾವಿದರಿಗೆ ಕುಟುಂಬ ವರ್ಗದಿಂದ ಯಾವ ರೀತಿಯ ಸಹಕಾರ ಅವಶ್ಯಕ ಅಂತ ನಿಮ್ಮ ಅಭಿಪ್ರಾಯ?
ಅಂದ್ರೆ ಈಗ ಮದುವೆ ಆಗೋ ಮೊದಲಾದ್ರೆ ತಂದೆ ತಾಯಿಯವರು ತುಂಬಾ ಇದ್ ಮಾಡ್ತಾರೆ, ಅಂದ್ರೆ ಕರ್ಕೊಂಡು ಹೋಗುದಾ ಕರ್ಕೊಂಡು ಬರುದಾ ಅಂತ ಇದಿರ್ತದೆ. ಹಾಗಾಗಿ ತಂದೆ ತಾಯಿಯವರ ಪ್ರೋತ್ಸಾಹವೇ ಅಗತ್ಯ. ಮದುವೆ ಆದ ನಂತರ ಗಂಡನದ್ದು ಬೇಕು, ಗಂಡನವರದ್ದು ಮನೆಯ ಅತ್ತೆ ಮಾವಂದಿರ ಪ್ರೋತ್ಸಾಹ ಬೇಕು. ಹೀಗೆ ಅವರೆಲ್ಲ ಪ್ರೋತ್ಸಾಹಿಸಿದ್ರು. ಈಗ ನನ್ನ ಜೀವನದಲ್ಲಿ ಮದುವೆ ಆದ ನಂತರ ನನ್ನ ಗಂಡ ಕಲಾವಿದೆಯಾಗಿ ಅಲ್ಲದಿದ್ರು ಯಕ್ಷಗಾನವನ್ನು ಹೇಳಿಕೊಟ್ಟು ಒಂದು ಗುರುವಾಗಿ ನೀನು ಯಕ್ಷಗಾನವನ್ನು ಉಳಿಸಿಕೊ ಅಂತ ಹೇಳಿ ಅವಕಾಶ ಕೊಟ್ಟ ಕಾರಣ ಇಷ್ಟು ಮುಂದುವರಿಯೋದಕ್ಕೆ ಸಾಧ್ಯ ಆಯಿತು. ಮಹಿಳೆಯರು ಯಕ್ಷಗಾನದಲ್ಲಿ ತೊಡಗಿಸಿಕೊಂಡಿರುವುದಕ್ಕೆ ಮುಖ್ಯವಾದ ಕಾರಣ ಏನು ಅಂತ ನಿಮ್ಗೆ ಅನ್ನಿಸ್ತದೆ? ಈಗ ನೀವು ಸೇರುವಾಗ ನಿಮಗೆ ಆಸಕ್ತಿಯೇ ಮುಖ್ಯ ಕಾರಣವಾಗಿತ್ತು. ಈಗ ಹೆಚ್ಚು ಹೆಚ್ಚು ಮಹಿಳೆಯರು ಯಕ್ಷಗಾನದಲ್ಲಿ ಹವ್ಯಾಸಿಯಾಗಿ ತೊಡಗಿಕೊಂಡಿರುವುದಕ್ಕೆ ಏನು ಕಾರಣ ಅಂತ ನೀವು ಒಂದು ಅಂದಾಜು ಮಾಡಬಹುದು? ಈಗಿನ ಕಾಲದಲ್ಲಿ ಹೆಸರಿನ ಬಗ್ಗೆ ನಮ್ಗೆ ಒಳ್ಳೆ ಹೆಸರು ಬೇಕು, ಆ ರೀತಿಯಾಗಿ ಹೋಗುವವರು ಹೆಸರು ಮತ್ತೆ ಕೀರ್ತಿ ಅದರಿಂದ ಸಾಧಿಸ್ಬೇಕು ಅಂತ ಕೆಲವರು ಹೋಗುವವರಿದ್ದಾರೆ. ಕೆಲವರೆಲ್ಲ ಅವರ ಜೀವನದಲ್ಲಿ ಎಲ್ಲವೂ ಉಂಟು, ನನಗೆ ಯಕ್ಷಗಾನವು ಒಂದು ಬೇಕು ಅಂತ, ಹಾಗೆ ನಾನು ಮಾಡಿದ್ದೇನೆ ಅದೊಂದು ಬಾಕಿ ಉಳಿಯುವುದು ಬೇಡ ಅಂತ ಆ ರೀತಿಯಾಗಿ ಇದ್ದಾರೆ. ಆ ಮನೋಧರ್ಮದವರು ಇದ್ದಾರೆ. ಅಂದ್ರೆ ಆ ಮನೋಧರ್ಮದವರು ಇದ್ದಾರೆ ಸರಿ, ಆದ್ರೆ ಹೆಚ್ಚಿನವರು ತೊಡಗಿಸಿಕೊಂಡಿರುವುದಕ್ಕೆ ಕಾರಣ ಏನು? ಅಂದ್ರೆ ಹೆಚ್ಚಿನ, ಈಗ ಉದಾಹರಣೆಗೆ ಒಂದು 100 ಜನ ಮಹಿಳಾ ಕಲಾವಿದೆಯರು ಇದ್ದಾರೆ ಅಂತಾದ್ರೆ 100ರಲ್ಲಿ 80% ಕೂಡ ಆ ಮನೋಭಾವದವರೇ ಇರುದಾ? ಇಲ್ಲ, ಎಲ್ಲರ ಆ ಮನೋಭಾವದಲ್ಲಿ ಇಲ್ಲ. ಕೆಲವರಿಗೆ ಅಂದ್ರೆ ಸಾಹಿತ್ಯದ ಬಗ್ಗೆ ಅಭಿರುಚಿ ಉಳ್ಳವರು ತನ್ನ ಸಾಹಿತ್ಯವನ್ನು ಇಂಪ್ರೂವ್ಮೆಂಟ್ ಮಾಡುವುದಕ್ಕೆ, ಅಥವಾ ಯಕ್ಷಗಾನದ ನಾಟ್ಯದ ಬಗ್ಗೆ ಹೆಚ್ಚಿನ ಕಲಾವಿದರು ಅದರಲ್ಲಿ ತನ್ನ ಅಂದ್ರೆ ಅಧ್ಯಯನ ಮಾಡೋದಕ್ಕೆ, ಹಾಗೆ ಒಂದೊಂದು ವಿಧದಲ್ಲಿ ಇದ್ದಾರೆ. ಎಲ್ಲರೂ ಕೀರ್ತಿಗೆ ಅಂತಲ್ಲ, ಕೆಲವರಲ್ಲಿ ಎಲ್ಲ ಉಂಟು ಅಥವಾ ಒಂದು ಜೊತೆ ಅಂತ, ಹಾಗೆ ಎಲ್ಲರೂ ಅದಕ್ಕೆ ಸಂಬಂಧ. ಕರೆಕ್ಟ್. ಚಿತ್ರರಂಗ, ರಾಜಕೀಯ, ಸಮಾಜ ಸೇವೆ, ಉದ್ಯಮ, ಶಿಕ್ಷಣ ಕ್ಷೇತ್ರ ಈ ಎಲ್ಲವುಗಳಿಗಿಂತ ಯಕ್ಷಗಾನ ವಲಯ ಮಹಿಳೆಯರಿಗೆ ಎಷ್ಟು ಸುರಕ್ಷಿತ ಮತ್ತೆ ಹೇಗೆ ಸುರಕ್ಷಿತ? ಯಕ್ಷಗಾನ ಅಂತ ಹೇಳಿದ್ರೆ ಅದು ನಡೆಯುವುದೇ ರಾತ್ರಿಯ ಹೊತ್ತು. ಅಂದ್ರೆ ಅದ್ರ ಬಗ್ಗೆ ನಾವು ಮಹಿಳೆಯರು ಜಾಗೃತರಾಗಿರ್ಲೇಬೇಕು. ಯಾವ ವಿಧವಾಗಿ ನಮ್ಗೆ ತೊಂದರೆಗಳು ಬರ್ತದೆ ಅಂತ ನಾವು ನಿರೀಕ್ಷಿಸ್ಲಿಕ್ಕೆ ಆಗುದಿಲ್ಲ. ಅಂದ್ರೆ ಹೋದ ಕಡೆ ಇರ್ಬೋದು ಅಥವಾ ದಾರಿಯಲ್ಲಿ ಬರುವಾಗ ಇರ್ಬೋದು. ಆದ್ರಿಂದ ಯಕ್ಷಗಾನ ಅಷ್ಟು ಹೆಣ್ಣು ಮಕ್ಕಳಿಗೆ ರಾತ್ರಿ ಹೆಣ್ಣು ಮಕ್ಕಳು ಸುರಕ್ಷಿತ ಅಲ್ಲ ಅಂತ ನನ್ನ ಭಾವನೆ. ಸುರಕ್ಷಿತ ಅಲ್ಲ. ಮತ್ತೂ ಕೂಡ ಇದರಲ್ಲಿ ತೊಡಗಿಕೊಳ್ಳಬೇಕು ಅಂತಾದ್ರೆ ಆ ಒಂದು ಯಾವುದೇ ಎದುರಾಗುವ ಸನ್ನಿವೇಶಗಳಿಗೆ ನಾವು ಸರ್ವಸನ್ನದ್ಧರಾಗಿರ್ಬೇಕು. ಮತ್ತೆ ನಮ್ಮ ತಂಡದ ಜೊತೆಯಲ್ಲಿ ಬರುವವರು ನಮ್ಮ ಮನೆಯವರು ಅಂದ್ರೆ ಪುರುಷರು ಬೇಕು, ಪುರುಷರ ಅವರ ಪ್ರೋತ್ಸಾಹ, ಅವರು ನಮಗೆ ಬೆಂಬಲ ಬೇಕು. ಹಾಗೆ ರಾತ್ರಿ ಹೊತ್ತು ಬರುವಾಗ ಅದಕ್ಕೆ ಬೇಕಾದಂತ ವ್ಯವಸ್ಥಿತವಾಗಿ ನಾವು ಹೋದ್ರೆ ಸುರಕ್ಷಿತ ಅಂತ ಹೇಳ್ಬೋದು. ಮಹಿಳಾ ಯಕ್ಷಗಾನ ಕಲಾವಿದೆಯರ ಬಗ್ಗೆ ನಮ್ಮ ಸಮಾಜದ ದೃಷ್ಟಿಕೋನ ಏನಿದೆ? ಅಂದ್ರೆ ನೀವು ಮಹಿಳಾ ಕಲಾವಿದೆಯಾಗಿ ಬರುವ ಸಮಯದಲ್ಲಿ ಹೇಗಿತ್ತು, ಈಗ ಹೇಗಿದೆ ಸಮಾಜದ ದೃಷ್ಟಿಕೋನ? ಈಗ ಸಮಾಜ ಒಪ್ಪಿಕೊಳ್ತದೆ. ಎಲ್ಲಾ ಕ್ಷೇತ್ರದಲ್ಲಿ ಮಹಿಳೆಯರು ಮುಂದೆ ಇದ್ದಾರೆ, ಹಾಗೆ ಯಕ್ಷಗಾನದಲ್ಲೂ ಮುಂದೆ ಇದ್ದಾರೆ. ಅಂದ್ರೆ ಕೆಲವರು ಉತ್ತಮ ಕಲಾವಿದೆಯರು ಇದ್ದಾರೆ, ಆದ ಕಾರಣ ಸಮಾಜ ಈಗ ಯಕ್ಷಗಾನಕ್ಕೂ ಒಪ್ಪಿಕೊಳ್ತಾರೆ. ಅಂದ್ರೆ ಯಕ್ಷಗಾನ ಕಲಾವಿದೆ ಅಂತ ಅವರು ಒಳ್ಳೆಯ ಮನ್ನಣೆಯಿಂದ ಗುರುತಿಸ್ತಾರೆ. ಯಕ್ಷಗಾನಕ್ಕೆ ನೃತ್ಯ, ಸಂಗೀತ, ಸಾಹಿತ್ಯ ಆದಿಯಾಗಿ ಬೇರೆ ಬೇರೆ ವಿಚಾರಗಳು, ಈ ಭರತನಾಟ್ಯ, ಕೂಚುಪುಡಿ ಅಥವಾ ಬಡಗುತಿಟ್ಟಿನ ನಾಟ್ಯ ಇವುಗಳೆಲ್ಲ ಯಕ್ಷಗಾನಕ್ಕೆ ಬೇಕಾ? ಯಕ್ಷಗಾನಕ್ಕಂದ್ರೆ ಈಗಿನ ಜನರು ಇಷ್ಟಪಡುವುದು ಆ ರೀತಿದ್ದನ್ನು. ಅಂದ್ರೆ ಕೆಲವು ಯುವ ಜನಾಂಗಕ್ಕೆ ಕೆಲವೆಲ್ಲ ಅಂತದನ್ನು ಆರಿಸ್ತಾರೆ, ನಾಟ್ಯಗಳು ಸ್ವಲ್ಪ ಬದಲಾವಣೆ ಬಯಸ್ತಾರೆ ಅಷ್ಟೇ. ಆದ್ರೂ ಯಕ್ಷಗಾನೀಯವಾಗಿ ಕೆಲವನ್ನು ಕಂಡಾಗ ನನಗೆ ಮೊದಲಿನ ಯಕ್ಷಗಾನವೇ ಖುಷಿ ಕೊಡ್ತದೆ, ಉತ್ಕೃಷ್ಟ ಅಂತ ನಿಮ್ಗೆ ಅನ್ನಿಸ್ತದೆ. ಆಮೇಲೆ ನೋಡಿ ಮೇಡಮ್, ಈಗ ನೀವು ಮಹಿಷಾಸುರ ಮಾಡಿ ಏನು ಎದುರು ವೇಷ, ಪೀಠಿಕೆ ವೇಷ, ಆಮೇಲೆ ಈ ಕಿರೀಟ ವೇಷಗಳು, ಆಮೇಲೆ ಎಂತ ಹೇಳುದು ವೀರಭದ್ರ, ಇಂಥ ಹಲವಾರು ವೇಷಗಳನ್ನು ನೀವು ಮಾಡಿದವರು. ಒಳ್ಳೆಯ ಏನು ಜನರನ್ನು ಮೆಚ್ಚಿಸಿದವರು. ಒಂದು ಹೆಂಗಸಾಗಿ ಗಂಡಸಿನ ಹಾಗೆ ಇದು ಆಗ್ತದೆ ಅನ್ನುವಂಥ ಒಂದು ಅಭಿಪ್ರಾಯವನ್ನು ಜನಮಾನಸದಲ್ಲಿ ಮೂಡಿಸಿದವರು. ನಾನು ಸ್ವತಃ ನಿಮ್ಮ ಮಹಿಷಾಸುರ ನೋಡಿದ್ದೇನೆ, ಅದರ ಅನುಭವದಿಂದಲೇ ನಾನು ಹೇಳುವಂಥದ್ದು. ಈಗ ನೀವು ಈ ವೃತ್ತಿಪರ ಮೇಳಗಳು, ಉದಾಹರಣೆಗೆ ಕಟೀಲು ಅಥವಾ ಯಾವುದೇ ಒಂದಿರಲಿ, ಒಂದು ಸೇವೆ ಅಂತ ಆಗಿಯೂ ಕೂಡ ನೀವು ಅಲ್ಲಿ ಭಾಗವಹಿಸಲಿಕ್ಕೆ ಇದುವರೆಗೆ ಹೋಗದೇ ಇರಲಿಕ್ಕೆ ಕಾರಣ ಏನು?
ವೃತ್ತಿಪರ ಕಲಾವಿದರ ಜೊತೆಯಲ್ಲಿ ಮಹಿಳೆಯಾಗಿ ಓರ್ವಡೆ ಹೋಗಿ ಅಲ್ಲಿ ವೇಷಭೂಷಣವನ್ನು ಕಟ್ಟುವುದು ಅಥವಾ ಅವರೊಟ್ಟಿಗೆ ಪಾತ್ರ ಮಾಡುದು ಅಂದ್ರೆ ನಮ್ಗೆ ಇಷ್ಟವೂ ಇಲ್ಲ, ಮತ್ತೆ ಸಮಾಜವು ಅದನ್ನು ಒಪ್ಪಿಕೊಳ್ಳುವುದಿಲ್ಲ. ಯಾಕಂದ್ರೆ ಓರ್ವ ಮಹಿಳೆಯಾಗಿ ನೋಡುವಾಗ ಹೇಳ್ತಾರೆ ಚಂದ ಮಾಡಿದ್ದಾಳೆ ಅಂತ, ಆದ್ರೆ ಅವರು ಅದನ್ನು ಒಪ್ಪಿಕೊಳ್ಳುವುದಕ್ಕೆ ತಯಾರಿರುವುದಿಲ್ಲ. ಅದು ಸಂಸ್ಕಾರಕ್ಕೆ ನಮ್ಗೆ ಸ್ವಲ್ಪ ತೊಂದರೆ. ಈಗ ನಮ್ಮ ಗಂಡನ ಮನೆಯವರಿಗೆ, ನಮ್ಮ ಕುಟುಂಬದವರಿಗೆ ಮುಂದೆ ನಮ್ಗೆ ಮರ್ಯಾದೆ ಸಿಗ್ಬೇಕಂತ ಆದ್ರೆ ನಾವು ಅಂತದ್ರಲ್ಲಿ ನಾನು ಭಾಗವಹಿಸೋದಕ್ಕೆ ಇಷ್ಟಪಡುದಿಲ್ಲ. ಯಾಕಂತ ಹೇಳಿದ್ರೆ ಅವರು ನೋಡುವ ದೃಷ್ಟಿ ಬೇರೆ ಇರ್ತದೆ. ಅಂದ್ರೆ ಸಾಮಾಜಿಕವಾದಂತಹ ಒಂದು ಕಟ್ಟುಕಟ್ಟಳೆಗೆ ನಾವು ತಲೆಬಾಗಿಯೇ ನಾವು ಇರಬೇಕು. ಅದರಿಂದಾಗಿ ವೃತ್ತಿ ಮೇಳದಲ್ಲಿ ಮಾಡುವ ಬದಲು ನೀವು ನಿಮ್ಮದೇ ಮಕ್ಕಳ ಅಥವಾ ನಿಮ್ಮದೇ ಮಹಿಳೆಯರ ಇದರಲ್ಲಿ ನೀವು ಯಕ್ಷಗಾನದಲ್ಲಿ ತೊಡಗಿಸಿಕೊಂಡಿದ್ದೀರಿ. ಅಂದ್ರೆ ನಾವು ಮಹಿಳೆಯರಾದ ಕಾರಣ ಒಂದು ಅಲ್ಲಿ ಇರುವುದೆಲ್ಲ ಗಂಡಸರು, ಅವರ ಎದುರು ಮುಜುಗರ ಅಂತ ಆಗ್ತದೆ. ಮತ್ತೆ ಅದೊಂದು ಸೂಕ್ತ ಅಂತ ನನ್ನ ಅನಿಸಿಕೆ ಅಲ್ಲ. ಅದು ಸೂಕ್ತ ಅಲ್ಲ ಅಂತ ನಿಮ್ಮ ಅನಿಸಿಕೆ. ಮೇಡಮ್, ಈಗ ನೋಡಿ, ಮಹಿಳಾ ಯಕ್ಷಗಾನ ತಂಡ ಅಥವಾ ಮಕ್ಕಳ ತಂಡ ಯಾವುದೇ ಇರಲಿ, ಹೆಚ್ಚಿನ ಕಡೆ ಒಂದೊಂದೇ ಪ್ರಸಂಗವನ್ನು ಆಡಿಸುವುದು, ಬೇರೆ ಪ್ರಸಂಗ ಆಡಿಸುವುದಿಲ್ಲ. ಅಂದರೆ ಅದಕ್ಕೆ ಬೇರೆ ಬೇರೆ ಕಾರಣಗಳಿರ್ಬೋದು. ಈಗ ಉದಾಹರಣೆಗೆ ಒಂದು ಸುದರ್ಶನ ಅಥವಾ ಒಂದು ಸುಧನ್ವ ಅಥವಾ ಒಂದು ಬಬ್ರುವಾಹನ, ಇದನ್ನೇ ನೀವು ವರ್ಷಾನುಗಟ್ಟಲೆಯಿಂದ ಮಾಡ್ತಾ ಹೋದರೆ ಇದರಿಂದ ಆ ಒಂದು ಕಲಾವಿದೆಯೂ ಬೆಳೆಯುವುದಿಲ್ಲ, ಮತ್ತೆ ಯಕ್ಷಗಾನಕ್ಕೂ ಒಂದು ಹೊಸತನ್ನು ಕೊಡುಗೆಯನ್ನು ಕೊಟ್ಟ ಹಾಗೆ ಆಗುದಿಲ್ಲ ಅಂತ ನನ್ನ ಅಭಿಪ್ರಾಯ. ನಿಮ್ಮ ಅಭಿಪ್ರಾಯ ಏನು ಮೇಡಮ್? ನಾನು ಅದೇ ಹೇಳುದು, ಅಂದ್ರೆ ಮಾಡಿದ್ದನ್ನೇ ಮಾಡಿ ನಾವು ಅದೇ ಒಂದು ವೇಷದಲ್ಲಿ ಪಳಗಿದ್ರೆ ನಾವು ಕಲಾವಿದರಂತ ತೋರಿಸ್ಪಡ್ಲಿಕ್ಕೆ ಕಷ್ಟ. ವಿವಿಧತೆ ಬೇಕು ನಮ್ಗೆ. ಪಾತ್ರಗಳ ಚಿತ್ರಣ, ಇವತ್ತು ಬಬ್ರುವಾನವ, ನಾಳೆ ಅರ್ಜುನನ, ಇನ್ನೊಂದು ದಿವಸ ಬಣ್ಣದ ವೇಷ, ಅಂತ ಪಾತ್ರಗಳು ಮಾಡುವಂತ ಅವಕಾಶಗಳು ಸಿಕ್ಕಿದ್ರೆ ಕಲಾವಿದೆಯೂ ಬೆಳೀತಾಳೆ, ಅವಳಿಗೆ ಜ್ಞಾನವೂ ಹೆಚ್ಚಾಗ್ತದೆ, ಯಕ್ಷಗಾನದ ಬಗ್ಗೆ ಅರಿವು ಮುಗ್ತದೆ. ಕೊನೆಯ ಪಕ್ಷ ಅಷ್ಟೊಂದು ವಿಭಿನ್ನ ಪಾತ್ರಗಳ ಮುಖೇನ ಯಕ್ಷಗಾನ ಅಷ್ಟಾದ್ರೂ ಉಳಿತದೆ. ಇಲ್ಲಿದ್ರೆ ಕೇವಲ ಸುದರ್ಶನ ಮಾತ್ರ ಉಳಿತದೆ. ಅದೇ ಒಂದೊಂದೇ ನಾವು ಪಾತ್ರದಲ್ಲಿ ಮಿಂಚಿದಾಗೆ ಆಗ್ತದೆ. ಅದರಲ್ಲಿ ಮತ್ತೆ ನಾವೊಂದು ಏನ್ ಹೇಳಿದ್ರೆ ಒಂದೇ ಪಾತ್ರದಲ್ಲಿ ನಾವು ನಮ್ಮ ಸಾಧನೆಯನ್ನು ತೋರಿಸಿದ ಹಾಗೆ ಆಗ್ತದೆ. ನಾವು ಎಲ್ಲಾ ಪಾತ್ರಗಳು ಮಾಡುವ ಹಾಗೆ ಇರ್ಬೇಕು. ಈಗ ನಿಮ್ಮ ತಂಡದಲ್ಲಿ ನಿಮ್ಮದೇ ಮಹಿಳಾ ತಂಡ ಉಂಟು, ನಿಮ್ಮದೇ ಮಕ್ಕಳ ತಂಡ ಉಂಟು. ನೀವು ಬೇರೆ ಬೇರೆ ಆದಂತಹ ಪ್ರಸಂಗಗಳನ್ನು ಆಡಿಸಿದ್ದೀರಾ ಇದುವರೆಗೆ, ಅಥವಾ ಒಂದೇ ಪ್ರಸಂಗವನ್ನೇ ಆಡಿಸಿದ್ದೀರಾ? ಹೆಚ್ಚಿನ ಎಲ್ಲಾ ಪ್ರಸಂಗಗಳನ್ನು ಆಡಿದ್ದೇನೆ. ಮಕ್ಕಳಿಗೆ ಸ್ತ್ರೀ ವೇಷ ಮಾಡುವವಳು ಬಣ್ಣದ ವೇಷ ಮಾಡಿದ್ದಾಳೆ, ಬಣ್ಣದ ವೇಷದವಳು ಪುಂಡು ವೇಷ ಮಾಡಿದ್ದಾಳೆ. ಎಲ್ಲಾ ಪಾತ್ರಗಳನ್ನು ಮಾಡುವಂತ ಒಂದು 4-5 ಕಲಾವಿದರಿದ್ದಾರೆ. ಹಾಸ್ಯಕ್ಕೂ ತಯಾರು ಯಾವ ಪಾತ್ರ, ಹಾಗಾಗಿ ವಿವಿಧ ಪ್ರಸಂಗಗಳನ್ನು ಆರಿಸಿದ್ದೇನೆ. ಮತ್ತೆ ಮಕ್ಕಳು ಮಹಿಳೆಯರು ಒಟ್ಟಾಗಿ ಮಾಡ್ತೇವೆ ಒಂದೊಂದು ಸಂದರ್ಭ. ಆಗ ಶೂರ ಪದ್ಮಾಸುರ ಕಾಳಗ, ದಕ್ಷಧ್ವರ ತಾರಕಾಸುರ ವಧೆ, ಆ ತರದ ಪ್ರಸಂಗಗಳನ್ನು ಆಡಿದ್ದೇವೆ. ಆಮೇಲೆ ನೋಡಿ, ಸಣ್ಣ ಮಕ್ಕಳ ಹತ್ರ ಸುಧನ್ವ ಅರ್ಜುನ ಕಾಳಗ ಅದರದ್ದು ಸುಧನ್ವ ಎಲ್ಲ ಮಾಡಿಸಿದ್ರೆ ಅದು ಅವರ ವಯಸ್ಸಿಗಿಂತ ಕಂಡಾಬಟ್ಟೆ ಮೀರಿದ ಪಾತ್ರಗಳು. ನೋಡಿ ಅದು ಹೇಗೆ ಪರಿಣಾಮವನ್ನು ಕೊಡುವ ಕ್ರಮ ಹೇಗೆ? ಈಗ ಅದು ಪ್ರೇಕ್ಷಕರಿಗೆ ಪರಿಣಾಮವನ್ನು ಕೊಡಬೇಕು ಅಥವಾ ಎಂತ ಮಾರ್ಕ್ ಕೊಡುವ ಯಾರು ಇವರಿದ್ದಾರೆ ಎಂತ ಹೇಳುದು ಅದಕ್ಕೆ, ಜಡ್ಜಸ್ ಇದ್ದಾರೆ, ಅವರಿಗೆ ಮಾರ್ಕ್ ಕೊಡುವ ಹಾಗೆ ಪ್ರೇರೇಪಣೆ ಆಗಬೇಕು. ಇದನ್ನು ನೀವು ಯಾವ ರೀತಿ ಮಾಡಿಕೊಂಡಿದ್ದೀರಿ? ನಾವೀಗ ಸ್ಪರ್ಧೆಗೆ ಹೋಗುವ ಸಂದರ್ಭದಲ್ಲಿ 1.5 ಗಂಟೆಯ ಪ್ಲಾಟ್, ಅದಕ್ಕೆ ಹೆಚ್ಚಾಗಿ ಈ ನಾಟ್ಯಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಡುವುದಿಲ್ಲ. ಎಷ್ಟು ಬೇಕು ಒಂದು ಪ್ರಸಂಗದಲ್ಲಿ, ಈಗ ಒಂದು ಆಲಾಪನೆಯಾಗಿ ಬಿಡ್ತಿಗೆಗಳು, ಅದರ ನಡುವೆ ಬರುವಂತಹ ಪದ್ಯಗಳಿಗೆ ನಾಟ್ಯಗಳು, ಒಂದು ನಡೆ, ಹಾಗೆ ಮಾಡಿ ಹೆಚ್ಚಾಗಿ ಭಾವನೆಗೆ ತುಂಬಿಸ್ತೇವೆ ಮಕ್ಕಳಿಗೆ ಪಾತ್ರೋಚಿತವಾಗಿ. ಮತ್ತೆ ಪಾತ್ರಗಳ ಹಂಚುವಾಗ ಸ್ವಲ್ಪ ಕಲಾವಿದರನ್ನು ಗುರುತಿಸಿ ಅವರವರ ಪ್ರತಿಭೆಗೆ ತಕ್ಕ ಹಾಗೆ ಪಾತ್ರಗಳನ್ನು ಕೊಟ್ಟು ಬಿಂಬಿಸ್ತೇವೆ. ಈಗ ನೋಡಿ, ಕೆಲವು ಪ್ರಸಂಗಗಳಲ್ಲಿ ಮುಜುಗರ ಉಂಟು ಮಾಡುವಂತಹ ಸಂದರ್ಭಗಳು ಇರ್ತದೆ. ಅಂದ್ರೆ ಈಗ ಪುರುಷರೇ ಮಾಡುವಾಗಲೂ ಅವರೇ ಅದನ್ನು ಮುಜುಗರ ಉಂಟು ಮಾಡುವ ಹಾಗೆ ಅವರು ಅಭಿನಯಿಸ್ತಾರೆ. ಆ ಸನ್ನಿವೇಶಗಳು ಹಾಗಿದೆ. ಈಗ ಉದಾಹರಣೆಗೆ ಸುಧನ್ವ ಪ್ರಭಾವತಿ, ಅಲ್ಲಿ ಏನಿದೆ ಅಂತಂದ್ರೆ ಸತಿಗೆ ಷೋಡಶದ ಋತು ಸಮಯ ಅನ್ನುವಂಥದ್ದು ಇರ್ತದೆ. ಈಗ ಅಂಥ ಒಂದು ವಿಚಾರಗಳನ್ನು ಅಭಿನಯಿಸಿ ತೋರಿಸುವಾಗ ಸ್ವತಃ ಮಹಿಳೆಯರಾಗಿ 2 ಪಾತ್ರಗಳು ಮಹಿಳೆಯರೇ ಆಗಿದ್ರೂ ಕೂಡ ಅದು ಯಾವ ರೀತಿ ನೀವು ಅದನ್ನು ಅಂದ್ರೆ ಮುಜುಗರ ಆಗದೇ ಇರುವ ಹಾಗೆ ನೀವು ಸ್ವತಃ ನಿಮಗೂ ಆಗಬಾರ್ದು, ಜನರಿಗೂ ಆಗಬಾರ್ದು, ಅದು ಯಾವ ರೀತಿ ನೀವು ಅದನ್ನು ಪರಿಣಾಮಕಾರಿಯಾಗಿ ತೋರಿಸುವ ಪ್ರಯತ್ನ ಮಾಡ್ತೀರಿ? ನಾವಂದ್ರೆ ರಂಗದಲ್ಲಿ ತಲ್ಲೀನರಾಗಬೇಕು ಅಂತ ಹೇಳ್ತೇವೆ ಮಕ್ಕಳಿಗೆ. ಆ ಪಾತ್ರದ ಬಗ್ಗೆ ನೀವು ಲೀನವಾಗಿ ಅಂತ, ಆ ಬಳಿಕ ಆಭಾಸವಾಗದ ಮಾತುಗಳನ್ನಾಡದೆ
ಎಷ್ಟು ಬೇಕು ಪಾತ್ರೋಚಿತವಾಗಿ ಲೆಕ್ಕಾಚಾರದ ಮಾತುಗಳನ್ನು ಆಡಿ ರಂಗಕ್ಕೆ ಬೇಕಾದಷ್ಟನ್ನು ಅಳವಡಿಸಿ ನಾವು ಪ್ರದರ್ಶನವನ್ನು ನೀಡ್ತೇವೆ. ಅಂದ್ರೆ ನಿಮ್ಮಲ್ಲಿ ಈಗ ಮಕ್ಕಳ ಇದಕ್ಕೆ ಆಗುವಾಗ ಸರಿ, ಅದಕ್ಕೆ ಬರೆದ ಸಂಭಾಷಣೆಗಳಿದೆ. ನೀವು ಮಹಿಳೆಯರೇ ಮಾಡುವಾಗ ಬರೆದ ಸಂಭಾಷಣೆಗಳು ಅಥವಾ ನೀವೇ ಅದನ್ನು ಮಾಡುವುದಾ, ಹೇಗೆ ಅದು? ಹೆಚ್ಚಿನ ಕಲಾವಿದರು ಅಂದ್ರೆ ಈ ಕಾಲೇಜ್ ಎಲ್ಲ ಹೋಗುವವರಿಗೆ ಸ್ವಲ್ಪ ಅದ್ರ ಬಗ್ಗೆ ಅನುಭವ ಇಲ್ಲದವರಿಗೆ ನಾವು ಹೇಳಿಕೊಡ್ತೇವೆ. ಆದ್ರೆ ಈಗಿನ ಹೆಚ್ಚಿನ ಮಕ್ಕಳು ಸ್ವಲ್ಪ ಸ್ವಂತ ಮಾತಾಡುವ ಇದಕ್ಕೆ ಸಿದ್ಧತೆ ಆಗಿದ್ದಾರೆ, ತಾವೇ ಮಾತಾಡುವಷ್ಟು ಕೆಪಾಸಿಟಿ ಉಂಟು. ಅಂದ್ರೆ ನಿಮ್ಮ ತಂಡದಲ್ಲಿ ಹೆಚ್ಚಿನವರಿಗೆ ಇದೆ ಮಕ್ಕಳು ಸ್ವಂತ ಮಾಡ್ತೇವೆ. ಈಗ ಈಗಲೇ ಒಂದು ಪ್ರಸಂಗ ಕೊಟ್ರೆ ಅಭಿನಯಿಸುವ ಸಾಮರ್ಥ್ಯ ಇದ್ದಾರೆ ಎಲ್ಲ. ಈ ಪುರಾಣೇತರ ಪ್ರಸಂಗಗಳು ಯಕ್ಷಗಾನಕ್ಕೆ, ಹೌದು, ತುಳು ಅಂತಲ್ಲ, ಪುರಾಣೇತರ ಅಂದ್ರೆ ಸಾಮಾಜಿಕ ಆಗಿರ್ಬೋದು, ಕಾಲ್ಪನಿಕ ಆಗಿರ್ಬೋದು, ಇದೆಲ್ಲ ಯಕ್ಷಗಾನಕ್ಕೆ ಎಷ್ಟು ಪೂರಕ ಅಂತ ನಿಮ್ಗೆ ಅನಿಸ್ತದೆ? ಅಂದ್ರೆ ನೀವು ಹವ್ಯಾಸಿಯಾಗಿದ್ರೂ ಕೂಡ ಯಕ್ಷಗಾನವನ್ನು ಈ ಕಳೆದ 28-30 ವರ್ಷಗಳಿಂದ ನೀವು ಬಹಳ ಹತ್ತಿರದಿಂದ ನೋಡಿಕೊಂಡು ಬಂದಿದ್ದೀರಿ. ಆಮೇಲೆ ಮಹಿಳಾ ಯಕ್ಷಗಾನಕ್ಕೆ ಒಂದು ಪ್ರಾತಿನಿಧಿಕವಾದಂಥ ವೇಷಭೂಷಣ ಹಾಕಿ ಏನು ವೇಷ ಮಾಡುವ ಇದರಲ್ಲಿ ನೀವು ಮುಂಚೂಣಿಯಲ್ಲಿ ಇರುವ ಕಾರಣ ಈ ಪ್ರಶ್ನೆಯನ್ನು ನಿಮ್ಮ ಹತ್ರ ವಿಶೇಷವಾಗಿ ಕೇಳುದು ನಾನು. ಪುರಾಣೇತರ ಪ್ರಸಂಗಗಳು ಯಕ್ಷಗಾನಕ್ಕೆ ಒಳ್ಳೆಯದ ಅಥವಾ ಬೇಡವಾ? ಅದು ಪುರಾಣೇತರ ಯಕ್ಷಗಾನಕ್ಕಷ್ಟು ಸೂಕ್ತ ಅಲ್ಲ ಅಂತ ಕೆಲವೊಂದು ಸಂದರ್ಭದಲ್ಲಿ ಅಂತಹ ಸನ್ನಿವೇಶಗಳು ಬರುವಾಗ ನಾವು ಆಡಿ ತೋರಿಸ್ಬೇಕಾಗ್ತದೆ. ಕೆಲವೊಂದು ಸಾಮಾಜಿಕ ಇದಕ್ಕೆಲ್ಲ ಕಾರ್ಯಕ್ರಮಗಳಿಗೆ ಬೇಕಾಗುವಾಗ ಅಂತ ಪ್ರಸಂಗಗಳನ್ನು ನಾವು ಮಾಡಿದ್ದೇವೆ. ಅಂದ್ರೆ ಸಾಮಾಜಿಕ ಕಳಕಳಿ ಉಳ್ಳಂತಹ ಒಂದು ಪ್ರಸಂಗಗಳನ್ನು ಆಡಬಹುದು. ಒಂದು ಪ್ರಜ್ಞಾ ವಿಜಯ ಅಂತ ಅಂದ್ರೆ ಸಹನೆ, ಪ್ರಜ್ಞೆ, ದ್ವೇಷ, ಆ ಬಗ್ಗೆ ಅದಕ್ಕೆ ಪೂರಕವಾದಂತಹ ಪ್ರಸಂಗಗಳು, ಅದು ಸಮಾಜಕ್ಕೆ ಒಂದು ನೀತಿಯನ್ನು ಹೇಳುವಂತ ಅದೆಲ್ಲ ಒಂದು ಯಕ್ಷಗಾನವಾಗಿ ನಾವು ಪ್ರದರ್ಶಿಸ. ಅಂದ್ರೆ ಸಮಾಜಕ್ಕೆ ನೀತಿ ಬೋಧೆ ಮಾಡುವಂತ ಕಾಲ್ಪನಿಕ ಅಥವಾ ಸಾಮಾಜಿಕ ಪ್ರಸಂಗಗಳಾದ್ರೂ ಅಡ್ಡಿ ಇಲ್ಲ ಅಂತ. ಕನ್ನಡದಲ್ಲಿ ಅದಕ್ಕೆ ಸೂಕ್ತವೇ, ಅದೊಂದು ಯಕ್ಷಗಾನೀಯವಾಗಿ ಪ್ರದರ್ಶಿಸಬಹುದು. ಒಡ್ಡೋಲಗ ಕ್ರಮಗಳು, ಆಮೇಲೆ ಪೂರ್ವರಂಗ ಈಗ ಮಾಯವಾಗುತ್ತಾ ಇದೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನೀವು ಅಂದ್ರೆ ಉಳಿಸ್ಲಿಕ್ಕೆ ಏನೆಲ್ಲ ಮಾಡ್ಬೋದು? ಈಗ ನೀವು ಯಕ್ಷಗಾನದ ಮಹಿಳಾ ಕಲಾವಿದರಿಗೆ ಮತ್ತೆ ಮಕ್ಕಳಿಗೆ ಗುರುಗಳಾಗಿ ನೀವು ಏನೆಲ್ಲ ಪ್ರಯತ್ನ ಮಾಡ್ತಾ ಇದ್ದೀರಿ? ನಾವಂದ್ರೆ ಅದರ ಪುರಾಣದ ಬಗ್ಗೆ ಹೆಚ್ಚು ಅಂದ್ರೆ ಅದೆಲ್ಲ ಕೇಂದ್ರಗಳಾಗಿ ಮಾಡಿದ್ರೆ ನಾವು ಹೇಳಿಕೊಡ್ಬಹುದು. ಆಸಕ್ತಿ ಇದ್ದವರಿಗೆ ಆ ಬಗ್ಗೆ ನಾವು ಅಂದ್ರೆ ಹೇಳಿಕೊಡ್ತಾ ಇದ್ದೇವೆ. ಮತ್ತೆ ಅಂತ ಪ್ರಯೋಗವನ್ನು ಮಾಡಿದ್ದೇವೆ ನಾವು. ಅಂದ್ರೆ ಸುಮಂಗಲ ರತ್ನಾಕರ್ ಮತ್ತೆ ನಾವು ಇದೆಲ್ಲ ಟೌನ್ ಹಾಲ್ ಅಲ್ಲಿ ಅವರ ಕಾರ್ಯಕ್ರಮದಲ್ಲಿ ಬಾಲಗೋಪಾಲರು, ಕೋಡಂಗಿ ಮತ್ತೆ ಶ್ರೀವೇಷ, ಪೀಠಿಕೆ ಶ್ರೀವೇಷದ ಬಗ್ಗೆ ಅಂದ್ರೆ ವಿಶೇಷವಾದ ಪ್ರದರ್ಶನವನ್ನು ಕೊಟ್ಟಿದ್ದೇವೆ. ಅದನ್ನು ಉಳಿಸುವುದಕ್ಕೆ ಸ್ವಲ್ಪ ಪ್ರಯತ್ನ ಪಡ್ತಾ ಇದ್ದೇವೆ. ಹಿಮ್ಮೇಳಕ್ಕೆ ಸರಿಯಾಗಿ ಕುಣಿಯುವುದಾ ಅಥವಾ ಕುಣಿತಕ್ಕೆ ಸರಿಯಾಗಿ ಹಿಮ್ಮೇಳ ಹಿಂಬಾಲಿಸುವುದಾ? ನಮ್ಮ ಲೆಕ್ಕದಲ್ಲಿ ಹಿಮ್ಮೇಳಕ್ಕೆ ತಕ್ಕಂತೆ ಮುಮ್ಮೇಳವು ಕುಣಿಬೇಕು. ಆದ್ರೆ ಈಗಿನ ಕಾಲದಲ್ಲಿ ಕೆಲವೊಂದು ಆಗಿದೆ, ಮಕ್ಕಳಿಗೆ ತಕ್ಕ ಹಾಗೆ ಹಿಮ್ಮೇಳದವರು ಬಾರಿಸುವ. ಹೌದು, ಅದು ಮಕ್ಕಳಿಗೆ ಬಿಡಿ, ಮಕ್ಕಳಿಗೆ ಆಗುವಾಗ ಅದು ಬಾರಿಸಲೇಬೇಕಾಗ್ತದೆ. ನಾನು ಹೇಳುದು ವೃತ್ತಿಪರರಾಗಿ ಇರುವಂತಹ ಇದಕ್ಕೆ ಹಿಮ್ಮೇಳದವರಿಗೆ ತಕ್ಕಂತೆ ಮುಮ್ಮೇಳದವರು ಕುಣಿದ್ರೆ ಚಂದ. ಸಂಗೀತದ ಆಲಾಪನೆ, ಆಮೇಲೆ ಉದ್ದ ಪದ, ಇದು ಯಕ್ಷಗಾನಕ್ಕೆ ಒಳ್ಳೇದಾ? ನಿಮ್ಮ ಅಭಿಪ್ರಾಯ ಹೇಗೆ? ನನ್ನ ಸ್ವಂತಿಕೆ ಅಂತ ಹೇಳೋದಾದ್ರೆ ನನ್ಗೆ ಅಂದ್ರೆ ಕೆಲವೊಂದು ತುಂಬಾ ಜಾಸ್ತಿ ಅಂತ ಕಾಣ್ತದೆ. ಯಾಕಂದ್ರೆ ಆ ಪ್ರಸಂಗ ಕೆಲವು ಸಂದರ್ಭ ನಮ್ಗೆ ನೋಡಿ ನೋಡಿ ಬೋರ್ ಆಗುವಂತದ್ದಿರ್ತದೆ. ಅಂದ್ರೆ ಕೆಲವೆಲ್ಲ ಖಾಲಿ ಭಾಮಿನಿ ಈ ಪದ್ಯಗಳಿಗೆ ಅಭಿನಯವೇ ಇಲ್ಲ, ಕುಣಿಲಿಕ್ಕಿಲ್ಲ ಅಂತ ಸಂದರ್ಭದಲ್ಲಿ ಕಲಾವಿದರಿಗೆ ನಾವೇ ಕೂತ್ಕೊಳ್ಬೇಕು ಸುಮ್ಮನೆ. ಆಗ ಅದೊಂದು ಸಭಿಕರಿಗೂ ಒಂದು ಸಲ ಒಂದು ಬೋರ್ ಅಂತ ಆದಿತ್ತು. ಆಮೇಲೆ ಅತೀ ಕುಣಿಯುವುದು, ಕೇವಲ ಒಂದು ಪುಂಡುವೇಷ ಅಂತಂದ್ರೆ ಕುಣಿತವೇ ಅನ್ನುವ ಮಟ್ಟಿಗೆ ಅದು ಹವ್ಯಾಸಿಗಳಾಗಿರ್ಬೋದು, ವೃತ್ತಿಪರ ಮೇಳದವರಾಗಿರ್ಬೋದು, ಮಹಿಳೆಯ ಕಲಾವಿದರಾಗಿರ್ಬೋದು, ಯಾರಾದ್ರೂ ಆಗಿರ್ಬೋದು, ಈಗ ಆ ಮಟ್ಟಕ್ಕೆ ಬಂದು ಮುಟ್ಟಿದ್ದೇವೆ. ಅತಿಯಾಗಿ ಕುಣಿಯುವುದು ಒಂದು ವೇಷದ ಘನತೆಯನ್ನು ಹೆಚ್ಚಿಸ್ತದ ಅಥವಾ ಕುಗ್ಗಿಸ್ತದ? ನಿಮ್ಮ ಅಭಿಪ್ರಾಯ ಏನು? ನನ್ನ ಲೆಕ್ಕಾಚಾರದಲ್ಲಿ ಈಗ ನಾನು ಕಂಡಂತೆ ಹಿರಿಯ ಕಲಾವಿದರು, ಈಗ ಶ್ರೀಧರ ಭಂಡಾರಿ ಆಗ್ಲಿ, ಗುಂಡಿಮೇಜ ಗೋಪಾಲ್ ಭಟ್ರ ಆಗ್ಲಿ, ಅಂತವರ ವೇಷವನ್ನು ಕಂಡಿದ್ದೇನೆ. ಆ ವೇಷಕ್ಕೆ ತಕ್ಕಷ್ಟು ಇದ್ರೆ ಚಂದ ಅಂತ ನನ್ನ ಅನಿಸಿಕೆ. ಈ ನಿಮ್ಗೆ ಈ ಮಕ್ಕಳ ಯಕ್ಷಗಾನ ಮತ್ತು ಮಹಿಳಾ ಯಕ್ಷಗಾನ ಇದನ್ನೆಲ್ಲ ನಿರ್ದೇಶನ ಮಾಡಿಯೂ ಗೊತ್ತುಂಟು. ಆ ಒಂದು ಹಿನ್ನೆಲೆಯಿಂದ ನಾನು ಕೇಳುದು, ರಂಗ ನಿರ್ದೇಶನದ ಜವಾಬ್ದಾರಿಯಲ್ಲಿ ಹೆಚ್ಚಿನ ಪಾಲು ಭಾಗವತರಿಗ ಅಥವಾ ಬೇರೆ ಒಬ್ಬ ನಿರ್ದೇಶಕ ಅಂತ ಬೇಕು ಅಂತ ನಿಮ್ಗೆ ಕಾಣ್ತದ? ನನ್ನ ಲೆಕ್ಕಾಚಾರದಲ್ಲಿ ಭಾಗವತರು ರಂಗ ನಿರ್ದೇಶನ, ನಮ್ಮ ರಂಗದ ಯಾವುದಕ್ಕಾದ್ರೂ ಮತ್ತೆ ಅದಕ್ಕೆ ಹೇಳಿಕೊಡುವಂತದ್ದು ಒಂದು ನಿರ್ದೇಶಕರು.
ಅವರು ಯಾವ ರೀತಿ ಬೇಕು, ಇಬ್ರು ಹೊಂದಾಣಿಕೆಯಲ್ಲಿ ನಾವು ಕಾರ್ಯನಿರ್ವಹಿಸಿದ್ರೆ ಉತ್ತಮ ಪ್ರಯೋಗ ನೀಡಬಹುದು. ಅಂದ್ರೆ ಈಗ ವೃತ್ತಿಪರ ಮೇಳಗಳಲ್ಲಿ ಕೂಡ ಭಾಗವತರ ಅಲ್ಲದೆ ಇನ್ನೊಬ್ಬ ನಿರ್ದೇಶಕರ ಅವಶ್ಯಕತೆ ಉಂಟು ಅಂತ ನಿಮ್ಗೆ ಕಾಣ್ತದ? ವೃತ್ತಿಪರ ಕಲಾವಿದರಲ್ಲಿ ನನ್ನ ಲೆಕ್ಕದಲ್ಲಿ ಭಾಗವತರ ನಿರ್ದೇಶಕರಾದ್ರೆ ಒಳ್ಳೆಯದಂತ. ನೋಡಿ, ಇತ್ತೀಚೆಗೆ ಯುವ ಪೀಳಿಗೆ ಯಕ್ಷಗಾನದತ್ತ ಮತ್ತೆ ಆಕರ್ಷಿಸಲ್ಪಟ್ಟಿದೆ ಒಂದು ಹೊಸ ಆಯಾಮದೊಂದಿಗೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಈ ಒಂದು ಹೊಸ ಪೀಳಿಗೆಯ ಏನು ಕಲಾವಿದರಾಗಿರ್ಬೋದು ಅಥವಾ ಪ್ರೇಕ್ಷಕ ಆಗಿರ್ಬೋದು, ಇದು ಯಕ್ಷಗಾನವನ್ನು ಉಳಿಸಿ ಬೆಳೆಸುವಲ್ಲಿ ಸಹಕಾರಿಯಾಗಿ ಮುಂದುವರಿತಾ ಉಂಟಾ ಅಥವಾ ಯಾವ ರೀತಿ ಮುಂದುವರಿತಾ ಉಂಟು? ಈಗ ಯಕ್ಷಗಾನ ಅಂತ ಹೇಳಿದ್ರೆ ಕೆಲವೊಂದು ಆಡಂಬರದ ಹಾಗೆ ಆಗಿದೆ, ವೈಭವದ ಹಾಗೆ ಆಗಿದೆ. ಅದು ಯಕ್ಷಗಾನ ಅಂದ್ರೆ ಶಾಸ್ತ್ರೀಯವಾಗಿ ಇಲ್ಲ, ಏನ್ ಹೇಳಿದ್ರೆ ಮನೋರಂಜನೆಗಾಗಿ ಮಾಡುವಂತಹ ಕೆಲವು ಕಾರ್ಯಕ್ರಮದಾಗೆ ಅನಿಸ್ತಾ ಇದೆ. ಕರೆಕ್ಟ್. ಅಂದ್ರೆ ಇದು ಈ ಹೊಸ ಪೀಳಿಗೆ ಈ ರೀತಿಯ ಆಯಾಮದಿಂದ ಆಕರ್ಷಿಸಲ್ಪಟ್ಟಿದ್ದು ಅಷ್ಟು ಸೂಕ್ತ ಅಲ್ಲ ಅಂತ ನೀವು ಹೇಳುದು? ಹೌದು. ಅಂದ್ರೆ ಹಿಂದೆ ಎಲ್ಲ ಒಂದು ಕಾರ್ಯಕ್ರಮದ ರಾತ್ರಿಯಿಂದ ಬೆಳಿಗ್ಗೆ ತನಕ ಇರ್ತಾ ಇತ್ತು. ಆವಾಗ ಅದರಲ್ಲಿ ಬರುವ ಪಾತ್ರಗಳು, ಅದರಲ್ಲಿ ಬರುವ ಕಥೆಗಳು, ಅದು ನಮ್ಗೆ ಏನು ಅಂತ ಅರ್ಥ ಆಗ್ತಾ ಇತ್ತು. ಒಂದು ಪಾತ್ರ ಅವ ಯಾರು, ಅವನ ವ್ಯಕ್ತಿತ್ವ ಏನು, ಆ ರೀತಿಯಾಗಿ ನಾವು ಒಂದು ಅರ್ಥ ಮಾಡ್ಕೊಳ್ಳಿಕ್ಕಾಗ್ತದೆ. ಈಗಿನ ಕಾಲದಲ್ಲಿ ಕೇವಲ ಚೆಂಡೆ ಪೆಟ್ಟು ಅಬ್ಬರ ಮಾತ್ರ, ಅದು ಕತೆ ಏನಂತ ಏನು ಗೊತ್ತಿಲ್ಲ, ಆಟ ಆಡ ಕತೆ ಗೊತ್ತಿಜಿ, ಆ ರೀತಿಯ ಇದಕ್ಕೆ ಮಟ್ಟಕ್ಕೆ ಬೆಳೆದಿದೆ ಅಂತ. ಈ ಯಕ್ಷಗಾನ ವೈಭವ ಮತ್ತೆ ಯಕ್ಷಗಾನ ನಾಟ್ಯ ವೈಭವ ಈ ಕಾರ್ಯಕ್ರಮಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅಂದ್ರೆ ನಿಮ್ಮ ವೈಯಕ್ತಿಕ ಅಭಿಪ್ರಾಯವನ್ನು ನೀವು ಹೇಳಿ. ಗಾಯನ ಅಂದ್ರೆ ಕೆಲವರು ಕೇವಲ ಸಂಗೀತ ಪ್ರಿಯರು ಇರ್ತಾರೆ, ಅಂತವರಿಗೆ ಗಾಯನ ಇಷ್ಟವಾಗಬಹುದು. ಕೆಲವರು ಯಕ್ಷಗಾನ ನಾಟ್ಯವನ್ನು ಇಷ್ಟಪಡುವವರಿಗೆ ಅಂಥದ್ದೆಲ್ಲ ಗಾಯನಗಳು ಇಷ್ಟವಾಗದೇ ಇರಬಹುದು, ಆ ರೀತಿ. ಮತ್ತೆ ಯಕ್ಷ ನಾಟ್ಯಗಳು ಹೇಳಿದ್ರೆ ನೋಡುವುದಕ್ಕೆ ಚಂದ, ಕುಣಿತಾರೆ, ಒಳ್ಳೆ ಅಭಿನಯ ಮಾಡ್ತಾರೆ, ಆದ್ರೆ ನಮ್ಗೆ ಅದರಲ್ಲಿ ಬೇಕಾದಂತಹ ಅಂಶಗಳು ಸಿಗುವುದಿಲ್ಲ ಅಂತ. ಯಕ್ಷಗಾನ ಅಂತ ಆದ್ರೆ ಅದರಲ್ಲಿ ಎಲ್ಲ ಸಾಹಿತ್ಯವೋ ಬೇಕಾದಂತಹ ಎಲ್ಲ ವಿಚಾರಗಳು ನಮ್ಗೆ ಸಿಗ್ತದೆ. ಪೌರಾಣಿಕದ ಬಗ್ಗೆ ಮಕ್ಕಳಿಗೂ ಈಗ ಕೆಲವೊಂದು ಕೃಷ್ಣ ಯಾರು, ಅರ್ಜುನ ಯಾರು, ಕರ್ಣ ಯಾರು, ಶಕುನಿ ಯಾರು, ಆ ಪಾತ್ರದ ಬಗ್ಗೆ ಒಂದು ಕಲ್ಪನೆ ಸಿಗ್ತದೆ. ಯಕ್ಷನಾಟ್ಯದಲ್ಲಿ ಕೇವಲ ಒಂದು ಭರತನಾಟ್ಯವೋ ಕೂಚುಪಡಿಯೋ ಹೀಗೆ ಜಾನಪದ ನೃತ್ಯವೋ ಆ ರೀತಿಯಾಗಿ ಕಾಣ್ತದೆ ಅಷ್ಟೇ. ಅದೇ ಅಂದ್ರೆ ಅದನ್ನು ಯಕ್ಷಗಾನ ಅಂತ ಹೇಳಲಿಕ್ಕೆ ಬರುವುದಿಲ್ಲ, ನಾಟ್ಯ ಅಥವಾ ನಾಟ್ಯ ವೈಭವ ಅಂತ ಹೇಳ್ಬೇಕಷ್ಟೇ. ಭರವಸೆಯ ಮಹಿಳಾ ಕಲಾವಿದೆಯರು ಯಕ್ಷಗಾನ ವಲಯದಲ್ಲಿ ರೂಪುಗೊಳ್ತಾ ಇದ್ದಾರೆ. ತುಂಬಾ ಸಂಖ್ಯೆಯ ಪರಿಮಾಣ ಹೇಗೆ? ಬಹಳಷ್ಟು ಸಂಖ್ಯೆಯಲ್ಲಿದ್ದಾರಾ ಅಥವಾ ಬಹಳ ವಿರಳ? ಈ ಕಾಲದಲ್ಲೂ ವಿರಳ ಇಷ್ಟೆಲ್ಲ. ಈಗ ಹೆಚ್ಚಾಗಿ ಕೆಲವು ಒಂದೊಂದು ತಂಡದಲ್ಲಿ ಒಂದೆರಡೆರಡು ಮಕ್ಕಳಿದ್ದಾರೆ ಅಂತ ಹೇಳದೆ, ಅಂದ್ರೆ ಆ ರೀತಿಯ ಬೆಳವಣಿಗೆ ಉಂಟು. ಅಂದ್ರೆ ಭರವಸೆ ಮೂಡಿಸುವಂತ ಕೆಲವರು ಈಗ ಒಂದೆರಡು ಆಟಕ್ಕೆ ಬರ್ತಾರೆ, ನನಗೆ ಓದ್ಲಿಕ್ಕೆ ಉಂಟು, ನನಗೆ ಇಂಜಿನಿಯರಿಂಗ್ ಆಗುದಿಲ್ಲ ಅಂತ ಹೇಳಿ, ಅಂದ್ರೆ ಒಳ್ಳೆ ಭವಿಷ್ಯದ ಕಲಾವಿದರು ಆಗ ಅನಿವಾರ್ಯ ಕಾರಣದಿಂದ ನಿರ್ಗಮಿಸ್ತಾರೆ. ಮಹಿಳಾ ಯಕ್ಷಗಾನ ಕಲಾವಿದೆಯರಿಂದ ಯಕ್ಷಗಾನ ಕ್ಷೇತ್ರಕ್ಕೆ ಏನು ಕೊಡುಗೆ ನೀಡಲ್ಪಟ್ಟಿದೆ? ಯಕ್ಷಗಾನ ಅಂದ್ರೆ ಉಳಿಸಬಹುದು. ಈಗ ಮೊದಲು ಪುರುಷರು ಮಾತ್ರ ಅಂತ ಇತ್ತು, ಈಗ ಮಹಿಳೆಯರಿಂದಲೂ ಕೂಡ ಯಕ್ಷಗಾನವನ್ನು ಉಳಿಸುವ ಮಟ್ಟಿಗೆ ಬಂದಿದ್ದಾರೆ. ಹೌದು. ಆದ್ರೆ ಉಳಿಸುವ ಮಟ್ಟಕ್ಕೆ ಅಂದ್ರೆ ನೀವು ಆಗ ಹೇಳಿದಾಗೆ ಪೂರ್ವರಂಗ ಇದೆಲ್ಲ ಗೊತ್ತಿದ್ರೆ ಉಳಿಸಬಹುದು, ಮತ್ತೆ ಕೇವಲ ಸುದರ್ಶನ ಬಬ್ರುವನ ಮಾಡಿದ್ರೆ ಉಳಿಯುವುದೆಂತದು? ಅದು ಯಕ್ಷಗಾನ ಕಷ್ಟ, ಮಹಿಳೆಯರಿಂದ ಅದೆಲ್ಲ ಕಷ್ಟ. ಯಕ್ಷಗಾನವನ್ನು ಉಳಿಸಿ ಬೆಳೆಸಬೇಕಾದ ಹೊಣೆ ಯಾರ್ದು ನಿಮ್ಮ ಅಭಿಪ್ರಾಯದಲ್ಲಿ? ಪ್ರೇಕ್ಷಕರ, ಸಂಘಟಕರ ಅಥವಾ ಮೇಳದ ಯಜಮಾನರುಗಳ, ಯಾರು? ಕಲಾವಿದರ? ಯಕ್ಷಗಾನವನ್ನು ಉಳಿಸ್ಬೇಕಾದ್ರೆ ಕಲಾವಿದನೇ ಆಗ್ಬೇಕು. ಯಾಕಂತ ಹೇಳಿದ್ರೆ ವೇಷಧಾರಿ ಅದಕ್ಕೆ ಮುಂದೆ ಬೇಕು. ಹಾಗಂತ ಹೇಳಿ ಒಬ್ಬರಲ್ಲ ಆಗುದಿಲ್ಲ, ಒಂದು ಕೈಯಲ್ಲಿ ಚಪ್ಪಡೆ ತಟ್ಟಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲವೂ ಬೇಕು, ಕಲಾವಿದನು ಬೇಕು, ಹಿಮ್ಮೇಳದವರು ಬೇಕು, ಪ್ರೇಕ್ಷಕರು ಬೇಕು, ಅದಕ್ಕೆ ಪ್ರೋತ್ಸಾಹಿಸುವವರು ಬೇಕು. ಹೀಗಿದ್ರೆ ಮಾತ್ರ ಸಾಧ್ಯ. ಪ್ರದರ್ಶನಗಳಿಗೆ ಕಲಾ ವಿಮರ್ಶೆ ಬೇಕೇ ಅಥವಾ ಬೇಡವೇ? ಪ್ರದರ್ಶನಕ್ಕೆ ಕಲಾ ವಿಮರ್ಶೆ ಬೇಕು. ಯಾಕಂತ ಹೇಳಿದ್ರೆ ತಪ್ಪುಗಳನ್ನು ನಮಗೆ ಹೇಳಿದ್ರೆ ಅದನ್ನು ತಿದ್ದಿಕೊಂಡು ನಾವು ಮುಂದಕ್ಕೆ ಸರಿಪಡಿಸುವಂತ ಅವಕಾಶ ಸಿಗ್ತದೆ. ಕೇವಲ ಹೊಗಳಿಕೆಗೆ ನಾವು ತಲೆಬಾಗಬಾರ್ದು, ತೆಗಳಿಕೆಗೂ ನಾವು ಸಿದ್ಧರಿರ್ಬೇಕು. ಯಕ್ಷಗಾನದ ಮುಂದಿನ ಭವಿಷ್ಯದ ಬಗ್ಗೆ ತಮ್ಮ ಆಶಾಭಾವನೆ ಏನು? ಅಂದ್ರೆ ಈಗ ಏನು ವ್ಯಾಪಕವಾಗಿ ಬೇಡ, ಮಹಿಳಾ ಯಕ್ಷಗಾನದ ಬಗ್ಗೆ ಮಾತ್ರ ನಾವು ಸೀಮಿತವಾಗಿ ಕೇಳುದಿದ್ರೆ, ಮಹಿಳಾ ಯಕ್ಷಗಾನದ ಬಗ್ಗೆ ನಿಮ್ಮ ಭವಿಷ್ಯದ ಬಗ್ಗೆ ನಿಮ್ಗೆ ಏನ್ ಅನ್ನಿಸ್ತದೆ? ಮಹಿಳೆಯರಿಂದ ಯಕ್ಷಗಾನಕ್ಕೆ ಒಳ್ಳೆ ಕೊಡುಗೆ ಅಂತ ಹೇಳ್ಬಹುದು. ಯಾಕಂತ ಹೇಳಿದ್ರೆ ಈಗ ಅಲ್ಲಲ್ಲಿ ಎಲ್ಲ
ತಾಳಮದ್ದಳೆ ಕೂಟಗಳು, ಯಕ್ಷಗಾನ ತಂಡಗಳು ಎಲ್ಲ ಕಡೆ ಹೆಚ್ಚಿನ ಕಡೆ ಮಹಿಳೆಯರೆಲ್ಲ ಆಸಕ್ತಿಯನ್ನು ತೋರುವವರಿದ್ದಾರೆ. ಅದರಿಂದ ಮುಂದೆ ಇದರಿಂದ ಅಂದ್ರೆ ನಾನು ಹೇಳೋದು, ಈಗ ಒಂದು ಯಕ್ಷಗಾನದ ಒಬ್ಬ ಮಹಿಳೆ ಹೆಸರು ಬಂತು ಅಂತಾರೆ, ಅವಳನ್ನು ನೋಡಿ ತಾವು ಒಂದರಲ್ಲಿ ತೊಡಗಿಸ್ಬೇಕೆಂಬ ಒಂದು ಛಲ ತೊಟ್ಟುಕೊಂಡು ಮುಂದುವರಿಬೇಕು ಅಂತ. ತಮ್ಮ ಈ ಎಲ್ಲಾ ರೀತಿಯ ಸಾಧನೆಗಳಿಗೆ ತಮ್ಮ ಕುಟುಂಬ ವರ್ಗದ ಸಹಕಾರದ ಬಗ್ಗೆ ಸ್ವಲ್ಪ ಹೇಳಿ ಮೇಡಮ್. ಅಂದ್ರೆ ಮೊದಲು ಸಣ್ಣದಿರುವಾಗ ತಂದೆ ತಾಯಿಯವರ ಸಂಪೂರ್ಣ ಪ್ರೋತ್ಸಾಹ, ಮತ್ತೆ ನಮ್ಮ ಅಣ್ಣ ನಮಗೆ ಒಳ್ಳೆ ಬೆಂಬಲ, ನಮ್ಮ ಜೊತೆಗೆ ಬಂದು ಡ್ರೆಸ್ ಕಟ್ಟುವಲ್ಲಿ ಕೂಡ ಕಾಳಜಿ ವಹಿಸಿಕೊಂಡು ಪ್ರತಿಯೊಂದರಲ್ಲೂ ಮಕ್ಕಳನ್ನು ಮನೆಗೆ ಬಿಡುವಲ್ಲಿ ಅಣ್ಣನ ಸಂಪೂರ್ಣ ಸಹಕಾರ. ಆಮೇಲೆ ನಾನು ಮದುವೆಯಾದ ನಂತರ ನಮ್ಮ ಮಕ್ಕಳಾಗುವ ಸ್ವಲ್ಪ ಹಿಂದೆ ಆದ್ರೆ ಆ ಸಂದರ್ಭದಲ್ಲಿ ಯಕ್ಷಗಾನವನ್ನು ನಿರ್ದೇಶನ ಮಾಡ್ತಾ ಇದ್ದೆ. ಇದಕ್ಕೆ ನನ್ನ ಗಂಡನ ಸಂಪೂರ್ಣ ಸಹಕಾರ ಇತ್ತು. ಹಾಗೆ ನನ್ನ ಅತ್ತೆ ಮಾವಂದಿರು, ನಮ್ಮ ಕುಟುಂಬದವರು ಕೆಲವರು ಹಿರಿಯ ಕಲಾವಿದರಿದ್ದಾರೆ, ಅರ್ಥಗಾರಿಕೆಯವರು, ಅವರು ಈಗಲೂ ನೀನು ಮುಂದುವರಿಸು, ನಿಲ್ಲಿಸಬೇಡ, ಯಕ್ಷಗಾನ ಒಂದು ನಿಂಗೆ ಒಲಿದು ಬಂದಿದೆ ಎಂದು ಅಂದ್ರೆ ಪ್ರೋತ್ಸಾಹದ ನುಡಿ, ಅವರ ನುಡಿಯಲ್ಲಿ ನಾವು ಒಳ್ಳೆ ಸಹಕಾರ ಕೊಟ್ಟಿದ್ದಾರೆ. ಹಾಗೆ ನಮ್ಗೆ ಹೆಚ್ಚಾಗಿ ಹೇಳೋದಂದ್ರೆ ನನ್ನ ತಂಡದ ಮಕ್ಕಳು, ಕರೆಕ್ಟ್, ನನ್ನ ಶಿಷ್ಯರನ್ನು ಅಂತ ಹೇಳಿಕ್ಕೆ ಸಂತೋಷ ಪಡ್ತೇನೆ. ನಾನೇ ಹೇಳಿಕೊಟ್ಟ ಕೆಲವು ಮಕ್ಕಳಿಗೆ ಒಳ್ಳೊಳ್ಳೆ ಕಲಾವಿದರಿದ್ದಾರೆ, ಮೇಳದಲ್ಲಿದ್ದಾರೆ ಕೆಲವರೆಲ್ಲ. ಮತ್ತೆ ಅವರ ಸಹಕಾರ, ನನ್ನ ಈಗ ಇವರು ಕಾರುಣ್ಯ ನಿಧಿ, ರಾಕೇಶ, ಶ್ರೀನಿಧಿ ಅಂತ ಅವರು ಮೂವರು ಹಿಮ್ಮೇಳನ್ನು ಕಲ್ತಿದ್ದಾರೆ. ನಾನು 3 ನಿಮಿಷದ ವೇಷಕ್ಕೆ ಮಕ್ಕಳನ್ನು ತಯಾರು ಮಾಡಿ ಪೌರಾಣಿಕ ವೇಷ ಸ್ಪರ್ಧೆ ಕರ್ಕೊಂಡು ಹೋಗುವಾಗ ಅವರ ಬೆಂಬಲ ನನಗೆ ತುಂಬಾ ಇದೆ. ಯಾಕಂತ ಹೇಳಿದ್ರೆ ಒಬ್ಬ ಭಾಗವತಿಕೆ, ಒಬ್ಬ ಚೆಂಡೆ, ಒಬ್ಬ ಮದ್ಲೆ, ನನಗಿಂತ ಹೆಚ್ಚಾಗಿ ನನಗೆ ಕೈ ಜೋಡಿಸಿದವರು ಅವರು. ನನ್ನಲ್ಲಿ ಒಬ್ಬಳಿಂದಾಗಿ ನಾನು ಏನಲ್ಲ, ನಾನು ನನ್ನಿಂದ ಅಂತ ನಾನು ಹೇಳಿಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಎಲ್ಲವೂ ನಮ್ಮ ಬಳಗದವರಿಂದ ನನಗೆ ಉತ್ತಮ ಸಹಕಾರ, ಕಲಾವಿದೆಯರಾಗ್ಲಿ ಎಲ್ಲ ನಮ್ಮ ಪ್ರೋತ್ಸಾಹಕರಾಗ್ಲಿ, ಮಕ್ಕಳ ತಂದೆ ತಾಯಿಗಳು ನನ್ನ ಮಾತಿಗೆ ಇಷ್ಟರವರೆಗೆ ಒಳ್ಳೆ ಬೆಲೆ ಕೊಟ್ಟಿದ್ದಾರೆ, ನನಗೆ ಮರ್ಯಾದೆ ಕೊಟ್ಟು ನಾನು ಅವರಿಗೆ ಋಣಿ ಅಂತ ಹೇಳ್ತೇನೆ. ನೀವು ಈಗ ಯಕ್ಷಗಾನ ಕ್ಷೇತ್ರದಲ್ಲಿ ಮಹಿಳೆಯಾಗಿ ನೀವು ಬಹಳಷ್ಟು ಸಾಧನೆಯನ್ನು ಮಾಡಿದವರು. ಇನ್ನು ಮುಂದೆಯೂ ನೀವು ಮಹಿಷಾಸುರ ಆಗಲಿ ಅಥವಾ ಬೇರೆ ವೇಷಗಳನ್ನು ಮಾಡಿಕೊಂಡು ಮುಂದುವರಿಯೋ ಇರಾದೆ ಉಂಟಾ, ಅಥವಾ ಕೇವಲ ಗುರುವಾಗಿ ನೀವು ಮುಂದುವರಿಯೋ ಇರಾದೆ ಉಂಟಾ? ಹೇಗೆ ನಿಮ್ಮ ಮುಂದಿನ ಭವಿಷ್ಯದ ಒಂದು ಪ್ಲಾನ್ ಹೇಗೆ? ಆರೋಗ್ಯ ಇತ್ತು ಅಂತ ಆದ್ರೆ ಕಲಾವಿದೆಯಾಗಿ ಹೆಚ್ಚಲ್ಲ, ಕೆಲವೊಂದು ಕಡೆ ಅಭಿನಯಿಸುವಂತ ಆಸಕ್ತಿ ಉಂಟು ನನ್ಗೆ. ಯಕ್ಷಗಾನ ಅಂದ್ರೆ ಪ್ರಾಣ, ಅದರಿಂದ ಕಲಾವಿದೆಯಾಗಿಯೇ ನಂಗೆ ಮುಂದುವರಿಬೇಕಂತ ಆಸೆ. ಆದ್ರೆ ಶಾರೀರಿಕವಾಗಿ ಏನಾದ್ರು ಸಮಸ್ಯೆ ಬಂತು ಅಂತಾದ್ರೆ ನಿರ್ದೇಶಕಿಯಾಗಿ ಆದ್ರೂ ನನ್ನ ಆರೋಗ್ಯ ಎಷ್ಟು ಸಮಯ ನನಗೆ ಸಾಧ್ಯ ಉಂಟು ಅಷ್ಟು ಸಮಯ ಮುಂದುವರಿತೇನೆ. ಈಗ ನೀವು ತಯಾರು ಮಾಡಿದ ಶಿಷ್ಯರ ಬಗ್ಗೆ ಸ್ವಲ್ಪ ಹೇಳಿ ಮೇಡಮ್. ಅಂದ್ರೆ ಯಾರೆಲ್ಲ, ನೀವು ಆಗ ಹೇಳಿದ್ರಿ ಕೆಲವರೆಲ್ಲ ಮೇಳದಲ್ಲಿದ್ದಾರೆ ಅಂತ ಹೇಳಿ, ಯಾರ ಒಂದಷ್ಟು ಎಷ್ಟು ಜನ ಶಿಷ್ಯಂದಿರನ್ನು ನೀವು ತಯಾರು ಮಾಡಿದ್ದೀರಿ ಆ ಬಗ್ಗೆ? ಅಂದ್ರೆ ಹೆಚ್ಚಾಗಿ ಪುರುಷರಲ್ಲಿ ಕೆಲವು ಮಕ್ಕಳಿಗೆ ಯಕ್ಷಗಾನ ಹೇಳಿಕೊಟ್ಟು ಈಗ ಹವ್ಯಾಸಿಗಳಾಗಿದ್ದಾರೆ. ದೀಪಕ್ ರಾವ್ ಪೇಜಾವರ್ ಅವರೊಬ್ರು ಉತ್ತಮ ವೇಷಧಾರಿಯಾಗಿದ್ದಾರೆ, ಮತ್ತೊಬ್ರು ಅರುಣ್ ಪೂಜಾರಿ ಧಾರಣೆ ಮೇಳದಲ್ಲಿದ್ದಾರೆ. ಮತ್ತೆ ಹವ್ಯಾಸಿಗಳಾಗಿ ಇವರು ಕಾರುಣ್ಯ ನಿಧಿ, ಮತ್ತೆ ಶ್ರೀನಿಧಿ, ಹಾಗೆ ತುಂಬಾ ಮಕ್ಕಳು ಅಂದ್ರೆ ಗೋವಿಂದ ಅಧ್ಯಯನ ಕೇಂದ್ರದಲ್ಲಿ ಕಲಿತ ಮಕ್ಕಳು ಅವರವರೇ ಮುಖವರ್ಣಿಕೆ ಮಾಡಿಕೊಂಡು ರಂಗದಲ್ಲಿ ಯಾವ ಪಾತ್ರವನ್ನು ಮಾಡುವುದಕ್ಕೂ ಸಿದ್ಧರಿದ್ದಾರೆ. ಮಹಿಳೆಯರು ಇದ್ದಾರೆ, ನನ್ನ ಚೈತ್ರ ಅಂತ ಇದ್ದಾಳೆ ಒಬ್ಳು, ಮತ್ತೆ ಛಾಯಾಲಕ್ಷ್ಮಿ ಅಂತ, ಅವಳು ಒಳ್ಳೆ ವೇಷಧಾರಿ. ಅವಳು ಮಾತಿನಲ್ಲಿ ಈಗ ಸ್ಪಾಟ್ ವೇಷ ಮಾಡುವಂತ ಕಲಾವಿದೆ, ಯಾರು ಕರೆದ್ರು ಈಗ ಆ ಪಾತ್ರ ಮಾಡಿ ಹೇಳಿದ್ರೆ ಮಾಡ್ತಾಳೆ. ಆಮೇಲೆ ಅಶ್ವಿನಿ ಆಚಾರ್ ಅಂತ, ಹಾಗೆ ಸುಮಾರು ಮಕ್ಕಳೆಲ್ಲ ನನ್ನಲ್ಲೇ ಪಳಗಿದ ಮಕ್ಕಳು ಎಲ್ಲರೂ ಉತ್ತಮ ಕಲಾವಿದರಾಗಿದ್ದಾರೆ. ಮೇಡಮ್, ನಿಮ್ಮ ಯಕ್ಷಗಾನವನ್ನು ಕಲಿಸಿದ ಗುರುಗಳ ಬಗ್ಗೆ, ಅಂದ್ರೆ ಯಾರೆಲ್ಲ ಗುರುಗಳು, ಯಾರೆಲ್ಲರಿಂದ ನೀವು ಯಕ್ಷಗಾನವನ್ನು ಕಲಿತುಕೊಂಡಿದ್ದೀರಿ ಆ ಬಗ್ಗೆ ಸ್ವಲ್ಪ ವಿಚಾರ ಹೇಳಿ ಮೇಡಮ್. ನನ್ಗೆ ಅಂದ್ರೆ ಯಕ್ಷಗಾನ ನಾಟ್ಯವನ್ನು ಹೇಳಿಕೊಟ್ಟವರು ಶಿವರಾಂಬಣ್ಣ ಗುರು. ಅವರಿರುವಾಗ ದೇವೇಂದ್ರ ಬಲ, ವೃಷಕೇತ ಅಂತ ಪಾತ್ರಗಳನ್ನು ಮಾಡಿ ಪ್ರೋತ್ಸಾಹ ಬಹುಮಾನ ಕೂಡ ಪಡೆದಿದ್ದೇನೆ. ಆ ಬಳಿಕ ನನಗೆ ಗುರುವಾಗಿ ಬಂದವರು ರಮೇಶ್ ಶೆಟ್ಟಿ ಬಾಯರ್. ಇವರ ಸಮರ್ಥ ನಿರ್ದೇಶನ ಅಂತ ಹೇಳ್ಬಹುದು. ಅವರು ನನ್ನನ್ನು ಅಂದ್ರೆ ಆ ರೀತಿ ವೇಷಕ್ಕೆ ಪಳಗಿಸಿದಂತಹ ರೀತಿ, ಕಂಸನಿಗೆ ಕಂಸನ ನಡೆಗಳು, ಮಹಿಷಾಸುರನಿಗೆ, ಆಮೇಲೆ ಭಸ್ಮಾಸುರ, ಅರ್ಜುನ, ದಕ್ಷ, ಇಂಥ ಸಮರ್ಥ ಪಾತ್ರಗಳಿಗೆ ಉತ್ತಮ ನಿರ್ದೇಶನ ನೀಡಿ ನನ್ನನ್ನು ಪಳಗಿಸಿದ್ದಾರೆ. ಆಮೇಲೆ ಹಿಮ್ಮೇಳದಲ್ಲಿ ಇವರು ಹರಿನಾರಾಯಣ ಬೈಪಾಡಿತಾಯರು ಮತ್ತು ಲೀಲಾವತಿ ಬೈಪಾಡಿತಾಯರು ಅವರ ಇದರಲ್ಲಿ ನಾವು ಸಂಪೂರ್ಣವಾಗಿ ಅದನ್ನು ಅಭ್ಯಾಸ ಮಾಡಿದ್ದೇನೆ. ಆಮೇಲೆ ಸ್ವಲ್ಪ ಮಾಂಬಾಡಿ ಸುಬ್ರಹ್ಮಣ್ಯ ಭಟ್ ಅವರಲ್ಲಿ ಕಲ್ತಿದ್ದೇನೆ. ಹಾಗೆ ಹಿಮ್ಮೇಳವನ್ನು ನಾನು ಅಭ್ಯಾಸಿಸಿದ ಕಾರಣ ಯಕ್ಷಗಾನ ನಿರ್ದೇಶನಕ್ಕೆ ನನಗೆ ಅನುಕೂಲ ಆಯಿತು. ಆ ಬಳಿಕ ಸಂಪಾಜೆ ಸೀನಪ್ಪರೈ, ಉಬಾರಡ್ಕ ಉಮೇಶ್ ಶೆಟ್ಟಿ, ಗೋವಿಂದ ಇವರಲ್ಲಿ ಕೆಲವು ಪಾತ್ರದ ಬಗ್ಗೆ ನಾನು ಮಾಡ್ತೇನೆ. ಇಂಥ ಪಾತ್ರಗಳು ಹೇಗಿರ್ಬೇಕು, ಯಾವ ರೀತಿ ಅಭಿನಯಿಸ್ಬೇಕು ಅಂತ ಹೇಳಿ. ಹಾಗೆ 2-3 ಸಲ ಮಾಡಿದ್ದೇನೆ ಅವರ ಜೊತೆಯಲ್ಲಿ. ನಾನು ಕಾರ್ತವೀರ್ಯ, ಮೊದಲ ಕಾರ್ತವೀರ್ಯ ನಂದು, ಆಮೇಲೆ ಸೀನಪ್ರಾಯ ಅವರದ್ದು, ಅವರು ಸಂಬಂಧಿಕರಲ್ಲಿ ಅಣ್ಣ ಆಗ್ಬೇಕು, ಅದು ಅವರು
ಅವರ ನಾನೊಂದು ಅಭಿಮಾನಿ ಅಂತ ಹೇಳ್ತೇನೆ. ಅವರಿಗೆ ಶರಣು ಅವರ ವೇಷಕ್ಕೆಲ್ಲ. ಹಾಗೆ ಅಂತ ಹಿರಿಯ ಕಲಾವಿದರು ಅವರಿವರಂತಲ್ಲ, ಕಟೀಲು ಮೇಳದವರಾಗ್ಲಿ ಅಥವಾ ಧರ್ಮಸ್ಥಳ ಯಾರಲ್ಲೇ ಆಗ್ಲಿ, ಈಗ ನಮ್ಮ ಕಾರ್ಯಕ್ರಮದಲ್ಲಿ ಹಿರಿಯರಿದ್ರೆ ಅವರೆಲ್ಲ ಆ ಪಾತ್ರದ ಬಗ್ಗೆ ನಾನು ಕೇಳಿ ರಂಗದಲ್ಲಿ ಮುಂದುವರಿತೇನೆ. ಹಾಗೆ ಮತ್ತೆ ನಮ್ಮ ಅಣ್ಣನೇ ಸ್ವಲ್ಪ ಬೆತ್ತ ಹಿಡಿದು ಮನೆಯಲ್ಲಿ ಆಗ ಮಕ್ಕಳಿಗೆ ಇಷ್ಟು ಹೊತ್ತು ಅಂದರೆ ಒಂದು ಮಹಿಳಾ ಯಕ್ಷಗಾನ ಬಹಳಷ್ಟು ಪ್ರಶ್ನೆಗಳು ನನ್ನದಿತ್ತು. ಕೆಲವೆಲ್ಲ ಏನು ಈ ಪ್ರಶ್ನೆಗಳನ್ನು ಕೇಳಬಹುದಾ ಕೇಳಬಾರ್ದಾ ಎನ್ನುವಂಥ ಜಿಜ್ಞಾಸೆಯೂ ನನ್ನಲ್ಲಿತ್ತು. ಅಂದರೆ ಎಷ್ಟು ಸರಿ ಆಗ್ತದೆ ಅಂತ ಹೇಳಿ ಒಂದು ಅಳುಕಿತ್ತು. ಆ ಎಲ್ಲ ಪ್ರಶ್ನೆಗಳಿಗೂ ಕೂಡ ಯಾವುದೇ ಒಂದು ಮುಚ್ಚುಮರೆ ಇಲ್ಲದೆ ಬಹಳ ಚೆನ್ನಾಗಿ ಏನು ಬಹಳ ನೇರವಾಗಿ ನೀವು ಎಲ್ಲಿ ಅದು ಸರಿ ಇಲ್ಲ ಅದನ್ನು ಸರಿ ಅಲ್ಲ ಅಂತಲೇ ಒಪ್ಪಿಕೊಂಡು ಸರಿ ಇದ್ದ ಕಡೆ ಸರಿ ಅಂತ ಹೇಳಿಕೊಂಡು ಬಹಳ ಚೆನ್ನಾಗಿ ಈ ಒಂದು ಯಕ್ಷಗಾನದ ಬಗ್ಗೆ, ಮಹಿಳಾ ಯಕ್ಷಗಾನದ ಬಗ್ಗೆ ವಿಶೇಷವಾಗಿ ಬಹಳಷ್ಟು ವಿಚಾರಗಳನ್ನು ನೀವು ತಿಳಿಸಿಕೊಟ್ಟಿದ್ದೀರಿ. ಯಕ್ಷಗಾನದ ಎಲ್ಲ ಅಭಿಮಾನಿಗಳ ಪರವಾಗಿ ನಿಮಗೆ ಅನಂತ ಕೃತಜ್ಞತೆಗಳು ಮೇಡಮ್. ಆಮೇಲೆ ಇನ್ನೊಂದು, ನಿಮಗೆ ಇತ್ತೀಚೆಗೆ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿ ಬಂದಿದೆ. ಅದಕ್ಕೆ ನಿಮಗೆ ಯಕ್ಷಗಾನ ಅಭಿಮಾನಿ ಎಲ್ಲರ ಪರವಾಗಿ ನಿಮಗೆ ಅಭಿನಂದನೆಗಳು.
ಕಣ್ಣೀರು ಧಾರಾಪೂರ್ವಕವಾಗಿ ಸುರಿಯುತ್ತಾ ಇದೆ. ಕೈ ಬಡವಳು ತುಂಬಾಗಿ ಚೆಲ್ಲಿದೆ. ಯಾಕೆ ನಿನ್ನ ಈ ಸ್ಥಿತಿಗೆ ಕಾರಣವೇನು? ದುರಸಮರ್ಥನಾದ ಮನುಷ್ಯ ಬರ್ತಾನೆ. ಅಮ್ಮ 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 ಅಯ್ಯೋ ಮುದ್ದು ಎನ್ನ ಮುದ್ದು ಕಂದ ಕಂದಗ ಎಲ್ಲ ಬಾಳುವೆ ಮಗನೇ ಎಲ್ಲ ಬಾಳುವೆ ಮಗನೇ ಕಂದ ಕಂದಗ ಅಮ್ಮ ಮುದ್ದು ಕಂದ ಮೇಲು ನಾಚವನ್ನು ಬಯಸಿ ಮೇಲು ನಾಗವನ್ನು ಬಯಸಿ ಕಂದ ಕಂದ ಮೊನ್ನೆ ಕೊಳಗಕ್ಕೆ ಸೈನ್ಯ ಮೆರೆಸಿ ಕಂದ ಎಲಕ್ಕೆ ಮುದ್ದು ಕಂದ ಕಂದ ಮಗನೇ ಕಂದ ಕಂದ ಏನೆಂದು ಹೇಳಲಿ ಕಂದ? ನಮ್ಮ ಮಾಡುವೆ ತೀರಿತು ಕಂದ, ತೀರಿತು. ಏನು ತಾಯೇ? ನಮ್ಮ ಸಂತೋಷದ ದಿನಗಳು ಕಳೆದು ಹೋಯಿತು ಕಂದ, ಕಳೆದು ಹೋಯಿತು. ಏನಾಯ್ತು ತಾಯೇ? ಕಂದ, ನಿನ್ನ ತೀರ್ಥ ರೂಪರಾದಂತಹ ವಿದ್ಯುನ್ಮಾಲಿ ಮಹಾಪ್ರಭುಗಳು ಆ ಸ್ವರ್ಗವನ್ನು ಸ್ವಾಧೀನಪಡಿಸಬೇಕೆಂದು ಸೈನ್ಯವನ್ನು ಕೂಡಿಕೊಂಡು ದೇವಲೋಕಕ್ಕೆ ದಾಳಿಯನ್ನು ಮಾಡಿದರು ಕಂದ. ದೇವಲೋಕವನ್ನು ಗೆದ್ದರೂ ಕೂಡ ನಮ್ಮ ಸ್ವಾಧೀನವನ್ನಾಗಿ ಮಾಡಿಸಿಕೊಂಡರು. ಸಂತೋಷದ ವಿಚಾರ ತಾಳಕ್ಕೆ ಸ್ವರ್ಗ ನಮ್ಮ ಸ್ವಾಧೀನ ಆಗಲಿದ್ದಾಳೆ. ಎಲ್ಲ ಕಂದ, ನಮ್ಮ ಸಂತೋಷ ಹೆಚ್ಚು ಕಾಲ ಉಳಿಯಲಿಲ್ಲ ಕಂದ. ಏನಾಯ್ತು? ಸುರರನೆಲ್ಲ ಗೆಲಿದು ಬಳಿಕ ಕಂದ ಕಂದ ಗೆಲಿದು ಬಳಿಕ ಕಂದ ಕಂದ
ಅದಕ್ಕಾಗಿ ಶಂಖಧ್ವನಿಯನ್ನು ಮಾಡುತ್ತೇನೆ.
ಗುಹೆ ಬಳಿ ಬಂದು ನೋಡಿದರೆ ಒಬ್ಬ ಮಾನವ ಎಲ್ಲ ಯಾರು ನೀನು ದಿಟ್ಟ ಮಾನಸನಾಗಿ ಯಾರ ಭಯವೂ ಇಲ್ಲದೆ ನಿಂತಿರುವೆಯಲ್ಲ, ಯಾರು ನೀನು? ಇಲ್ಲಿಗೆ ಬಂದಿರುವ ಕಾರ್ಯವೇನು? ಅರಹ ಪ್ರತಿಷ್ಠಿತ ವ್ಯಕ್ತಿಗಳಾಗಿ ಮಾಡಿ ಬದುಕಬೇಕಿದ್ದರೆ ಶ್ರೀಕೃಷ್ಣ ಸ್ವಾಮಿ
ಕರುಣ ಕಟಾಕ್ಷವಲ್ಲದೆ ಮತ್ತೇನು. ಎಳೆಯವರಲ್ಲಿಯೇ ಕೌರವರಿಗೂ ಪಾಂಡವರಾದಂತಹ ನಮಗೂ ದ್ವೇಷವು ಬೆಳೆದು ಬಂತು. ಒಳಗೆಯಲ್ಲಿದ್ದಂತಹ ದ್ವೇಷ ಈಗ ಹೆಮ್ಮರವಾಗಿ ಬೆಳೆದು ನಿಂತಿದೆ. ಧರ್ಮವೇ ಜಯವೆಂಬ ಮೂಲ ಮಂತ್ರವನ್ನು ಅರಿತಂತಹ ನಮ್ಮನ್ನು ಧರ್ಮವೇ ರಕ್ಷಣೆ ಮಾಡಿತು. ಅಜ್ಞಾತವಾಸ ವನವಾಸವನ್ನು ಬೆಳೆದು ಈ ಕಾಮ್ಯಕಾರಣದಲ್ಲಿ ಬಂದು ನೆಲೆಸಿದ್ದೇನೆ. ನಿಶ್ಚಿಂತೆಯಿಂದ ಇರುವಂತಹ ವೇಳೆ ಎಣಿಸಲಾರದ ಘಟನೆಯನ್ನು ನಮ್ಮ ಬಾರಿಗೆ ಒದಗಿ ಬಂತು. ಯಾರನ್ನು ದೇವರೆಂದು ಈ ತನಕ ನಂಬಿಕೊಂಡು ಬಂದಿದ್ದೆವು ಅಂತಹ ಶ್ರೀಕೃಷ್ಣ ಪರಮಾತ್ಮನಲ್ಲಿ ವಿರೋಧವನ್ನು ಕಟ್ಟಿಕೊಳ್ಳುವಂತಹ ದುರ್ವಿಧಿ ನಮ್ಮ ಪಾಲಿಗೆ ಬಂತು. ಏನು ಮಾಡೋಣ? ಮೊನ್ನೆ ತಾನೇ ಕಣ್ಣೀರುಗಳಿಂದ ಬಂದಂತಹ ದಯ ಗಂಧರ್ವ ನಮ್ಮ ಪಾದಕರಿಗೆ ಪ್ರಾಣ ಭಿಕ್ಷೆ ಬೇಡಿಕೊಂಡ. ಅನ್ಯತಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ, ಹೀಗೆ ಭರವಸೆಯನ್ನು ಕೊಟ್ಟೆ. ಅಳಲಿಗನೆ ಬೆದರದಿರು, ನಿನ್ನ ತಲೆಯ ಗೊಬ್ಬರ ತಲೆಯ ಗೊಂಬೆನು ಎಂಬುದಾಗಿ ಶಕ್ತಿಯೋಚಿತವಾಗಿ ಆತನಿಗೆ ಕಲತಟ್ಟಿ ಭಾಷೆಯನ್ನು ಕೊಟ್ಟೆ. ನನ್ನ ಪ್ರಾಣವನ್ನು ಕಟ್ಟಾದರೂ ನಿನ್ನ ಪ್ರಾಣವನ್ನು ಉಳಿಸುತ್ತೇನೆ ಎಂಬ ಮಾತು ಕೊಟ್ಟೆ. ಆದರೇನು ಮಾಡೋಣ? ನಮ್ಮ ವಿರೋಧಿ ಬೇರೆ ಯಾರೂ ಅಲ್ಲ, ಆ ಶ್ರೀಕೃಷ್ಣ ಪರಮಾತ್ಮ ಎಂಬುದಾಗಿ ಮತ್ತೆ ತಿಳಿಯಿತು. ಮಿಂಚಿ ಹೋದಂತಹ ಕಾರ್ಯಕ್ಕೆ ಚಿಂತಿಸಿ ಫಲವಿಲ್ಲ. ಹರಿಚಿತ್ತ ಯಾವ ರೀತಿ ಅಪ್ಪಣೆಯನ್ನು ಕೊಟ್ಟರು ಹಾಗೆಯೇ ಆಗಲಿ. ಕ್ಷತ್ರಿಯನಾಗಿ ಹುಟ್ಟಿ ಆಡಿದ ಭಾಷೆಯನ್ನು ಮಾಡದೆ ಹೋದರೆ ಕ್ಷತ್ರಿಯ ಕುಲಕ್ಕೆ ಅಪಮಾನವಲ್ಲೇ. ನೋಡೋಣ, ಎಲ್ಲವೂ ಆ ಶ್ರೀಕೃಷ್ಣ ಪರಮಾತ್ಮನ ಮಹಿಮಾ ವಿಶೇಷ. ಹರಾರು ಬರ್ತಿರುವುದು ಎದ್ದೆ ಮಂದಾಯಾಮೆ ಸುಂದರಿ ಸುಗುಣ ಸದನೆ ವಿಚಿತ್ರವಾಗ್ತಾ ಇದೆ. ಸುಭದ್ರ, ಪ್ರಾಣೇಶ್ವರ, ನೀನು ದ್ವಾರಕೆಯಿಂದ ಬಂದವಳಲ್ವೇ? ಹೌದು ಸ್ವಾಮಿ. ಅಂತಳವನ್ನ ಏರಿ ಬರಬೇಕಾದಂತಹ ನೀನು ಕಾಲ್ನಡಿಗೆಯಲ್ಲೇ ಬಂದಿದ್ದೆ. ಹೌದು. ಅಷ್ಟು ಮಾತ್ರವಲ್ಲ, ಸರ್ವಾಂಗ ಶೃಂಗಾರದಿಂದ ನನ್ನ ಎದುರಿಗೆ ಶೋಭಾಯಮಾನವಾಗಿ ಶೋಭಿಸಬೇಕಾದಂತಹ ನೀನು ಅನಾಮಿಕೆಯರಂತೆ ನಿರಾಭರಣರಾಗಿ ಬಂದಿದ್ದೀಯಲ್ಲ. ಹೌದು ಸ್ವಾಮಿ. ಏನೇ ಇದು? ದ್ವಾರಕೆಯಿಂದ ಬಂದವಳವೇ ನೀನು? ನಮ್ಮ ಪ್ರೀತಿಯ ದ್ಯೋತಕವಾಗಿರುವಂತಹ ಆ ಪರಮಾತ್ಮ ಕಾಣಿಕೆಯ ರೂಪವಾಗಿ ಕೊಟ್ಟಂತ ನಮ್ಮ ಮಗು ಅಭಿಮನ್ಯು ಕುಶಲದಿಂದಿರುವನೆ. ಬೇಕು ಬೇಕು ಅನ್ನಿಸ್ತಾ ಇದೆ. ಏನದು?
ರೇಖೆಯವರ ವೀಣೆ ಇರ್ಬೇಕಿತ್ತವರಣ್ಣ. ಅದು ಇಲ್ಲ. ಹಾಗಾದ್ರೆ ಅತ್ಯಂತ ರೂಪವತಿಯಾದವಳು ಆ ರತಿಯಾಗಿರಬಹುದೇ? ಆಗಿರ್ಬೋದೇ? ಅವಳ ಮಾರನನ್ನು ಬಿಟ್ಟು ಇಲ್ಲಿಗೆ ಬರಲಿಕ್ಕಿಲ್ಲ. ಖಂಡಿತ ರತಿಯ ಮೇಳದ ನಿರ್ಮಕ ಅವನು. ಇದು ಎತ್ತಿಗೂ ಸುಳ್ಳಾಗಲಿಕ್ಕಿಲ್ಲ. ಹಾಗಾದ್ರೆ ಯಾರು 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 ಯಾರಿವಳೇನು? ಸುಂದರಿಯ
ಹಸಿದ ಹುಲಿಯ ಬಾಯಿಗೆ ಎಳೆಯ ಆಕಳು ಸಿಕ್ಕಂತೆ. ಏ ಪಾಪಿ, ತಂದೆಯನ್ನು ಕೊಂದೆಯ, ಅದಕ್ಕೆ ತಕ್ಕ ಶಾಸ್ತಿಯನ್ನು ಮಾಡಿದ್ದಾರೆ. ಎಲ್ಲ ಯುದ್ಧಕ್ಕೆ ಮುತ್ತಿಗೆ
ನೆತ್ತಿಗೆ ಕೈರವನ್ನ ಒತ್ತೆಕೊಂಡು ನೆತ್ತಿಗೆಯನ್ನು ಮೈಗೆಲ್ಲ ಹೆಕ್ಕಿಕೊಂಡು ಕೆಂಪ ವಸ್ತ್ರಧಾರಿಯಾಗಿ ದಕ್ಷಿಣ ಮುಖಾದ ಪ್ರಯಾಣವನ್ನು ನಡೆಸಿದಂತಹ ನಾಲ್ಕನೆಯ ಜಾಗದಲ್ಲಿ ಇದು ಸತ್ಯ, ಇದು ಸತ್ಯವೇ?
ಹಾಗೆಂತ ಹೇಳ್ತಾ ಇದ್ದೇನೆ. ಆಕೆಯ ಆಸೆಯನ್ನ ಬಿಟ್ಟು ಬಿಡು. ಆಕೆಯ ಸ್ವರದಿ
ಶರದಿಗೆ ಸೇತುವೆಯನ್ನು ಬಂಧನ ಶರದಿಗೆ ಸೇತುವೆಯ ಸೇತುವೆಯ ಬಂಧನ ಕೈಯುತ್ತಿರೆ ಬಂಧನ ಕೈಯುತ್ತಿರೆ ರಜತಾದ್ರಿಯನ್ನು ದರೆಯಿಂದ ದರೆಯಿಂದ ಆ ಬರ್ಗನು ಬಂದು ಎನ್ನಳು ಪರಮ ಸಖ್ಯವಗೈದಿಯ ಪರಮ ಸಖ್ಯವಗೈದಿಯ ಕರೆಯಿಂದ ನೆಗದ ಬರ್ಗನು ಬಂದು ಎಂದು ಪರಮ ಸಖ್ಯವಗೈದಿಯ
ಯೋಜನ ವಿಸ್ತೀರ್ಣವುಳ್ಳ ಸೇತುವೆಗೆ, 1000 ಯೋಜನ ವಿಸ್ತೀರ್ಣವಂತಹ ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಬೇಕಾಗಿತ್ತು. ಆ ಸಂದರ್ಭದಲ್ಲಿ ನಾವು ಸಹಭಾಗಿಗಳಾಗಿದ್ದೆವು. ಎಷ್ಟು ಪ್ರಯತ್ನಿಸಿದರು ಸೇತುವೆ ಪೂರ್ಣವಾಗದನ್ನು ಕಂಡಂತಹ ನಾನು ನೇರವಾಗಿ ಹೋದೆ. ಬೆಳ್ಳಿ ಬೆಟ್ಟದ ಬುಡವನ್ನೇ ಅಲುಗಾಡಿಸಿದೆ. ಆಗ ಆ ಪರಶುವನ್ನು ಬಂದು ನನ್ನಲ್ಲಿ ಸತ್ಯವನ್ನು ಬೆಳೆಸಿ ಸೇತುವೆಯ ಪೂರ್ಣತೆಗೆ ಸಹಕಾರಿಯಾದ. ಎಲ್ಲ ಈಗ ಹೇಳು, ನಾನು ಬಡ ಮೃಗವ? ಹಾ ರಾಮ ರಾಮ ಪರಿಕಿಸುತ್ತ ಜಾಂಬವನು ನೇತ್ರದಿ ಸುರಿದುದಾನಂದ ಶುವನು ದರದರಿದಿ ಬಂದಡಿಗೆರಗಿ ಕರಗಳ ಮುಗಿದು ದೈನ್ಯದರೆ ಕರಗಳ ಮುಗಿದು ದೈನ್ಯದ ರಾಮ ರಾಮ ರಾಘವ ದಶರಥ ಬಾಲ ರಾಮ ರಾಘವ ದಶರಥ ಬಾಲ ಜಯ ಸೀತಾ ರಾಮದ ಜಾತ್ಯನ ಮರ್ದನ ರಾಮದ ಜಾತ್ಯನ ಮರ್ದನ ಜಯ ರಾಮ ಜಯ ರಾಮ ಜಯ ರಾಮ ರಘುರಾಮ ಸೀತಾರಾಮ ರಾಮ ರಾಘವ ದಶರಥ ಬಾಲ ಶ್ರೀರಾಮ
ಕುದಿಸಿ
ಐದೆಂಟನೇ ದಿವಸದವಧಿ ಇಲ್ಲಿಗೆ ಸಂದು ಹೋಯಿತು ಸಂದು ಹೋಯಿತು. ಐದೆಂಟನೇ ದಿವಸದವಧಿ ಇಲ್ಲಿಗೆ ಸಂದು ಹೋಯಿತು. ನೋಡುವ ಮಧುಮಾತ ಪಶ್ಚಿಮಾಂಬುದಿಗಿಳಿದ ಪಶ್ಚಿಮಾಂಬುದಿಗಿಳಿದ ಇಳಿದ 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 ನೀನಾಡಿದ ಭಾಷೆ 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 ಬಂಜೆಯಾದುದು. ನೋಡು 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 ಬಾಯ ಶ್ರೀಕೃಷ್ಣ ಪರಮಾತ್ಮ, ಇದು ಇಷ್ಟು ಹೊತ್ತು ನಡೆದ ಯುದ್ಧ ಯಾರಿಗೆ ಬೇಕಾಗಿ? ದಯನಿಗೆ ಬೇಕಾಗಿ. ಹೌದು, ನೀನಾಡಿದಂತಹ ಪ್ರತಿಜ್ಞೆ ಬಂಜೆಯಾಗುವುದರಲ್ಲಿ ಯಾವ ಸಂದೇಹವೂ ಇಲ್ಲ. ಯಾಕೆ ಬಲ್ಲಯ್ಯ? ಇಂದಿನಿಂದ 8 ದಿವಸದ ಒಳಗೆ ಆ ಗಯನ ಕತ್ತನ್ನು ಕತ್ತರಿಸುತ್ತೇನೆ ಎಂಬುದಾಗಿ ಪ್ರತಿಜ್ಞೆಯನ್ನು ಮಾಡಿದವ ನೀನು. ಅದಾದು ಪೂರ್ವಾಂಬದಿಯಲ್ಲಿ ಉದಯಿಸಿದಂತಹ ಸೂರ್ಯನಾರಾಯಣ ಪಶ್ಚಿಮಾಂಬದಿಯಲ್ಲಿ ಸೇರುವ ತವಕದಲ್ಲಿದ್ದಾನೆ. ಕೃಷ್ಣ ನೋಡು, ನೀನಾಡಿದ ಭಾಷೆ ಎಲ್ಲಿ ಹೋಯಿತು ನೋಡಯ್ಯ. ಕೃಷ್ಣ, ನೀನು ತಿಳಿದದ್ದು ಖಂಡಿತವಾಗಿ ಅದು ಸರಿ. ಯಾಕೋ? ಯಾಕೆಂದ್ರೆ ಕಾಶಿಗೆ ಕಲಿಯುಗ ತಟ್ಟುವುದಿಲ್ವಂತೆ. ಹಾಗೆಯೇ ನಾನು ಕೊಟ್ಟ ಭಾಷೆಗೂ ತಪ್ಪುವವನಲ್ಲ. ಅಯ್ಯ ಪಾರ್ಥ, ನಿನಗೆ ಹೆಣ ಹೊರುವ ಕೆಲಸ ಯಾರು ಕೊಟ್ಟಿದ್ದಾರಯ್ಯ? ಏನು ಹೆಣ? ಮತ್ತೇನು? ಯಾರ ಹೆಣ? ಎಲ್ಲಿ ಹೆಣ? ಅಯ್ಯ, ನಿನ್ನ ಬತ್ತಳಿಕೆಯಲ್ಲಿ ನೀನು ಅಡಗಿಸಿಕೊಂಡಿದ್ದೀಯಲ್ಲ ಗಯ, ಜೀವಂತವಾಗಿದ್ದ ಗಯ ಈಗ ಶವವಾಗಿ ಹೋಗಿದ್ದಾನೆ. ನೋಡು. ಏನು? ಗಯ ಸತ್ತಾನೆ. ಗಯ ಸತ್ತಾನೆ. ನೋಡೋಣ, ಬತ್ತಳಿಕೆಯನ್ನೊಮ್ಮೆ ಪರೀಕ್ಷಿಸಿ ನೋಡ್ತೇನಂತೆ. ಈ ಭಟ್ಟ ಕೃತ್ಯ ಮಾಡಿದಂತಹ ಈ ಕೆಲಸವನ್ನು ಅವರು ನೋಡಿ ಬಿಡಬಹುದೇ? ಬಿಡಬಹುದೇ? ಯಮಾ ಕೃಷ್ಣ ಕತ್ತೆಯ ಅಡರುದ ಕತ್ತೆಯ ಅಡರುದ ಕತ್ತೆಯ ಅಡರುದ ಕತ್ತೆಯ ದಕ್ಷಿಣ ಯಾತ್ರೆಗೆ ಗಮಿಸಿರುದ ಕತ್ತೆಯ ಕತ್ತೆಯ ಅಡರುದ ಕತ್ತೆಯ ಅಡರುದ ಕತ್ತೆಯ ಅಡರುದ ಅಡರುದ ಕತ್ತೆಯ ದಕ್ಷಿಣ ಯಾತ್ರೆಗೆ ಗಮಿಸಿರುದ ಕೃತ್ರಿಮವ ಕನಸಿನೊಳ್ ಪ್ರತ್ಯಕ್ಷರಿ ಕಂಡೆನು ಸೋತ್ತವ ಮೃತ್ಯುವೇ ಮೃತ್ಯುವೇ ಸರಿತನಗದು ನಾ ಬಿತ್ತರಿಸಲು ಅಲೆಯೇ ಸ್ವಪ್ನವ ಕಂಡೆನು ಮೃತ್ಯುವೆ ಸರಿದನವೇ
ಕಂಡೆನು ಕನಸಿನೊಳು ಏನಾಗುವುದಿದೆಯೋ ಏನಿದು ವಿಪರ್ಯಾಸ ಕನಸು ನೆತ್ತಿಗೆ ತೈಲವನ್ನು ಬಸ್ಸಿಕೊಂಡು ಕೆಸರು ಮೈಗೆಲ್ಲ ಲೇಪಿಸಿಕೊಂಡು ಕೆಂಪು ವಸ್ತ್ರಧಾರಿಯಾಗಿ ಹೊಟ್ಟೆಯ ಬೆನ್ನಲ್ಲಿಕೊಂಡು ದಕ್ಷಿಣಾಭಿಮುಖವಾಗಿ ಪ್ರಯಾಣಿಸಿದಂತಹ ಸ್ವಪ್ನ ಛೇ, ನಾಲ್ಕನೆಯ ಜಾವದಲ್ಲಿ ಪ್ರತ್ಯಕ್ಷವಾಗಿ ಕಂಡೆ. ಏನಿದು? ಸರಿ ಅಮ್ಮಮ್ಮ ಎಂತಹ ಕೃತ್ರಿಮ ಕನಸು. ಏನು ನನಗೆ ಮೃತ್ಯು ಮೃತ್ಯು ಅಯ್ಯೋ
ಇನ್ನು ಬೇಡ ಮತ್ತು ಯಾಕೆ? ಹಾ? ಓ ಮೋಹಿನಿ! ತಾಳಗಾರೆ, ತಾಳಗಾರೆ.
ಹೌದೇ
ಏನು? ನಿಮ್ಮನ್ನು ಈ ರೀತಿ ಸತ್ಕರಿಸುತ್ತೇನೆ. ಆದರೆ ಒಂದು ಭಿನ್ನ. ಹೇಳಬೇಕು ಸ್ವಾಮಿ. ಏನನ್ನ? ಕಪಟಿ
ಸರಿಯಾಗಿ ಹೇಳು. ಖಂಡಿತ. ಶಕಟನನ್ನು ಕೊಂದವರು ಯಾರು?